ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ರೇವತಿ ಅಕ್ಕ ಬಂದರು ಸಿಸ್. ಹಾಯ್ ಸಿಸ್, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸಿಸ್. ಆಮ್ಲೆಟ್ ಮಾಡ್ತಂದ್ರಲ್ಲ ನಮ್ಮಗಕ್ಕೆ ಆಮ್ಲೆಟ್ಲ ಒಣಸಲ ಬೋಡಿಗೆ ಬೇಗಡೆ ತಿಂಡಿ ಆಂಡೆ ಸಿಸ್ ನೀರ್ನ ನಾನು ತಿಂದೀನಿ, ಸ್ಪೆಷಲ್ ನೀರು ತಿಂದೀನಿ. ಹೆಂಗೆ ಸಜ್ಜಿಗೆ ಮಾಡಿದೆ ಸಿಸ್ ಹೋಲ್ పోయారు భలే భలే కొరపెమ్మ కొరపె పండేతాను సిస్ ఓల్ప పోయారు హైడ్ మెసేజ్ చేస్తున్నారు. దేతిದೆ ಥ್ಯಾಂಕ್ ಯು ಚಿಲ್ಡ್ರನ್. ಚಿಕನ್ ಚಿಲ್ಲಿ ಸೂಪರಾ? ಓ ಸೂಪರ್ ಆತೀನಿ ಜಿಂಡಲ್ಲ ಫುಲ್ ಹತ್ತವು ಫುಲ್ ಹತ್ತು ಸಿಸ್. ಬಾರಿ ಲಾಯ್ಕ್ ಆತೀನಿ, ಟೇಸ್ಟ್ ಆತೀನಿ, ಬಾರಿ ಖುಷಿ ಆಯ್ತು ತಿನ್ನಾರ. ಕೋಡದ ಮುರಾಣಿದವು ಇನಿ ವಿಡಿಯೋ ಬಾಣಿ ಮುರಾಣಿದ ವಿಡಿಯೋ ಇನಿ ಬಾಣಿ ಚಿಕನ್ ಚಿಲ್ಲಿ. ಹಾಯ್ ಸಿಸ್ಟರ್, ಹಲೋ ವೀನಾ ಸಿಸ್ಟರ್, ಹಲೋ ವೆಲ್ಕಮ್. ನಿಮಗೆ ವೆಲ್ಕಮ್. ತುಂಬ ಬಿಸಿ ಸಿಸ್ಟರ್. ನಾನು ಕೆಲಸ ಮಾಡ್ತಿದ್ದೀನಿ ಇದು. ಥ್ಯಾಂಕ್ ಯು ಸೊ ಮಚ್, ವೆಲ್ಕಮ್ ವೆಲ್ಕಮ್. ದೋಸೆ ಸಿಸ್ ಅಂದೆ. ವೀನಾ ಸಿಸ್ ಒಂದು ಲೈಕ್ ಕೊಡಿ ಪ್ಲೀಸ್. ಹಲೋ ಗುಡ್ ಮಾರ್ನಿಂಗ್ ವೀನಾ ಸಿಸ್. ತುಯ್ಯಲ್ಲ ರೇವತಿ ಸಿಸ್ ಪೂರನ ವಿಡಿಯೋ. ಲೈಕ್ ಎಲ್ಲರೆಲ್ಲ ಐಡಲ್ಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಮಗನಿಗೆ ಹಸಿವಾಗ್ತುಂಟಂತೆ, ಅದಕ್ಕೆ ಸ್ವಲ್ಪ ಕೊಡುವ ಹೊಟ್ಟೆಗೆ ಅಂತ ತಿಂಡಿ ತಿಂದಿದ್ದಾನೆ, ಉಪ್ಪಿಟ್ಟು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ವೀನಸಿಸ್ ಏನು ತಿಂಡಿ ಮಾಡಿದ್ರಿ ಇವತ್ತು? ರೇವತಿಯವರೇ ಎಂಥ ದೋಸೆ? ಏನು ದಾದ ದೋಸೆ ಇನಿ ಅಂದಿಯೇ ತುಯ್ಯ ಸೂಪರೇ ಇರ್ಲವರ ಟ್ರೈ ಮಲ್ಪ್ಲೆ. ಓ 33 ಮೆಂಬರ್ಸ್ ಇದ್ದಾರೆ, ಬಂದು ಸಪೋರ್ಟ್ ಮಾಡಿ ಅಲ್ವಾ? ಯಾಕೆ ಲೆವಿಂಡರ್ ಲವರ್ ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ನಿಮಗೆ ವೆಲ್ಕಮ್. ವೀನಸಿಸ್ ರಾಗಿ ಮಾಲ್ಟ್, ವಾವ್ ಸೂಪರ್ ರಾಗಿ ಮಾಲ್ಟ್ ಸೂಪರ್. ಲೆವಿಂಡರ್ ಹಾಯ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ 50 ಮೆಂಬರ್ಸ್ ಇದ್ದಾರೆ, ಯಾರಂತ ಗೊತ್ತಿಲ್ಲ ನೋಡಿ. 50 ಮೆಂಬರ್ಸ್ ಒಮ್ಮೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೆ ಏನು. 50 20 ಬಂದರೆ ಸಾಕು. ರಾಗಿ ಮಾಲ್ಟ್ ಸೂಪರ್. ಲೆವಿಂಡರ್ ಸಬ್ಬಾಗಿ ಅಂತಿದ್ದಾರೆ. ಲೆವಿಂಡರ್ ಹಾಯ್ ವೆಲ್ಕಮ್, ಗುಡ್ ಮಾರ್ನಿಂಗ್. ಈಗ್ಲೇ ವರ್ಡ್ಸ್. ಹಲೋ ಮೇಡಮ್, ತಿಂಡಿ ಆಯ್ತಾ? ತಿಂಡಿ ಆಯಿತು. ನಿಮ್ಮದು ಚಾನಲ್ ಇದೆಯಾ? ಈಗಲೇ ವರ್ಡ್ಸ್ ಅವರೇ ವರ್ಲ್ಡ್. ನಿಮಗೆ ಬ್ಲೂ ಕೊಡ್ತೀನಿ, ಇದ್ದರೆ ನನಗೊಂದು ಲೈಕ್ ಕೊಡಿ ಪ್ಲೀಸ್. ತಿಂಡಿ ಆಯಿತು, ನಿಮ್ದು ಆಯ್ತಾ ಸಿಸ್? ಇರಬೇಕಲ್ವಾ ನಿಮ್ಮದು ಚಾನಲ್? ಬ್ಲೂ ಕೊಡ್ತೀನಿ. ಲೆವಿಂಡರ್ ಇದ್ದೀರಾ? ಲೆವಿಂಡರ್ ಅವರು ಹಿಂದಿಯವರೇ ಏನೋ ಗೊತ್ತಿಲ್ಲ. 83 ಮೆಂಬರ್ಸು ದೇವ, ಹೌದು ಇದೆ. ಓಕೆ ಬ್ಲೂ ಕೊಡ್ತೀನಿ. ಎಲ್ರಿಗೂ ಕನೆಕ್ಟ್ ಆಗಿ. ಹೊಸಬ್ರು ಬಂದಿದ್ದಾರೆ ನೋಡಿ, ಎಲ್ಲರೂ ಕನೆಕ್ಟ್ ಆಗಿ. ಹೌದು ಇದೆ, ಕೊಟ್ಟೆ. ಸ್ಟ್ಯಾಂಡ್ ರಜಪೂತ್, ಹಲೋ ವೆಲ್ಕಮ್ ಗುಡ್ ಮಾರ್ನಿಂಗ್. ಪ್ಲೀಸ್ ಗಿವ್ ಮಿ ಲೈಕ್. ರೇವತಿ ಸೂಪರ್ ಅಂತಿದ್ದಾರೆ. ಸ್ಟ್ಯಾಂಡೀರ್ ಅವ್ರು ಇಲ್ಲೋ ಅಂತ ಒಂದು ಆಯ್ ಅಂತ ಅಂದು ಓಡಿ ಹೋದ್ರ, ಅವ್ರು ಇಲ್ಲ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ 83 ಮೆಂಬರ್ಸ್ ಬಂದಿದ್ದಾರೆ. ವೀಣಾ ಅವರೇ ಯಾರು ಬಂದಿಲ್ಲ ನೋಡಿ. 8 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟು ಹೋದ್ರು ನೋಡಿ ಅಷ್ಟೇ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ರೇವತಿ ಸಿಸ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ಯಾರು ನೀವು ಇದ್ದೀರಾ ಸಪೋರ್ಟ್ ಮಾಡಿ ಅಂತಿದ್ದಾರೆ. ರೇವತಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದೀರಿ? ಬ್ಲೂ ಕೊಟ್ಟೆ ನಾನು. ಈಗಲೇ ವಾಟ್ಸವ್ರೆ ಎಲ್ಲಿದ್ದೀರಿ? ಬ್ಲೂ ಕೊಟ್ಟೆ ನಿಮಗೆ. ಸಪೋರ್ಟ ಮಾಡಿ ಎಲ್ರಿಗೂ, ಬನ್ನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.
ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಅಷ್ಟು ಮಂದಿ ಬಂದರು ಒಮ್ಮೆಲೆ. ಇವಾಗ ಯಾರು ಇಲ್ಲ, 23 ಮೆಂಬರ್ಸ್ ಇದ್ದಾರೆ. ಒಂದು ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಮೆಸೇಜ್ ಮಾಡಬೇಕಲ್ವಾ. ಯಾರೆಲ್ಲ ಐಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಈಗಲೇ ಬ್ಲೂ ಟಿಕ್ ಡನ್ ಮೇಡಮ್, ಥ್ಯಾಂಕ್ ಯು ಬನ್ನಿ ಸಪೋರ್ಟ್ ಆಗಿ. ರಮ್ಯಾ ಕನ್ನಡ ಅವರು ಬಂದರು, ಹಾಯ್ ಥ್ಯಾಂಕ್ ಯು, ವೆಲ್ಕಮ್ ರಮ್ಯಾ ಅವರೇ, ವೆಲ್ಕಮ್ ನಿಮಗೆ. ನಂದಿ ಬ್ಲಾಗ್ಸ್ ಅವರು ಬಂದರು, ಹಾಯ್ ಎಲ್ಲರೂ ಒಂದು ಲೈಕ್ ಕೊಟ್ಟು ಬನ್ನಿ. ರಮ್ಯಾ ಅವರೇ ವೆಲ್ಕಮ್ ನಿಮಗೆ. ನಂದಿ ಅವರೇ ವೆಲ್ಕಮ್. ತಿಂಡಿ ಆಯ್ತಾ? ಟಿಫನ್ ಆಯಿತು ಸಿಸ್, ನಮ್ಮದು ಚಪಾತಿ ಮಾಡಿದೆ ಮತ್ತು ಉಪ್ಪಿಟ್ಟು ಮಾಡಿದೆ, ಎರಡೂ ಇದೆ. 9, ಥ್ಯಾಂಕ್ ಯು ನಂದಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇವ್ರು ಯಾರು? ಈಗಲೇ ವರ್ಡ್ಸ್ ಬ್ಲೂ ಟಿಕ್ ಡನ್ ಅಂತಿದ್ದಾರೆ. ಓಕೆ ನೋಡಿ, ಈಗಲೇ ಅವರೇ ನಿಮ್ಮ ಎಲ್ರಿಗೂ ಕನೆಕ್ಟ್ ಆಗಿ ಇದ್ದಾರೆ ಹೊಸಬ್ರು. ನೋಡಿ ನ್ಯೂ ಮೆಂಬರ್ಸ್ ಇದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಬಾಲೆನ್ ತೋಜಾಲೆ, ಓಕೆ ತೋಜಾಗ ಮಗೆ ತೂಲೆ ಆಮ್ಲೆಟ್ ತಿನ್ನೋದಿಲ್ಲೆ ನೇ ಆಮ್ಲೆಟ್. ಅಪ್ಪು ಹಾಯ್ ಪಲ್ಲೆ, ಹಾಯ್ ಪಲ್ಲೆ ಹಾಯಿಂದು ಹಾಯ್ ಗೈಸ್ ಪಲ್ಲೆ, ಹಾಯ್ ಗೈಸ್. ತೋಜಯ ಆಯ್ ಉಣ್ಪುನೈಟ್ ಬಿಸಿ ಉಲ್ಲೆ ಸೂಪರ್ ಅಂತಿದ್ದಾರೆ. ಈಗಲೇ ಅವರು ಮೆಸೇಜ್ ಡಿಲೀಟ್ ಮಾಡಬೇಡಿ. ಈಗಲೇ ಲೈಕ್ ಡನ್ ಅಂತಿದ್ದಾರೆ. ದೀಕ್ಷಾ ಶಿವಮೊಗ್ಗ ಅವರು, ಓಕೆ ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಅವರೇ, ಥ್ಯಾಂಕ್ ಯು. ನಿಮಗೆ ಬ್ಲೂ ಕೊಡ್ತೀನಿ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬಂದು ಸಪೋರ್ಟ್ ಮಾಡಿ. ಎಲ್ರಿಗೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಯ್ ರಮ್ಯಾ ಅಂತಿದ್ದಾರೆ. ವೀಣಾ ಅವರು, ಆದರ್ಶ್ ಅವರು ಬಂದರು. ಆದರ್ಶ್ ಹಾಯ್ ವೆಲ್ಕಮ್ ನಿಮಗೆ. ರೇವತಿ ಹಾಯ್ ಪುಟ್ಟ ಅಂತಿದ್ದಾರೆ. ನೋಡಿ ದೀಕ್ಷಾ ಶಿವಮೊಗ್ಗ ಅವರು ಹೊಸದಾಗಿ ಬಂದಿದ್ದಾರೆ ನೋಡಿ, ಸೂಪರ್ ಸಪೋರ್ಟ್ ಅಲ್ಲದೆ, ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಅವರೇ, ವೆಲ್ಕಮ್ ನಿಮಗೆ. ಹೊಸದಾಗಿ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂದಿ ಅವರು ಗಿಫ್ಟ್ ಪ್ಲೀಸ್ ಕಮೆಂಟ್ ಅಂತಿದ್ದಾರೆ. ದೀಕ್ಷಾ ಅವರು ಸೂಪರ್ ಸಪೋರ್ಟ್ ಇಲ್ಲದಿದ್ದಾರೆ. ಟಿಫನ್ ಆಯ್ತಾ ವಿನ್ಸಿಸ್ ಅಂತಿದ್ದಾರೆ. ನೋಡಿ ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. DJ ಚೈತ ಅವರು ಬಂದರು. ಹಾಯ್ ಅಕ್ಕ, ಹಾಯ್ ವೆಲ್ಕಮ್ ಸಿಸ್. ನಿಮಗೆ ಕೂಡ ಗುಡ್ ಮಾರ್ನಿಂಗ್. ನಾನು ಬ್ಲೂ ಕೊಟ್ಟೆ ನೋಡಿ, ನಾವು ಕೊಟ್ಟೆ, ಎಲ್ರಿಗೂ ಕನೆಕ್ಟ್ ಆಗಿ ಬ್ಲೂ ಕೊಟ್ಟೆ ನೋಡಿ. ದೀಕ್ಷಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಯಿತು ರಮ್ಯಾ, ನಿಮ್ದು ಆಯ್ತಾ ಅಂತಿದ್ದಾರೆ. ನೋಡಿ ದೀಕ್ಷಾ ಅವರು ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. DJ ಚೇತು ಗಿಫ್ಟ್ ಕೊಡಿ ಅಂತಿದ್ದಾರೆ. ವೀಣಾ ಅವರು, ದೀಕ್ಷಾ ಅವರು ಟಿಫನ್ ಆಯ್ತಾ ಸಿಸ್ಟರ್? ನಂದು ಆಯಿತು, ನಿಮ್ದು ಆಯ್ತಾ? DJ ಚೇತು ಅವರು ತೆಲುಗಿನವರಂತೆ, ತೆಲುಗು ಬರುತ್ತಾ ನಿಮಗೆ ಯಾರಿಗಾದ್ರು? ವೀಣಾ ಅವರೇ ನಿಮಗೆ ಬರುತ್ತಾ? DJ ಚೇತು ಓ ಆಯ್ತಾ, ಟಿಫನ್ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ವೀಣಾ ಅವರು DJ ಗಿಫ್ಟ್ ಇವಂಡಿ ರಿಟರ್ನ್ చేస్తా, ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ. DJ ಅವರೇ ಅವರು ನಿಮಗೆ ಬರುತ್ತಲ್ವಾ? ನಮಗೆ ಬರಲ್ಲಪ್ಪ ದೇವ, ನಮಗೆ ಅದು. DJ ಅವರು ವೀಣಾ ಆಲ್ರೆಡಿ ಡನ್ ಅಂತಿದ್ದಾರೆ ನೋಡಿ, ಆಲ್ರೆಡಿ ಡನ್ ಆಗಿದ್ದಾರಂತೆ ವೀಣಾ ಅವರಿಗೆ. ವೀಣಾ ಸಿಸ್ಸಿಗೆ ಆಲ್ರೆಡಿ ಡನ್. ರಮ್ಯಾ ಅವರು, ದೀಕ್ಷಾ ಸಿಸ್ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ, ರಿಟರ್ನ್ ಕೊಟ್ಟಿಲ್ಲ ಅಂದರೆ ಕೊಡಿ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. DJ ನಾ ಚಾನಲ್ ಪಿನ್ ಮಾಡ್ತೀನಿ, ನೀವು ಇರಬೇಕು ಇಲ್ಲಿ, ಮಾಡ್ತೀನಿ. ಓಕೆ ಮಾಡಿದೆ. ರೇವತಿ ಸಿಸ್ ಸೂಪರ್ ಅಂತಿದ್ದಾರೆ. ಓಕೆ DJ ರಿಟರ್ನ್ ಚೆಕ್ ಅಂತಿದ್ದಾರೆ. ರಮ್ಯಾ ಅವರು, ರೇವತಿ ಸಿಸ್ ಸಪೋರ್ಟ್ ಐಡಿನಾ? ಹೌದು ರೇವತಿ ಸಿಸ್ ಇದು ಸಪೋರ್ಟ್ ಐಡಿ. ಅವ್ರು ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ ನನಗೆ. ರೇವತಿ ಸಿಸ್ ಇದ್ದಾರಲ್ವ, ಅವ್ರು ಸಪೋರ್ಟ್ ಐಡಿ, ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಬರುವುದು ಅವರು. ಓಕೆ ವೀಣಾ ಅಂತಿದ್ದಾರೆ ನೋಡಿ. DJ ಚೈತು ಅವರು ಓಕೆ ವೀಣಾ ಅಂತಿದ್ದಾರೆ. DJ ಅವರು, ದೀಕ್ಷಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದೀಕ್ಷಾ ಅವರು, ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಅವರೇ, ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಇವತ್ತು ವಿಡಿಯೋ ನೋಡಿದ್ರಿ, ಥ್ಯಾಂಕ್ಸ್ ಸೋ ಮಚ್. ನಿಮಗೂ ಕೂಡ, ರೇವತಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಸೋ ಮಚ್.
ವಿಡಿಯೋ ನೋಡಿದ್ದಕ್ಕೆ. ನಾನು ಕೂಡ ವಿಡಿಯೋ ನೋಡ್ತೀನಿ ನಿಮ್ಮದೆಲ್ಲ. ಮಾರ್ನಿಂಗ್ ಬೇಗ ಹಾಕಿದೆ. ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಮ್ಯ ಅವರು. ಕಮೆಂಟ್ ಚೆಸ್ಸಾನು DJ ಅಂತಿದ್ದಾರೆ. ಕಮೆಂಟ್ ಹಾಕಿ ಅಂತಿದ್ದಾರೆ. ರಮ್ಯ ಅವರು ಸೂಪರ್ ಅಂತಿದ್ದಾರೆ. ದೀಕ್ಷಾ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಅವರೇ. ಥ್ಯಾಂಕ್ ಯು ಸೋ ಮಚ್. ರಮ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಣಾ ಅವರೇ. ಕಮೆಂಟ್ ರಿಲೇಟೆಡ್ ಚೆಕ್ ಚೇಂಡಿ ಅಂತಿದ್ದಾರೆ. ನಿಮ್ಗಾದ್ರೂ ಬರುತ್ತೆ, ನಮಗೆ ತೆಲುಗು ಬರಲ್ಲ. ಹಾಕು ಅಂಜಮ್ಮ ಪರಬಲಿ. ಸೂಪರ್ ಹೋಟೆಲ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡೂರ್ ಅವರು ಬಂದು ನಮಸ್ಕಾರ ಮಾಡೂರ್ ಅವರೇ, ವೆಲ್ಕಮ್ ನಿಮಗೆ. ಟಿಫನ್ ಆಯ್ತಾ ನಿಮ್ಮದು? ಏನು ತಿಂಡಿ ಇವತ್ತು? ದೀಕ್ಷಾ ಅವರೇ ಟಿಫನ್ ಆಯ್ತಾ ನಿಮ್ಮದು? ರಮ್ಯಾ ಅವ್ರದ್ದು ಆಯ್ತಾ ಟಿಫನ್? ಮಾಡೂರ್ದ DJ ಅವರೇ ಟಿಫನ್ ಆಯ್ತಾ ನಿಮ್ಮದು? ನಾನು ವೀಣಾ ಪ್ಲೀಸ್ ರೆಸ್ಪೆಕ್ಟ್. ವೀಣಾ ಪ್ಲೀಸ್ ರೆಸ್ಪೆಕ್ಟ್ ಅಂತಿದ್ದಾರೆ. ಸೂಪರ್. ಪ್ರೀತಿ ಅನಿಲ್ ಬಂದರು. ಹಾಯ್ ಅಕ್ಕ, ಚಾಂಡೆ ದಾದ ತಿಂಡಿದ ನೀನು ಚಪಾತಿಲ ಸಜ್ಜಿಗೆಲ್ಲ ಮಲ್ದೆ. ಪ್ರೀತಿ ಅನಿಲ್ ವಿಡಿಯೋ ತೂತಾರೆ. ಥ್ಯಾಂಕ್ ಯು ಸೋ ಮಚ್. ಈರು ವಿಡಿಯೋ ಪಾಡ್ದು ಜರತೆ ಈರ ಶಾರ್ಟ್ ತೂದು ಕಮೆಂಟ್ ಮುಂದೆ ತೂಯಿಲೆ ಈರ್ನಲ್ಲ ವಿಡಿಯೋ ತೂತೆ ಅಣ್ಣ. ವಿಡಿಯೋ ಇಜ್ಜಿ ಶಾರ್ಟ್ ಇತ್ತಲು ಅವೇನು ತೂದು ಬತ್ತೆ ಅಲ್ಲ. ರಮ್ಯ ಅವರು ಸೂಪರ್. ರಮ್ಯ ಸೂಪರ್. ಪ್ರೀತಿ ಎಂಕಿ ನೀರು ದೋಸೆ ಅಕ್ಕ ಅಂದೆ ಆಂಡೆ ಅಡಿಗೆ ಅದು ಇನ್ನಿತ್ತೆ ಶುರು ಮಾಡ್ತೀನಿ. ಟೈಮೇ ಯಾವ್ಜಿ ನನ್ನ ಮಗಕ್ಕೆ ಎಕ್ಸಾಮ್ ಉಂಟು ಅಂಚ ಅದು ಟೈಮೇ ತಿಕ್ಕೊಂದಿಜ್ಜಿ ಐತೆ ಒಯ್ಕಲ ಅಂಚ ಎಂಕ್ ನೀರು ದೋಸೆ ಅಂದೆ. ನೀರು ದೋಸೆನಾ ಒಂಜಿ ಲೈಕ್ ಕೊರ್ಲೆ ವೀಣಾ. ಪ್ರೀತಿ ಅನಿಲ್ ಅವರೇ ಲೈಕ್ ಬಾಯಂಗ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ ವಿಡಿಯೋ ಇವತ್ತು ಹಾಕಿ, ನಾನು ನೋಡ್ತೀನಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. 16 ಲೈಕ್ ಡನ್. ಕವಿತಾ ಅವರು ಬಂದರು. ಹಾಯ್ ಕವಿತಾ. ಹಾಯ್ ಸಿಸ್ಟರ್, ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಕವಿತಾ ಅವರೇ. ಟಿಫನ್ ಆಯ್ತಾ ನಿಮ್ಮದು? ಏನು ತಿಂಡಿ ಇವತ್ತು? ಸ್ಪೆಷಲ್ ಏನು ಮಾಡಿದ್ದೀರಿ ಇವತ್ತು? ಅಕ್ಕ ನಾನು ಶಾರ್ಟ್ ಮಾತ್ರ ಪಾಡ್ತೀನಿ. ವಿಡಿಯೋ ಮಲ್ಪ್ಲೆ ಪ್ರೀತಿ. ವಿಡಿಯೋ ಮಲ್ಪ್ಲೆ ಅನ್ನ ತುಯ್ಯನಿ ರಡ್ಡು ತುಯ್ಯ ಬೊಕ್ಕ ತೂಪೇನು ಎನ್ನ ವಿಡಿಯೋ ತೂತಾರ ತೀರು ಅಂಚ ಈರ್ನಲ್ಲ ತುಯ್ಯಾನು ವಿಡಿಯೋ ಪಾಡ್ಲೆ ನಾನು ದುಂಬುಗು ಶಾರ್ಟ್ ಡೇ ವಾಚ್ ಅವರ್ ಬರ್ಬು ಜೊತೆ ಅಂಚ ವಿಡಿಯೋಲ ಅಂತ ಪಾಡ್ಲೆ ಟ್ರೈ ಮಲ್ಪ್ಲೆ ವಿಡಿಯೋ ಪಾಡ್ರ. ಓಕೆ ಸಿಸ್, ಸಂಜೆ ವಿಡಿಯೋ ಹಾಕ್ತೀನಿ. ಓಕೆ ಹಾಕಿ ನೋಡ್ತೀನಿ ನಾನು. ನಂದು ಚಪಾತಿ ಅಂತಿದ್ದಾರೆ. ನಮ್ಮದು ಕೂಡ ಚಪಾತಿ ಕವಿತಾ ಅವರೇ. ಚಪಾತಿ ಬೀನ್ಸ್ ಪಲ್ಯ ಉಪ್ಪಿಟ್ಟು ಕೂಡ ಮಾಡಿದ್ದೇನೆ. ಚಪಾತಿ ನನ್ನ ಮಗನಿಗೆ ಟಿಫಿನ್ ಬಾಕ್ಸಿಗೆ ಹಾಕ್ಲಿಕ್ಕಿತ್ತು, ಅದಕ್ಕೆ. ಥ್ಯಾಂಕ್ಸ್ ಅಕ್ಕ ಸಪೋರ್ಟ್ ಮಾಡಿದ್ದಕ್ಕೆ. ನೀವು ಮಾಡುವಾಗ ನಾವು ಮಾಡಬೇಕಲ್ವಾ ಪ್ರೀತಿ ಅವರೇ? ಓಕೆ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಲೈವಿಗೆ ಹೋಗ್ಲು ಸ್ವಲ್ಪ ಲೇಟ್ ಇವತ್ತು 1-2 ದಿನ ಆಗಲ್ಲ. ಇಲ್ಲಾಂದರೆ ಹೋಗ್ತೀನಿ ಎಲ್ಲರ ಲೈವಿಗೂ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡಿ ಬರ್ತೀನಿ. ವಿಡಿಯೋ ಹಾಕಿ ವಿಡಿಯೋ ನೋಡ್ತೀನಿ ನಾನು. ವಿಡಿಯೋ ಇದ್ರೆ ಚಾಲು ಇಟ್ಟು ಮತ್ತೆ ನೋಡ್ಲಿಕ್ಕೆ ಆಗ್ತದಲ್ವಾ. ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಬನ್ನಿ. ಪಿನ್ ಐಡಿ ಇದ್ದಾರೆ. ಪಿನ್ ಐಡಿ ಇದ್ದೀರಾ ನೀವು? ಪಿನ್ ಐಡಿ ಪಿನ್ ಮಾಡಿ. ಎಲ್ಲಿ ಹೋದ್ರಿ? ಬನ್ನಿ. ಪ್ರೀತಿ ಅನಿಲ್ ಅವರೇ, ನಿಮಗೆ ಗಿಫ್ಟ್ ಕೊಟ್ಟು ಬಂದಿದ್ದೀನಿ ಸಿಸ್ಟರ್. 32 ಡನ್. ಪ್ಲೀಸ್ ನೀವು ಕೂಡ ರಿಟರ್ನ್ ಮಾಡಿ ಅಂತಿದ್ದಾರೆ. ನೋಡಿ ಪ್ರೀತಿ ಅನಿಲ್ ಅವರೇ, ನಿಮಗೆ ಗಿಫ್ಟ್ ಕೊಟ್ಟು ಬಂದಿದ್ದಾರೆ ದೀಕ್ಷಾ ಶಿವಮೊಗ್ಗ ಅವರು. ಅವರಿಗೆ ರಿಟರ್ನ್ ಕೊಡಿ. 32 ಡನ್ ಅಂತೆ ನೋಡಿ. ಪ್ರೀತಿ ಅವರು ಇದ್ದೀರಲ್ವಾ? ಪಲ್ಲವಿ ಕನಸು ಅವರು ಬಂದರು. ಹಾಯ್ ಅಕ್ಕ, ವೆಲ್ಕಮ್ ಪಲ್ಲವಿ ಅವರೇ, ವೆಲ್ಕಮ್ ನಿಮಗೆ. ಟಿಫನ್ ಆಯ್ತಾ ನಿಮ್ಮದು ಪಲ್ಲವಿ ಅವರೇ? ಏನು ತಿಂಡಿ ಮಾಡಿದ್ರಿ ಇವತ್ತು? ನೋಡಿ ಪಲ್ಲವಿ ಅವರೇ, ಇಲ್ಲಿ ಹೊಸಬ್ರು ಎಲ್ಲಿದ್ದಾರೆ ಸಪೋರ್ಟ್ ಇವರಿಗೆಲ್ಲ ಕನೆಕ್ಟ್ ಆಗಿ, ಅವರು ಆಗ್ತಾರೆ, ನೀವು ಆಗಿ. ನನಗೂ ಯಾರಾದರೂ ಸಪೋರ್ಟ್ ಮಾಡಿದ್ರಾ? ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಕವಿತಾ ಅವರೇ, ನನ್ನ ವಿಡಿಯೋ ನೀವು ನೋಡಿ, ನಿಮ್ಮ ವಿಡಿಯೋ ನಾನು ನೋಡ್ತೀನಿ. ನನಗೆ ಮೆಸೇಜ್ ಹಾಕಿ. ಅರ್ಧ ನೋಡಬಾರ್ದು, ಫುಲ್ ನೋಡಬೇಕು. ನಾನು ಕೂಡ ಫುಲ್ ನೋಡಿಯೇ ಮೆಸೇಜ್ ಹಾಕೋದು ಎಲ್ರದ್ದು. ನನ್ನದು ವಿಡಿಯೋ ನೋಡಿದರೆ ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ. ನಿಮ್ಮದೆಲ್ಲ ಕವಿತಾ ಅವ್ರದ್ದು ಎಷ್ಟು ಗಂಟೆಗೆ ಇರುತ್ತೆ ನೋಡಿ, ನಾನು ಬಂದು ಜಾಯಿನ್ ಆಗ್ತೀನಿ. ಇವಾಗ 2 ದಿನ ಆಗಲ್ಲ. ಉಪ್ಪಿಟ್ಟಕ್ಕ, ನಿಮ್ಮದು ಆಯಿತಾ ಅಕ್ಕ ಟಿಫಿನ್? ನಮ್ಮದು ಆಯಿತು ಪಲ್ಲವಿ ಅವರೇ. ನನಗೆ ಕೂಡ ಉಪ್ಪಿಟ್ಟು ಇತ್ತು ಮತ್ತು ಚಪಾತಿ ಇತ್ತು.
ನಾನು ಮಾರ್ನಿಂಗ್ ಸ್ವಲ್ಪ ತಿನ್ನೋದು ಕಮ್ಮಿ, ತುಂಬ ಕಮ್ಮಿ ಮಾರ್ನಿಂಗ್ ತಿನ್ನೋದು ನಾನು. ಕವಿತಾ ಸಿಸ್ಟರ್ ನಿಮಗೆ ಗಿಫ್ಟ್ ಕೊಟ್ಟು ಬಂದಿದ್ದೇನೆ 216 ಡನ್ ಪ್ಲೀಸ್ ನೀವು ಕೂಡ ರಿಟರ್ನ್ ಮಾಡಿ ಅಂತಿದ್ದಾರೆ. ಕವಿತಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನೀವು ರಿಟರ್ನ್ ಮಾಡಿ ಅವರಿಗೆ. ದೀಕ್ಷಾ ಶಿವಮೊಗ್ಗ ಅವರಿಗೆ. ಪ್ರೀತಿ ಅವರೇ ಇದ್ದೀರಾ? ಪ್ರೀತಿ ರಮೇಶ್ ಸಿಸ್ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ. ರೇವತಿ ಸಿಸ್ ರಮೇಶ್ ಸಿಸ್ ನಿಮ್ಮ ವಿಡಿಯೋ ಇದ್ದೀನಿ ಲೈಕ್ ಡನ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರೇ ನಿಮ್ಮದು ವಿಡಿಯೋ ನೋಡ್ತಾ ಇದ್ದಾರಂತೆ. ರೇವತಿ ಸಿಸ್ ನೋಡಿ ಲೈಕ್ ಡನ್ ಅಂತೆ ನೋಡಿ. ರೇವತಿ ಸಿಸ್ ನೀವು ಒಂದು ಮಾಡಿ ಚಾನಲ್, ನಿಮಗೂ ಸ್ವಲ್ಪ ಸಬ್ ಆಗುತ್ತೆ. ಒಂದು ವಿಡಿಯೋ ಹಾಕಿ, ಎಂತ ಅಡುಗೆ ಮಾಡ್ತೀರಿ ಅದೆಲ್ಲ ಹಾಕಿ, ಏನಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ನಂದಿನಿ AP ಬ್ಲಾಗ್ಸ್ ಅವ್ರು ಬಂದರು. ಹಾಯ್ ನಂದಿನಿ ಅವರೇ, ವೆಲ್ಕಮ್ ನಿಮಗೆ. ಪಲ್ಲವಿ ಸಿಸ್ಟರ್ ನೀವು ಎಲ್ಲದರಲ್ಲೂ ಗಿಫ್ಟ್ ಡನ್ ಅಂತ ಮಾಡಬೇಡಿ, ವಿಡಿಯೋಗೆ ಗಿಫ್ಟನ್ನು ಅಂತ ಹಾಕಬೇಡಿ, ಜಸ್ಟ್ ವಿಡಿಯೋ ರಿಲೇಟೆಡ್ ಹಾಕಿ. ಹೌದು ಪಲ್ಲವಿ ಅವರೇ, ನೀವು ಗಿಫ್ಟ್ ಡನ್ ಅಂತ ಹಾಕಬೇಡಿ. ಯಾವುದೇನು ಹಾಕಿ ಅಂದರೆ ಸೂಪರ್ ನೈಸ್ ಮತ್ತು ವಾವ್ ಏಸಪ್ಪ ಅದನ್ನೆಲ್ಲ ಹಾಕಿ, ಇಲ್ಲಾಂದರೆ ಗಿಫ್ಟ್ ಡಿಲೀಟ್ ಆಗುತ್ತೆ. ಓಕೆ ಡನ್ ಅಂತಿದ್ದಾರೆ. ನಂದಿನಿ ಪಿ ಅವರೇ ಟಿಫನ್ ಆಯ್ತಾ ನಿಮ್ಮದು? ಏನು ಟಿಫನಿಗೆ? ನಿಮಗೆ ಬ್ಲೂ ಕೊಡ್ತೀನಿ, ಇದ್ದೀರಾ? ಬ್ಲೂ ಕೊಡ್ತೀನಿ. ಕವಿತಾ ಅವ್ರ ದೀಕ್ಷಾ ಥ್ಯಾಂಕ್ ಯು, ನಿಮ್ಮ ಚಾನಲ್ಗೆ ಹೋಗಿ ಇವಾಗ ಗಿಫ್ಟ್ ಕೊಡ್ತೀನಿ ಓಕೆ ಅಂತಿದ್ದಾರೆ ನೋಡಿ. ಕವಿತಾ ಅವರು ಕಮೆಂಟ್ ಹಾಕಿ ಕೊಡಿ ಎಲ್ಲರೂ. ಗಿಫ್ಟ್ ಡನ್ ಅಂತ ಹಾಕಬೇಡಿ, ಶಾರ್ಟ್ಗೆ ಹಾಕಬೇಡಿ, ಲಾಂಗ್ ವಿಡಿಯೋಗೆ ಹಾಕಿ. ಲಾಂಗ್ ವಿಡಿಯೋಗೆ ಹಾಕಿದರೆ ಎಲ್ರಿಗೂ ಸಿಗುತ್ತೆ. ಗಿಫ್ಟ್ ಕೊಡಿ. ರೇವತಿ ಸಿಸ್ ನೀವು ಅವ್ರದ್ದು ವಿಡಿಯೋ ನೋಡ್ತೀರಲ್ವ, ಅವರಿಗೊಂದು ಸಬ್ಬಾಗಿ ಹಾಗೆ ಹೋಗಿ, ಒಂದು ಸಬ್ಬಾಗಿ ಹೋಗಿ. ಪಲ್ಲವಿ ಓಕೆ ಅಕ್ಕ ಅಂತಿದ್ದಾರೆ. ಗಿಫ್ಟ್ ಡನ್ ಹಾಕಬೇಡಿ ಪಲ್ಲವಿ ಅವರೇ. ಹೌದು ನಿಮಗೂ ಲೆಸ್ ಆಗುತ್ತೆ, ನಿಮ್ಮದು ವೇಸ್ಟ್ ಆಗುತ್ತೆ. ಗೊತ್ತಿಲ್ಲ ಅಂದರೆ ಪಾಪ ಇದು ಮಾಡಿದರೆ ಗೊತ್ತಾಗುತ್ತೆ ಎಲ್ರಿಗೂ. ನಿಮಗೆ ಲೆಸ್ ಆಗುತ್ತೆ, ಅವರಿಗೂ ಲೆಸ್ ಆಗುತ್ತೆ. ಹಾಗೆ ನಾನು ಕನ್ನಡ ಬ್ಲಾಗ್ಸ್ ಮಾಡ್ತಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಸಪೋರ್ಟ್ ಮಾಡುವ, ಬನ್ನಿ ನಂದಿನಿ AP ಅವರೇ ಬನ್ನಿ. ನಿಮಗೆ ಬ್ಲೂ ಕೊಟ್ಟೆ ಎಲ್ರಿಗೂ ಕನೆಕ್ಟ್ ಆಗಿ. ಬ್ಲೂ ಕೊಟ್ಟೆ ನಂದಿನಿ ಅವರೇ, ಎಲ್ರಿಗೂ ಕನೆಕ್ಟ್ ಆಗಿ. ಸ್ವಲ್ಪ ID ಪಿನ್ ಮಾಡಿ. ಹೌದು ನಿಮ್ಮ ಮಾಡ್ತೀನಿ, ಅವರು ಇಲ್ಲ. ವೆಂಕಟೇಶ ಸಿಸ್ ಅವರೇ ನಿಮ್ಮದು ಒಂದು ವಿಡಿಯೋ ನೋಡಿದ್ದೀನಿ ಇವತ್ತು ಮಾರ್ನಿಂಗ್. ವೆಂಕಟೇಶ್ ಸಿಸ್ ನಿಮಗೆ ಇದು ಮೆಸೇಜ್ ಹಾಕಿದ್ದೀನಿ. ಸೂಪರ್ ಸಪೋರ್ಟ್ ಇದ್ದಾರೆ. ಪಲ್ಲವಿ ಸಿಸ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ರಮ್ಯ ಅವರು. ಹೇಮಾಲೋಕ ಅವರು ಬಂದರು. ಹಾಯ್ ಸೂಪರ್ ಥ್ಯಾಂಕ್ ಯು ಸೋ ಮಚ್. ಒಂದು ಹೇಮಾಲೋಕ ಅವರೇ ಒಂದು ಗಿಫ್ಟ್ ಇದು ಕೊಡಿ, ಲೈಕ್ ಕೊಡಿ. ನಂದಿನಿ ಅವರೇ ಒಂದು ಲೈಕ್ ಕೊಡಿ. ವೆಂಕಟೇಶಮ್ಮ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ನೀವೆಲ್ಲ ಒಂದು ಲೈಕ್ ಕೊಟ್ಟು ಸಹಕರಿಸಿ ನನಗೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಅಂತಾಗೆ ನೀವು ನಮಗೆ ಸಪೋರ್ಟ್ ಮಾಡುವಾಗ ನಾವು ನಿಮಗೆ ಸಪೋರ್ಟ್ ಮಾಡಬೇಕಲ್ವಾ? ನೋಡಿದ್ದೇನೆ ಸಿಸ್ಟರ್, ಫುಲ್ಲು ನೋಡಿದ್ದೇನೆ, ಸ್ಕಿಪ್ ಮಾಡಿಲ್ಲ. ಲಾಂಗ್ ವಿಡಿಯೋ ನೋಡಿದ್ದೀನಿ. ನಿಮ್ಮದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ನನಗೆ, ಆದರೂ ನೋಡಿದ್ದೀನಿ, ತೊಂದರೆ ಇಲ್ಲ. ಅದು ವಿಡಿಯೋ ಇದೆ ಅಲ್ವಾ, ವಿಡಿಯೋ ನೋಡಿ ನಮಗೆ ಅರ್ಥ ಆಗುತ್ತೆ. ಸೂಪರ್ ನೋಡಿದ್ದೀನಿ ಅಂತಿದ್ದಾರೆ. ಪೇಯುಂಡಿ ಚಾನಲ್ ಬೇರೆ ದೇಶದವರು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ. ಐ ಆಮ್ ಪೇಯುಂಡೈ. ದೀಕ್ಷಾ ಅವರೇ ಚಾನಲ್ಗೆ ಹೋಗಿ ಮೀನು ಸಾಂಬಾರಿಗೆ ಗಿಫ್ಟ್ ಕೊಟ್ಟು ಬಂದಿದ್ದಾನೆ. ದೀಕ್ಷಾ ಅವರು ಮೀನು ಸಾಂಬಾರು ಮಾಡಿದ್ದಾರಂತೆ. ಹಾಯ್ ವೆಲ್ಕಮ್ ನಿಮಗೆ. ನಿಮ್ಮ ಲ್ಯಾಂಗ್ವೇಜ್ ನಮಗೆ ನೋ ಲ್ಯಾಂಗ್ವೇಜ್. ಪ್ರಾಚೀಸ್ ಕಿಚನ್ ಅವರು ಬಂದರು. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. 62 ಹಾಯ್ ಪ್ರಾಚೀಸ್ ಕಿಚನ್ ಅವರೇ, ವೆಲ್ಕಮ್ ನಿಮಗೆ. ಟಿಫನ್ ಆಯ್ತಾ ನಿಮ್ಮದು? ಏನು ತಿಂಡಿ ಮಾಡಿದ್ರಿ ಇವತ್ತು? ಸುಮ್ಮಾ ಸ್ಟೋರೀಸ್ ಅವ್ರು ಬಂದರು. ಎಲ್ಲರೂ ಪ್ಲೀಸ್ ಒಂದು ಲೈಕ್ ಕೊಡಿ, ಲೈಕ್ ಕೊಟ್ಟು ಸಹಕರಿಸಿ ಪ್ಲೀಸ್. ಪಲ್ಲವಿ ಅವರು 628. ರಮ್ಯಾ ಸಿಸ್ ಡನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ರಮ್ಯಾ ಅವರೇ, ಪಲ್ಲವಿ ಅವರು ಡನ್ ಆಗಿದ್ದಾರೆ, ನೀವು ರಿಟರ್ನ್ ಮಾಡಿ. ಸುಮಾ ಸ್ಟೋರೀಸ್ ಅವರು ಬಂದರು. ಸುಮಾ ಅವರು ಬಂದರು. ಹಾಯ್ ವೆಲ್ಕಮ್ ಸುಮಾ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಡಲಿ, ಇಲ್ಲಾಂದರೆ ಲೈಕ್ ಕೊಡಿ. ತಿಂಡಿ ಆಯಿತಾ ನಿಮ್ಮದು? ಟಿಫಾನು ಏನು ತಿಂಡಿ ಮಾಡಿದ್ರಿ ಇವತ್ತು? ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಂಕಟ ಚಂಪು ಅವರೇ
ನಿಮಗೆ ಗಿಫ್ಟ್ ಕೊಟ್ಟು ಬಂದಿದ್ದೇನೆ. 5 to 5 ಡನ್, ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ವೆಂಕಟೇಶ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ದೀಕ್ಷಾ ಶಿವಮೊಗ್ಗ ಅವರಿಗೆ ರಿಟರ್ನ್ ಮಾಡಿ. ಪ್ಲೀಸ್ ಗಿಫ್ಟ್ ಕೊಡುವಾಗ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಫಸ್ಟ್ ಲೈಕ್ ಕೊಟ್ಟು ಆಮೇಲೆ ಸಬ್ ಮಾಡಿ, ಸಬ್ ಆಗಿ ಕಮೆಂಟ್ ಹಾಕಿ, ವಿಡಿಯೋ ನೋಡಿ ಕಮೆಂಟ್ ಹಾಕಿ ಪ್ಲೀಸ್. ಎಲ್ರಿಗೂ ಹಾಗೆ ಒಂದು ರಿಕ್ವೆಸ್ಟ್. ಸುಮಾ ಅವರು 19, ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ, ಥ್ಯಾಂಕ್ ಯು. ಐ ಆಮ್ ಹ್ಯಾಪಿ ಅಂತಿದ್ದಾರೆ. ಥ್ಯಾಂಕ್ ಯು ಫೈನ್ ಡಿ ಹ್ಯಾಪಿ. ಓಕೆ ಸುಮಾ ಅವರು ಸೂಪರ್ ಸುಮಾ ಸ್ಟೋರೀಸ್ ಕನ್ನಡ ಗುಡ್ ಮಾರ್ನಿಂಗ್ ಅಂದಿದ್ದಾರೆ. ಪ್ರಾಚೀಸ್ ಕಿಶನ್ ಪಲ್ಲವಿ ಸೂಪರ್ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪಲ್ಲವಿ ಅವರಿಗೆ. ಸುಮಾ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ, ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. ಓಕೆ ಪಲ್ಲವಿ ಸಿಸ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸುಮಾ ಅವರು ಆಯ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು ಆಯ್ ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ, ಥ್ಯಾಂಕ್ ಯು. ನಿಮ್ಮದು ವಿಡಿಯೋ ನೋಡಿ ಬಂದೆ. ಎಂಥ ಒಂದು ಅಕ್ಕಿ ಗೂಡು ಕಟ್ಟಿದೆ ಅಲ್ವಾ, ಅದು ನೋಡಿದ್ದೇನೆ ಇವತ್ತೊಂದು ವಿಡಿಯೋ ನಿಮ್ಮದು. ಡೈಲಿ ನೋಡ್ತೀನಿ, ನೀವು ನನ್ನ ವಿಡಿಯೋ ನೋಡಿದರೆ ನಿಮ್ಮ ವಿಡಿಯೋಗೆ ನಾನು ಸಪೋರ್ಟ್ ಮಾಡ್ತೀನಿ. ಆಲ್ ಇನ್ ಒನ್ ಅವರೇ, ಲೈವ್ಗೆ ಜಾಯಿನ್ ಆಗ್ಲಿಕ್ಕೆ ಆಗದಿದ್ರು ಆಗ್ತೀನಿ, ಒಂದು 2 ದಿನ ನಂತರ ಆಗ್ತೀನಿ. ಎಲ್ರಿಗೂ ನಾನು ಜಾಯಿನ್. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ मच, थैंक यू. आई एम एंग क्या पता नहीं उनको का लैंग्वेज समझता नहीं मेरे को. पियुंडिया ಚಾನಲ್ ಪ್ಲೀಸ್ ಲೈಕ್, ಗಿವ್ ಮಿ ಲೈಕ್. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭುವನ್ ವಾಲ್ಡ ಅವರು ಬಂದರು. ಆಯ್ ಭುವನ್, ನಿನ್ನೆ ಬಂದು ಓದೆ, ಮತ್ತು ನನಗೆ ಆಗಲಿಲ್ಲ ಭುವನ್, ಮಗನಿಗೆ ಎಕ್ಸಾಮ್ ಉಂಟು, ಹಾಗೆ ಬೇಗನೆ ಓದೆ. 2 ದಿನ ಸ್ವಲ್ಪ ಬ್ಯುಸಿ ಇದ್ದೀನಿ. ಇವತ್ತು ನಾಳೆ ಒಂದು ಅಷ್ಟೇ, ಮತ್ತೆ ಆಯಿತು ಎಕ್ಸಾಮು. ಆಮೇಲೆ ಎಲ್ರಿಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ ನಾನು. ಪ್ಲೀಸ್ ಸಾರಿ. ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಎಂತಕ್ಕಂತ ಗೊತ್ತಿಲ್ಲ, ಥ್ಯಾಂಕ್ ಯು ಅಂದರು. ಭುವನ್ ಅವರು ಸಿಸ್ಟಾರ್ ಅಂತಿದ್ದಾರೆ. ಭುವನ್ ತಿಂಡಿ ಆಯ್ತಾ ನಿಮ್ಮದು? ಏನು ತಿಂಡಿ ಇವತ್ತು? ಟಿಫನ್ ನಂದಾಯಿತು. ಕವಿತಾ ಅವರು, ಸುಮಾ ನಿಮಗೆ ಗಿಫ್ಟ್ ಬೇಕಾದವರಿಗೆ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ಸುಮಾ ನಿಮಗೆ ಗಿಫ್ಟ್ ಬೇಕಾ ಅಂತಿದ್ದಾರೆ. ಬೇಕಾದವರಿಗೆ ಕೊಡ್ತಾರಂತೆ ಕವಿತಾ ಅವರು. ನೋಡಿ ಟಿಫನ್. ಭುವನ್ ಹಾಯ್ ಆಲ್ ಅಂತಿದ್ದಾರೆ. ಭುವನ್ ಅವರು ವೆಲ್ಕಮ್, ಗುಡ್ ಮಾರ್ನಿಂಗ್. ಉಜ್ಜಪ್ಪು ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಆಯ್ ಆಲ್ ಅಂತಿದ್ದಾರೆ ಭುವನ್ ಅವರು. ಥ್ಯಾಂಕ್ ಯು ಸೋ ಮಚ್ ಭುವನ್. ವೆಂಕಟೇಶಮ್ ಲೈವ್ ಆದಮೇಲೆ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ವೆಂಕಟೇಶಮ್ಮ ಅವರೇ, ಎಲ್ರಿಗೂ ರಿಟರ್ನ್ ಕೊಟ್ಬಿಡಿ ಇವಾಗಲೇ, ಯಾಕಂದರೆ ವಿಡಿಯೋ ನೋಡಿ ಸ್ವಲ್ಪ ಕೊಡಿ. ವಿಡಿಯೋ ನೋಡಿ ಸ್ವಲ್ಪ ಅವರು ಮತ್ತೆ ಲಾಸ್ ಆಗುತ್ತೆ, ಅದಕ್ಕೆ ಅಂದಿದ್ದು. ಆಯ್ತು. ಸಾರಿ ಮ್ಯೂಟಲ್ಲಿ ಇದ್ದದ್ದು ನನಗೆ ಗೊತ್ತೇ ಇಲ್ಲ. ಎಲ್ಲರ ಹತ್ರ ಮಾತಾಡಿ ಆಯಿತು. ನಾನು ಒಣಸು ಯಾವಾಗದು ಭುವನ? ಈಗ ಒಣಸು ಮಲ್ತಂಡ ಆಪುಡ ಇತ್ತೆ ತಿಂಡಿ ತಿಂದಿನಿ. ಬಾಲೆ ಮಗಕ್ಕೆ ಒಣಸು ಮಲ್ಪ ಒಂದುಲ್ಲೆ. 324 ಡನ್. ಪ್ರಾಕ್ಟೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ತಮ್ಮ ಮೌನೇಶ್ ಅವರು ಬಂದರು. ಆಯ್ ವೆಲ್ಕಮ್. ದಾದಾ ಟಿಫಿನ್ ಐನಿ ಟಿಫಿನ್ ಚಪಾತಿ ಎಂಕ್ ನಿಕ್ ದಾದಾ. ಭುವನ್ ಸಿಸ್ 326 ರಿಟರ್ನ್. ಪಲ್ಲವಿ ಸಿಸ್ 326 ರಿಟರ್ನ್ ಡನ್ ಅಂತಿದ್ದಾರೆ. ಭುವನ್ ಯಾನ ನಿಕ್ ದಾದಾ ಪಂಡಕ್ಕೆ ಬೇಜಾರು ಮಲ್ಪೋಡ್ಚಿ ಏನನ್ನ ಮಸ್ತಿ ಎಲ್ಲಿ ಐಕೋಸ್ಕರ ಈ ನಿಕ್ಕು ಆನ್ಸರ್ ಪಾತಿರ್ನು ಯಾನು ಸಾರಿ ಬೇಜಾರು ಮಲ್ತ ನೋಡ್ಚಿ. ಪಲ್ಲವಿ ಸಿಸ್ 326 ಡನ್. ವೆಂಕಟೇಶ್ ಸೂಪರ್ ಸಪೋರ್ಟಲ್ಲಿ ಅಕ್ಕ ಬಂದರು ಅಂತಿದ್ದಾರೆ. ಯಾರು ಅಕ್ಕ? ಮೌನೇಶ್ ಅವರೇ, ನನ್ನ ಅಕ್ಕ ಬಂದರು. ಯಾರು? ಆಲ್ ಇನ್ ಒನ್ನಾ? ಈ ಆಲ್ ಅಂತಿದ್ದಾರೆ. ಭುವನ್ ಆಯ್ ಅಂತಿದ್ದಾರೆ. ನೋಡಿ ಆಲ್ ಇನ್ ಒನ್, ಥ್ಯಾಂಕ್ ಯು. ನಿಮ್ಮ ವಿಡಿಯೋ ರಿಟರ್ನ್ ಮಾಡಿದ್ದೀನಿ.
ಮಾಡ್ತಾ ಇದ್ದೀನಿ. ಹೌದಾ, ನಾನು ಕೂಡ ರನ್ ಮಾಡ್ತಿದ್ದೀನಿ. ಓಕೆ ಓಕೆ, ನಾನು ಕೂಡ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿದಾಗೆ ಎಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ, ವಿಡಿಯೋ ನೋಡ್ತೀನಿ. ಭುವನ್ದು ನೋಡ್ಲಿಕ್ಕೆ ಹೋದೆ, ಆಗ ನನಗೆ ಟೈಮ್ ಆಯಿತು. ಮತ್ತೆ ನೋಡ್ತೀನಿ ಭುವನ್ ನಿಂದು ಕೂಡ. ಆದಷ್ಟು ಒಂದೊಂದು ವಿಡಿಯೋ ನೋಡ್ತೀನಿ ದಿನಕ್ಕೆ, ಎಲ್ಲ ನೋಡ್ಲಿಕ್ಕೆ ಆಗಲ್ಲ ನನಗೆ, ಯಾಕಂದರೆ MB ಪ್ರಾಬ್ಲಮ್ ಇರುತ್ತೆ. ಹಾಕ್ತೀನಿ ಇನ್ನು ಮುಂದೆ ಎಂತ ವೈಫೈ ಹಾಕಿಸ್ತೀನಿ ನೋಡು. ಆಮೇಲೆ ಎಲ್ಲರದ್ದು ಪ್ಲೇ ಲಿಸ್ಟ್ ಮಾಡಿ ಇಡ್ತೀನಿ. ನನ್ನ ಅಕ್ಕ ಬಂದರು. ಯಾರು ನಿಮ್ಮ ಅಕ್ಕ ಪಲ್ಲವಿ, ನಾನು ರಿಟರ್ನ್ ಮಾಡಿದ್ದೀನಿ ಸಿಸ್ ಅಂತಿದ್ದಾರೆ ರಾಜೇಶ್ ಅವರು. ನೈಸ್ 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 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 3 ಪಾಯಿಂಟ್ ಲೈವ್ ಇದೆ, ಬನ್ನಿ ಎಲ್ಲರೂ ಅಂತಿದ್ದಾರೆ ನೋಡಿ. ಭುವನ್ದು ಲೈವ್ಗೆ ಎಲ್ಲರೂ ಜಾಯ್ನ್ ಆಗಿ 3:30ಕ್ಕೆ ಎಲ್ಲರೂ ಜಾಯ್ನ್ ಆಗಿ. ಭುವನ್ ಅವರು 22 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಭುವನ್. ಮುದ್ದು ಭುವನ್ ಅಕ್ಕ. ಓ ಭುವನ್ ಅಕ್ಕ ಬಂದ, ಸೂಪರ್ ಸಪೋರ್ಟಲ್ಲಿದ್ದಾರೆ ವೆಂಕಟ ಅವರು. ಭುವನ್ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾನೆ ಪ್ರಾಚೀಸ್. ಭುವನ್ ಇವತ್ತು ಕಾಲೇಜ್ ಇಲ್ವಾ ನಿನಗೆ? ವೆಂಕಟೇಶ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಭುವನ್ ಅಕ್ಕ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಮೌನಿ ಹೇಗಿದ್ದೀಯಾ? ಒಂದು ವಿಷಯ ಅಂತಿದ್ದಾರೆ. ಏನಂತ? ಭುವನ್ ಅಕ್ಕ ಹುಷಾರಾಯ್ತಾ ಅಂತಿದ್ದಾರೆ. ಎಂತ ಹುಷಾರಿರ್ಲಿಲ್ವಾ ಭುವನ ಸಿಸ್? ಭುವನ್ ಅಕ್ಕ ಅಲ್ಲ ಭುವನ ಅಕ್ಕ. ಭುವನ್ ಅಕ್ಕ ಅಲ್ಲ ಭುವನ ಅಕ್ಕ. ಹೌದು, ಭುವನ್ ಅಕ್ಕ ಅಲ್ಲ, ಭುವನ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂದು ಲೆಸ್ ಆಗ್ತಾ ಇದೆ. ಹೌದು, ನಂದು ಕೂಡ ಲೆಸ್ ಆಗುತ್ತಿದೆ ಪ್ರೀತಿ ಕುಮಾರ್ ಅವರೇ. ಅದು ಲೆಸ್ ಆಗುತ್ತೆ. ಪ್ರೀತಿ ಹಾಯ್ ಸಿಸ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಹಾಯ್, ವೆಲ್ಕಮ್ ಪ್ರೀತಿ ಕುಮಾರ್ ಅವರೇ. ನಿಮಗೆ ಟಿಫನ್ ಆಯ್ತಾ? ನಗುತ್ತನಲ್ಲಿ ಏನೇ ಆಗಲಿ ಅಂತಿದ್ದಾರೆ. ಹೌದು 5 ಮಿನಿಟ್ಸ್ ಆಲ್ ಅಂತಿದ್ದಾರೆ. ಓಕೆ. ಭುವನ್ ಅಕ್ಕ, ನನ್ನ ಒಂದು ಶಾರ್ಟ್ ವಿಡಿಯೋ ನೋಡು ಎಷ್ಟು ಇದೆ. ಒಂದು ಶಾರ್ಟ್ ವಿಡಿಯೋ ನೋಡು ಎಷ್ಟಿದೆ. ಮೆಸೇಜ್ ಡಿಲೀಟೆಡ್, ಯಾರಂತ ಗೊತ್ತಿಲ್ಲ. ಹೈಡ್ ಫಾರ್ ವ್ಯೂಸ್. ಯಾರದು? ಯಾರಪ್ಪ ದೇವ್ರೆ. ಭುವಿ ಕಾಲೇಜ್ಗೆ ಬಂಕ್ ಹಾಕಿದ್ದೀಯ ಅವತ್ತು? ಭುವಿ ಅಮ್ಮ ಬಲ್ಲಪ್ಪು ಅಲ್ಲ, ಐಸ್ ಕ್ರೀಮ್ ತಿತ್ಕೊಪ್ಪೆ ಬಕ್ಕ. ಐಸ್ ಕ್ರೀಮು मैंगो इधर बैठो. मैंगो देती हूँ आज. इधर बैठने का, बाद में मैंगो आइसक्रीम देती हूँ. नहीं तो नहीं. इधर आजा. हाँ ಅಯ್ಯಪ್ಪೋ ಸೂಪರ್. ಭುವನ್ ಅಕ್ಕ ನೋಡು ಅಂತಿದ್ದಾರೆ. ನನ್ನ ಮುದ್ದು ಬುಜ್ಜಿ ಜೀವ ಭುವನ್ ಅಕ್ಕ. ಹೌದಾ, ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್ ಅಂತಿದ್ದಾರೆ. IPL ಅವರು ಬಂದರು ನೋಡಿ. IPL ಅವರಿಗೆ ಯಾರೆಲ್ಲ ಸಪೋರ್ಟ್ ಆಗಿಲ್ಲ ಆಗಿ ಬ್ಲೂ ಕೊಡ್ತೀನಿ. IPL ಅವರೇ, ನನ್ನ ಜೀವ ಭುವನ್ ಅಕ್ಕ. ಓಕೆ ಸೂಪರ್. ನಮ್ಮೆಲ್ಲರ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ. IPL ಅವರೇ ಒಂದು ಲೈಕ್ ಕೊಡಿ. ಅಕ್ಷು ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಷು ಅವರೇ. ಥ್ಯಾಂಕ್ ಯು. ಭುವನ್ ಅಕ್ಕ ಮಾತಾಡುವಂತಿದ್ದಾರೆ. ಅಕ್ಷು ಅವರು ಆಯ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಪ್ಲೀಸ್ ಅಂತಿದ್ದಾರೆ. ಭುವನ ಇದ್ದಾರೆ ಅವರು. ಭುವನ್ ಬೇರೆ, ಭುವನ ಬೇರೆ. ಭುವನ್ ಅಕ್ಕ ಅಲ್ಲ. ಭುವನ್ ಅಂದರೆ ಅವನು ಭುವನ ಪ್ರೀತಿಯಿಂದ ಕರೆಯುವುದಾ ನೀವು? ಅಕ್ಷು ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರಾಚಿ ಅವರು ನಮ್ಮೆಲ್ಲರ ಪ್ರೀತಿಯ ತಮ್ಮ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ತಮ್ಮ ಅಕ್ಕ ಗಿಫ್ಟ್ ಕೊಡಿಸು ಅಂತಿದ್ದಾರೆ. ನೋಡಿ ಕೊಡಿಸುವ, ಬನ್ನಿ ನೀವು ನೋಡಿ. ಕೊಡಿಸುವುದಕ್ಕಿಂತ ಇಲ್ಲಿದ್ದವರಿಗೆ ಜಾಯ್ನ್ ಆಗಿ, ಅವರು ಕೊಡ್ತಾರೆ. IPL ಅವರಿದ್ದಾರೆ ನೋಡಿ, ಅವರಿಗೆ ಜಾಯ್ನ್ ಆಗಿ. ನಮ್ಮೆಲ್ಲರ ಭುವನ ಅಕ್ಕ ಅಂತಿದ್ದಾರೆ. ಹೌದು, ಈಗ ಕರೆಕ್ಟ್ ಆಯಿತು. ಭುವನ ಅವರೇ, ಭುವನ ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ IPL ಅವರು. ನೀಕು ಮ್ಯಾಂಗೋ ಬಿಟ್ಟ ಮ್ಯಾಂಗೋ ಕೊಡಕ ಬೊಕ್ಕ ಕಣ್ಣಕ್ಕ ಇದೆಲ್ಲ ಅಣ್ಣಾಗಲ್ಲ. ನೋಡಿ IPL ಅವರಿಗೆ ಯಾರೆಲ್ಲ ಸಪೋರ್ಟ್ ಆಗಿಲ್ಲ, ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. IPL ಅವರೇ ಪಿನ್ ಐಡಿ ಇದ್ದೀರಾ? 28 ಲೈಕ್ ಮಾಡಿದ್ದೀನಿ. ಥ್ಯಾಂಕ್ ಯು IPL ಅವರೇ, ಥ್ಯಾಂಕ್ ಯು. ಪರಿಮಳ ಅವರು ಬಂದರು. ಸಪೋರ್ಟ್ ಮಾಡಿ
ಅಲ್ವಾ ತಿರುಕು ಚಾಕ್ಲೇಟು ಮತ್ತು ಚಾಕ್ಲೇಟು ಲಾಲಿಪಾಪು ಮತ್ತು ಐಸ್ 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 ಮ್ಯಾಂಗೋ ಮ್ಯಾಂಗೋ ಅಣ್ಣ ಅಣ್ಣ ತಂಬ ಬಾಯ ಮೇಲೆ ಅಣ್ಣನಿಗೆ ಒಂದು ತಮ್ಮನಿಗೆ ಒಂದು ಆಯ್ತಾ ಓಕೆನಾ ಓಕೆ ಡನ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಾರಿ ಅಲ್ಲಿಂದ ಮೆಸೇಜು ಪಿನ್ ಮಾಡಿ ಸಿಸ್ ಅಂತಿದ್ದಾರೆ. ಒಂದು ನಿಮಿಷ ಇವರು ಇದ್ದಾರೆ ನೋಡ್ತೀನಿ, ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ನಿಮ್ಮದು ಇರಿ, ಮಾಡ್ತೀನಿ 5 ನಿಮಿಷ ಪಿನ್ ಮಾಡ್ತೀನಿ. IPL ಅವರೇ ಮಾಡ್ತೀನಿ, ಹೋಗಬೇಡಿ. ಸೂಪರ್ ಅಂತಿದ್ದಾರೆ ನಮ್ಮೆಲ್ಲರ ತಮ್ಮ ಪ್ರೀತಿಯ ತಮ್ಮ ಸೂಪರ್ ಅಂತಿದ್ದಾರೆ. ಸೂಪರ್ ರಮ್ಯಾ ಅವರು IPL 17 ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ IPL ಅವರೇ ನಿಮ್ಗೆ ರಮ್ಯಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. IPL ಅವರೇ ಕಮೆಂಟ್ ಹಾಕಿ, ಲೈಕ್ ಕೊಟ್ಟು, ವಿಡಿಯೋ ಸ್ವಲ್ಪ ನೋಡಿ, ತುಂಬ ನೋಡ್ಬೇಕಂತೇನಿಲ್ಲ, ಒಂದು ಸ್ವಲ್ಪ ನೋಡಿ ಮತ್ತೆ ಆಮೇಲೆ ಬೇಕಾದರೂ ನೋಡಿ. ಈಗ ಹಾಗೆ ಕೊಟ್ಟು ಬನ್ನಿ, ಇಲ್ಲಾಂದರೆ ಲೆಸ್ ಆಗುತ್ತೆ, ನಿಮಗೂ ವೇಸ್ಟ್ ಅವರಿಗೆ ವೇಸ್ಟ್ ಆಗುತ್ತೆ. ಅದಕ್ಕೆ ಕೊಟ್ಟು ಬನ್ನಿ ರಮ್ಯಾ ಅವರಿಗೆ, ಆಮೇಲೆ ಪಿನ್ ಮಾಡ್ತೀನಿ ನಿಮ್ಮನ್ನು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸಿಸ್ ಪ್ಲೀಸ್, ಲೈಕ್ನ ಪಿನ್ ಮಾಡಿ ನೋಡಿ. ಅವರು ಅಂದಿದ್ದಾರೆ, ಈಗ ಯಾರು ಗೊತ್ತುಂಟ, IPL ಅವರು ಅಂದಿದ್ದಾರೆ, ಅವ್ರದ್ದು ಒಂದು ಪಿನ್ ಮಾಡ್ತೀನಿ, ಮತ್ತೆ ನಿಮ್ಮದು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅವರು IPL ಅವರು ಆಗ ಅಂದಿದ್ದಾರೆ, ಅದಕ್ಕೆ ನಿಮ್ಮ ಮತ್ತೆ ಮಾಡ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಎಲ್ರಿದ್ದು 10 ನಿಮಿಷ ಮಾಡ್ತೀನಿ. 10 ನಿಮಿಷ ಯಾವೇ 10 ನಿಮಿಷ ಎಲ್ರಿದ್ದು ಪಿನ್ ಮಾಡ್ತೀನಿ. ಐಸ್ ಮ್ಯಾಂಗೋ ಬೈಟ್ನೇಗ ಮ್ಯಾಂಗೋ ಐಸ್ ಇದೇತೀವು, ಎಲ್ರಿದ್ದು ಪಿನ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮೆಲ್ಲರ ತಮ್ಮ ಮೌನೇಶ್ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಅಕ್ಷು ಅವರೇ ಪಿನ್ ಮಾಡ್ತೀನಿ, ಒಂದು 10 ನಿಮಿಷ ಅವ್ರದ್ದು ಇರಲಿ, ಮತ್ತೆ ನಿಮ್ಮ ಮಾಡ್ತೀನಿ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೌನೇಶ್ ಅವರೇ. 77 ಗಿಫ್ಟ್ ಡನ್ ಅಂತಿದ್ದಾರೆ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್, ಸೂಪರ್ ಅಂತಿದ್ದಾರೆ ನಮ್ಮ ಮೌನೇಶ್ ಅವರು. ಮೌನೇಶ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಎಲ್ಲರೂ. ನನಗೆ ಕೊಟ್ಟಿದ್ದೆಲ್ಲ ಮತ್ತೆ 1 ಚೆಕ್ ಅನ್ಸಬ್ ಆಗಿದೆ, ಸಬ್ ಆಗಿ ನೋಡಿ ಯಾರೆಲ್ಲ ಪ್ರೀತಿ ಅವರಿಗೆ ಕೊಟ್ಟಿದ್ದೀರಿ, ಅನ್ಸಬ್ ಮಾಡಬೇಡಿ, ಆಗಿದೆ ಅಂತೆ ನೋಡಿ, ರಿಟರ್ನ್ ಕೊಡಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮೌನೇಶ್ ಅವರು, ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಮ್ಮ ಮೌನೇಶ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮೌನೇಶ್ ಅವರೇ ನೀವು ಕೂಡ ಕನೆಕ್ಟ್ ಆಗಿ ಅಲ್ವಾ ಅವರಿಗೆ, ಅವರು ಕೂಡ ಕೊಡ್ತಾರೆ ನೋಡಿ, ರಿಟರ್ನ್ ಕೊಡ್ತಾರೆ. IPL ರಮ್ಯಾ ಅವರೇ ರಿಟರ್ನ್ ಡನ್ ಅಂತಿದ್ದಾರೆ. 629 ಅಂತಿದ್ದಾರೆ. ನಮಗೆ ಸಪೋರ್ಟ್ ಮಾಡಿದ್ದಾರೆ ಪರಿಮಳ ಅವರು ಇದ್ದಾರೆ ನೋಡಿ, ಅವರಿಗೆಲ್ಲ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಪರಿಮಳ ಅವರೇ, ಮೌನೇಶ್ ಅವರಿದ್ದಾರೆ, ಅವರಿಗೂ ಕನೆಕ್ಟ್ ಆಗಿ. ಥ್ಯಾಂಕ್ ಯು IPL ಅಂತಿದ್ದಾರೆ. ರಮ್ಯಾ ಅವರು 77 ಗಿಫ್ಟ್ ಡನ್ ಅಂತಿದ್ದಾರೆ. ಯಾರಿಗೆ IPL ಅವರಿಗೆ, ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಇವ್ರದ್ದು ಲ್ಯಾಂಗ್ವೇಜ್ ಬರಲ್ಲ. ವಾಟ್ ಈಸ್ ಯುವರ್ ನೇಮ್? ಪೇಯುಂಡಿಯಾ ಚಾನಲ್. ಥ್ಯಾಂಕ್ ಯು ಇವರಿಗೆ ಬ್ಲೂ ಕೊಡಬೇಕಲ್ವ ಗೊತ್ತಿಲ್ಲ, ಅವ್ರಿಗೆ ಬೇರೆ ಇಂಡಿಯಾದವರು ಅಲ್ವ ಏನೋ ಇವರು. ನೋ ಇಂಡಿಯಾ ಕಂಟ್ರಿ, ಇಂಡಿಯಾನೇ. ಅಹಮದ್ ಅವರು ಬಂದರು ನಿನ್ನೆ, ಯಾಕೆ ನನ್ನ ಲೈವ್ಗೆ ಬರಲಿಲ್ಲ ನೋಡಿ ಸಿಸ್. ನನಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಮಗನಿಗೆ ಎಕ್ಸಾಮ್ ಉಂಟು, ಸ್ಟಾರ್ಟ್ ಆಗಿದೆ. 2 ದಿನ ನಾನು ಬ್ಯುಸಿ ಇದ್ದೆ, ಯಾರ್ದು ಲೈವ್ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ, ನನಗೆ ಹೋಗ್ತಾ ಇಲ್ಲ ನಾನು. ಒಂದು ಎಷ್ಟು ಗಂಟೆಗಂದರೆ ಒಂದು ನಾಳೆ, ಇವತ್ತು ಒಂದು ಇದೆ, ಇವತ್ತಿಗೆ 2 ಒಂದು ಶುಕ್ರವಾರ, ನಾಳೆಗೆ ಎಂಡ್ ಆಗುತ್ತೆ, ನಾಳೆಯಿಂದ ಜಾಯಿನ್ ಆಗ್ತೀನಿ ನಾನು. ಸಾರಿ ಬಂದಿದ್ರಲ್ವಾ, ಥ್ಯಾಂಕ್ ಆಗ್ತೀನಿ. ಆತ್ಮಕುರಿ ರಮೇಶ್ ಅವರು ಬಂದರು. ಆಯ್ ಅಕ್ಕ, ಆಯ್ ವೆಲ್ಕಮ್, ನಿಮಗೆ ವೆಲ್ಕಮ್. ಆತ್ಮಕುರಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಪ್ಲೀಸ್ ಪಿನ್ ಮಾಡಿ ಅಂತಿದ್ದಾರೆ. ಈ ವಿಡಿಯೋ ಪ್ಲೀಸ್ ಪಿನ್ ಮಾಡಿ ಅಂತಿದ್ದಾರೆ. ಪಿನ್ ಮಾಡ್ತೀನಿ ಸಿಸ್, ಒಂದು 5 ನಿಮಿಷ. IPL ಅವರಿದ್ದಾರೆ, ಆಮೇಲೆ ಮಾಡ್ತೀನಿ. ಮಾಡಲ್ಲ ಅಂತಿಲ್ಲ, ಮಾಡ್ತೀನಿ. ಅಕ್ಷು ಅವರೇ ಒಂದು 5 ನಿಮಿಷ ಇರಿ, ಮಾಡ್ತೀನಿ. ಆತ್ಮಕುರಿ ಅವರ ರಮೇಶ್ 29 ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಎಂಗಲ್ ಅವರು ಬಂದರು. ಕ್ಯೂಟ್ ಎಂಗಲ್ ಅವರೇ, ಲೈಕ್ ಕೊಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಲೈಕ್ ಕೊಟ್ಟು, ನಾವು ಗಿಫ್ಟ್ ಇಚ್ಚಾನು, ರಿಟರ್ನ್ ಗಿಫ್ಟ್ ಇಸ್ತಾನು.
ಯಾರು ಅವರಿಗೆ ಆತ್ಮಕುರಿ ಅವರಿಗೆ ಗಿಫ್ಟ್ ಕೊಡ್ತೀರಾ ಅವರಿಗೆ ರಿಟರ್ನ್ ಕೊಡ್ತಾರಂತೆ ಅವರು ನೋಡಿ. ಸೀಸ್ ಅಂತಿದ್ದಾರೆ. ಆಯ್ ಕ್ಯೂಟ್ ಎಂಗಲ್ ಅವರೇ, ಆಯ್ ವೆಲ್ಕಮ್. ನಿಮಗೆ ಟಿಫನ್ ಆಯ್ತಾ ನಿಮ್ಮದು? ಐಫಲ್ ಪ್ಲೀಸ್ ಒನ್ಸ್ ಅಗೈನ್ ಅಂತಿದ್ದಾರೆ ರಮ್ಯಾ ಕನ್ನಡ ಅವರು. ಚೆಕ್ ಒನ್ಸ್. IPL ಅವರೇ ಒಂದು ಸರಿ ಚೆಕ್ ಮಾಡಿ ರಮ್ಯಾ ಅವ್ರದ್ದು. ರಮ್ಯಾ ಅವರಿಗೆ ಬಂದಿಲ್ವಾ ಏನಾ? ಇವತ್ತು 12 ಲೈವ್ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತಿದ್ದಾರೆ. 12ರಿಂದ ಎಷ್ಟು ಗಂಟೆ ತನಕ ಇದ್ದಾರೆ ಅಹಮದುಲ್ಲಾ ಅವರೇ? ಎಷ್ಟು ಗಂಟೆ ತನಕ ಇದೆ ನಿಮ್ಮದು? ಸ್ವಲ್ಪ ಆದರೂ ಬಂದು ಸಪೋರ್ಟ್ ಮಾಡಿ ಹೋಗ್ತೀನಿ. ಎಷ್ಟು ಗಂಟೆ ತನಕ ಇದೆ ಅಂತ ನನಗೆ ಟೈಮ್ ಕೊಡಿ. ಸಿಸ್ ಅಂತಿದ್ದಾರೆ. ಮೈಲಾರಪ್ಪ ಅವರು ಬಂದರು. ಮೈಲಾರಪ್ಪ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ತಿಂಡಿ ಆಯ್ತಾ ನಿಮ್ಮದು? ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಅಂತಿದ್ದಾರೆ ಕ್ಯೂಟ್ ಎಂಗಲ್ ಅವರು. ಧರ್ಮಸ್ಥಳದ ವಿಡಿಯೋ ದಯವಿಟ್ಟು ವಿಡಿಯೋ ಪಿನ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತಿದ್ದಾರೆ. ಓಕೆ, ಒಂದು ಈಗ ಅವ್ರದ್ದು ಈಗಷ್ಟೇ ಮಾಡಿದೆ ಅಲ್ವಾ, ಈಗ ಒಂದು 2-3 ನಿಮಿಷದಲ್ಲಿ ನಿಮ್ಮದು ಮಾಡ್ತೀನಿ. ಅವ್ರದ್ದು ಇರಲಿ, ಈಗ ಮಾಡ್ತೀನಿ. ಈಗ ನೀವು ಟೆನ್ಷನ್ ಮಾಡ್ಕೋಬೇಡಿ, ಮಾಡ್ತೀನಿ. ಓಕೆ ಅಂತಿದ್ದಾರೆ. ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ, ಥ್ಯಾಂಕ್ ಯು. ಅಕ್ಷಯ್ ಅವರೇ ಧರ್ಮಸ್ಥಳದ ವಿಡಿಯೋ ಅಂತಿದ್ದಾರೆ. ಥ್ಯಾಂಕ್ ಯು, ಮಾಡ್ತೀನಿ. ಧರ್ಮಸ್ಥಳದ್ದು ಸ್ವಾಮಿ ಮಂಜುನಾಥ ದೇವ ಆಗ್ತೀನಿ ಈಗ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ ಬಿಡಿ, ಇರಲಿ ಸಿಸ್ಟರ್ ಅಂತಿದ್ದಾರೆ. ಬರ್ತೀನಿ. ನಿಮ್ಮದು ಇವತ್ತು ಎಷ್ಟು ಗಂಟೆಗೆ ತನಕ ಇರುತ್ತೆ ಅಂತ ಹೇಳಿ ಅದರ ಮಧ್ಯದಲ್ಲಿ ಬಂದು ಜಾಯ್ನ್ ಆಗಿ ಹೋಗ್ತೀನಿ. ಅಕ್ಷಯ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಿಟ್ಬಿಡಿ, ಗಿಫ್ಟ್ ಕೊಡಿ ಎಲ್ಲರೂ ಅಂತಿದ್ದಾರೆ ಕ್ಯೂಟ್ ಎಂಗಲ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೊಸಬ್ರು ಇದ್ರೆ ಗಿಫ್ಟ್ ಕೊಡಿ ಅಂತಿದ್ದಾರೆ ಅಹಮದುಲ್ಲಾ ಅವರು. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಅವರು ಥ್ಯಾಂಕ್ ಯು. ಓಕೆ ಅಕ್ಷಯ್ ಅವರೇ, ನಾನು ಪಿನ್ ಮಾಡ್ತೀನಿ, ಇರಿ, ಹೋಗಬೇಡಿ. ಪಿನ್ ಮಾಡಿದಾಗ ಎಲ್ಲಿಗೆ ಹೋಗಬಾರ್ದು ಯಾರು. ಯಾವುದು ವಿಡಿಯೋ ನೋಡಲಿಕ್ಕೆ ನಂಗೆ ಗೊತ್ತಾಗಿಲ್ಲ. ಇದೆ ಅಲ್ವಾ, ಪಿನ್ ಮಾಡಿದೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಅಹಮದುಲ್ಲಾ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪದ್ಮಾ ನಾಗರಾಜ್ ಯೂಟ್ಯೂಬ್ ಚಾನಲ್ ಅವರು ಬಂದರು. ಸಿಸ್ಟರ್, ವೆಲ್ಕಮ್. ನಿಮಗೆ ವೆಲ್ಕಮ್. ಎಲ್ಲರೂ ಲೈಕ್ ಕೊಟ್ಟು ಒಂದು ಸಹಕರಿಸಿ ನನಗೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷು ಅವರೇ ಥ್ಯಾಂಕ್ ಯು. ಆತ್ಮಕುರಿ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ಅಂತಿದ್ದಾರೆ ನೋಡಿ. ರಮೇಶ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಡನ್ ರಮೇಶ್, ಗಿಫ್ಟ್ ಡನ್. ಕ್ಯೂಟ್ ಎಂಗಲ್ ಪ್ಲೀಸ್ ರಿಟರ್ನ್. ಮೈಲಾರಪ್ಪ ತಿಂಡಿ ಆಯ್ತಾ ಈಗ ಅಂದಿದ್ದಾರೆ. ಆಯ್ತು, ನಿಮ್ದು ಆಯ್ತಾ? ಏನು ತಿಂಡಿ? ರಾಯರಮಂಗಲ ಅವರು ಬಂದರು. ಲೈಕ್ ಡನ್ 32 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಎಂಗಲ್ ಅಕ್ಷು. ಶಶಿ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ರಾಯರಮಂಗಲು ಎಲ್ಲರೂ ತಿಂಡಿ ಆಯ್ತಾ ಬಂಧುಗಳೇ ಅಂತಿದ್ದಾರೆ. ನಮ್ದು ಎಲ್ಲ ಆಯ್ತು, ನಿಮ್ದು ಆಯ್ತಾ ಸಿಸ್? ರಮ್ಯಾ ಅವರೇ ಅವರು ಒಬ್ಬರೇ ಗಿಫ್ಟು ಕೊಟ್ಟಿದ್ದು, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಿದ್ದಾರೆ. IPL ಅವರೇ ನೀವು ಕೂಡ ಅವರಿಗೆ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. IPL ಅವರು 6 to 9 ಆಗಿಲ್ಲ, ಒಂದು ಸಾರಿ ಚೆಕ್ ಮಾಡಿ ಅಂತಿದ್ದಾರೆ. ನೋಡಿ, ಅವ್ರದ್ದು ಗಿಫ್ಟ್ ಆಗಿಲ್ಲ ಅಂತೆ, ನೋಡಿ ಚೆಕ್ ಮಾಡಿ. ಮೈಲಾರಪ್ಪ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ಪ್ಲೀಸ್ ರಮ್ಯಾ ಅವರೇ ಆಗಿದೆ ಅಂತಿದ್ದಾರೆ. ನೋಡಿ, ಒಮ್ಮೆ ಆನ್ಸರ್ ಮಾಡಿ ಮತ್ತೆ ವಾಪಸ್ ಸಬ್ ಮಾಡಿ, ಆಗ ಗೊತ್ತಾಗುತ್ತೆ ಯಾರ್ದು ಕಟ್ಟಾಗಿದೆ ಯಾರ್ದು ಕಟ್ಟಾಗಿಲ್ಲ ಅಂತ. ಹಾಗೆ ಮಾಡಿ ಒಮ್ಮೆ. ಕ್ಯೂಟ್ ಎಂಗಲ್ಲರ್ ನಮ್ಮ ಮಗಳು ರಮ್ಯಾರ ಮಗಳು ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ ಕ್ಯೂಟ್ ಎಂಗಲ್ ಅವರು. ನೋಡಿ, ಇವಾಗ ಆಯಿತು. IPL ಥ್ಯಾಂಕ್ ಯು ಅಂತಿದ್ದಾರೆ. ಹೌದೌದು, ಸ್ವಲ್ಪ ಲೇಟ್ ಆಗುತ್ತೆ, ಮೆಸೇಜ್ ಅಷ್ಟು ಬರುತ್ತೆ. ಮತ್ತು ಗಿಫ್ಟ್ ಯಾಡ್ ಆಗುವಾಗ ಒಂದು 2-3 ನಿಮಿಷ ಬಿಡುತ್ತೆ, ಹಾಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಆಗಿದೆ ಅಂತಿದ್ದಾರೆ. IPL ನೆಟ್ವರ್ಕ್ ಇಶ್ಯೂಸ್ ಇದೆ, ಹಾಗಾಗಿ ನೋಡಿ. ಅಕ್ಷಯ್ ಅವರೇ, ನೀವು ಪಿನ್ ಮಾಡ್ಲಿಕ್ಕೆ ಅಂದ್ರೆ ಇದ್ದೀರಾ ಹೋದ್ರಾ ಅಂತ ಗೊತ್ತಿಲ್ಲ. ಪಿನ್ ಮಾಡಿದಾಗ ನಿಮ್ಮದು ಮೆಸೇಜ್ ಬರ್ತಾ ಇಲ್ಲ. ಮೈಲಾರಪ್ಪ ಅಂತಿದ್ದಾರೆ ನಮ್ಮ ಕ್ಯೂಟ್ ಎಂಗಲ್ ಅವರು. ನೋಡಿ, ಕೊಟ್ರ ಏನು ನೋಡಿ ಗಿಫ್ಟ್. ರಮ್ಯಾ ಅವರು ಹೌದು, ಓಕೆ IPL ಅಂತಿದ್ದಾರೆ. ಹೌದೌದು, ನೆಟ್ವರ್ಕ್ ಇಶ್ಯೂ ಇದ್ರೆ ಅದು ಏನ್ ಬಿಟ್ಟದು. No. Horlicks no बनेगा. No बेटा. Horlicks ला ली.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕ್ಯೂಟ್ ಎಂಗಲ್. ಯಾರು ಗಿಫ್ಟ್ ರಿಟರ್ನ್ ಮಾಡಿಲ್ಲ ಸಿಸ್. ನೋಡಿ ರಮೇಶ್ ಅವರೇ, ಆತ್ಮಕುರಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಕ್ಯೂಟ್ ಎಂಗಲ್ ಅವರಿಗೆ. ಎಲ್ಲರೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಅಂತಿದ್ದಾರೆ. ರಮ್ಯಾ ಮಗಳು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಸೂಪರ್ ಅಂತಿದ್ದಾರೆ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು. ನೋಡು ಎಲ್ಲ ಖತಮ್ ಆಗಿದೆ. ಪತ್ತ ಬರುಡತ್ತೆ ಅವಳಿಚ್ ಖಾಲಿ ಆಗ್ತದೆ. ಐಕೆ ಬನ್ನಿ ಪಪ್ಪಡ ಬನ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಮಗಳು ಗಿಫ್ಟ್ ಡನ್ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಆಲ್ರೆಡಿ ಸಬ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರೇ ಆಲ್ರೆಡಿ ಸಬ್ ಆಗಿದ್ದಾರೆ ಅಂತ. IPL ಅವರು ರಿಟರ್ನ್ ಕೊಡಿ. ಅಕ್ಷು ಅವರು ಇದ್ದೀರಾ? ಅಕ್ಷು ಅವರು ಏನ ಅವಳಿಚ್ಚ ಖಾಲಿ ಆಯ್ತಾನೆ ಪಪ್ಪಡ ಕೊನಾರ ಬನ್ಕ. ಲಕ್ಕ ಲಕ್ಕ ಲಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. IPL ಓಕೆ ಸಿಸ್ ಅಂತಿದ್ದಾರೆ ನೋಡಿ. ಓಕೆ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಅಕ್ಷು ಅವರು ಎಲ್ಲಿ ಹೋದ್ರಿ? ಇಲ್ಲ ಯಶು, ನೋ. ಥ್ಯಾಂಕ್ ಯು ಸೋ ಮಚ್. ರಾಯರ ಮಗಳು ಅಂತ ಸ್ವಿಸ್ ರಮ್ಯಾ ಮಗಳು. ಎಂತ ಮಾಡಿದಿ ನೋಡ್ಬೇಕು ನನಗೆ ಈಗ. ಸೂಪರ್. ರಾಯರ ಮಗಳು. ಹೌದು, ರಮ್ಯಾ ಮಗಳು ಅಲ್ಲ, ರಾಯರ ಮಗಳು. ಓ, ರಾಯರ ಮಗಳು ಗಿಫ್ಟ್. ಅವರು ಹೋದ್ರೇನ? ಅವರು ಬಂದು ಹಾಯ್ ಅಂತ ಹೋದ್ರು ನೋಡಿ. ಅವರು ಯಾಕೆ? ಸಾರಿ, ಅವರು ಹೋದ್ರು. ಅವರು ಗಿಫ್ಟ್ ಕೊಡ್ಬೋದು ನೋಡಿ. ಕೊಡ್ತಾರೆ ನೋಡಿ. ಅವರಿಗೆ ಮೆಸೇಜ್ ಒಂದು 2 ಹಾಕಿ ಗಿಫ್ಟ್ ರಿಟರ್ನ್ ಕೊಡಿ ಅಂತ ಕೊಡ್ಬೋದು. ಅವರು ಹೋದ್ರೇನಾ ಎಂತ ಗೊತ್ತಿಲ್ಲ. ಅವರಲ್ವಾ? ಥ್ಯಾಂಕ್ ಯು. ಸಾರಿ, ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದಾನೆ ನನಗೆ, ಅದಕ್ಕೆ. ಕ್ಯೂಟ್ ಎಂಗಲ್ ಆಲ್ರೆಡಿ ಸಬ್ ಆಗಿದ್ದೀನಿ. ಅಕ್ಷು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರೀತಿ ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು. ಮಲ್ಟಿವರ್ಸಸ್ ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಶು ಮಾರೇಗಿ. हाँ उतार, उसमें नहीं बोला ना. क्यों तेरा परेशान करता है तू? जा. ಥ್ಯಾಂಕ್ ಯು ಮಲ್ಟಿ ಅವರೇ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ರೇವತಿ ಸಿ ಸೂಪರ್ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು. ಆತ್ಮಕುರಿ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಅವರು ಕೂಡ ಹೋದ್ರೇನಾ? ಸಪೋರ್ಟ್ ಮಾಡಿ ಅಂದು ಹೋದ್ರೇನಾ? ಅವರು ಸಪೋರ್ಟ್ ಕೇಳ್ತಾರೆ ಮತ್ತೆ ಹೋಗ್ತಾರೆ. ಕೊಟ್ಟಾಗ ಯಾರು ಇಲ್ಲ ಇಲ್ಲಿ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಪಿನ್ ಮಾಡಿದವರು ಕೂಡ ಪಿನ್ ಮಾಡಿ ಅಂತ 10 ಮೆಸೇಜ್ ಹಾಕಿದ್ರು ನನಗೆ. ಅಕ್ಷು ಅವರು ಪಿನ್ ಮಾಡಿದಾಗ ಅವರು ಇಲ್ಲವೇ ಇಲ್ಲ. ಯಾಕೆ ಹಾಗೆ ಮಾಡೋದು? ಹಾಗೆಂತಕ್ಕೆ ಮಾಡೋದು? ಓಹ್, ಪಿನ್ ಮಾಡಿದ್ಮೇಲೆ ಇರಬೇಕಲ್ವಾ? ಬೇರೆಯವ್ರದ್ದು ಇರ್ತಿತ್ತಲ್ವಾ? ಪಿನ್ ಮಾಡಿ ಅಂತ ಅಂದರು. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿ, ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರಾಯರ ಮಗಳು ಹೋದ್ರೇನಾ? ಕ್ಯೂಟ್ ಎಂಗಲ್ ಅವರೇ ಏನು ಮಾಡೋದು ಈಗ? ಸೂಪರ್ ಸಪೋರ್ಟ್ ಕೊಡ್ಬೋದು ಅವರು ನೋಡಿ, ಕೊಡ್ಬೋದು. ಮೆಸೇಜ್ ಹಾಕಿರಿ, ಚೆಕ್ ಮಾಡಿ. ಸೂಪರ್. ಮತ್ತೆ ಕೊಡದಿದ್ದರೆ ಇನ್ನೊಮ್ಮೆ ಸಿಗ್ತಾರೆ ನೋಡಿ. ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವರು ಪಿನ್ ಮಾಡಿದ ಕ್ಷಣದಲ್ಲಿ ಹೋಗಿದ್ದಾರೆ, ಮತ್ತೆ ಇಲ್ಲ ನೋಡಿ. ನಾನು ಅದಕ್ಕೆ ಯಾರ್ದು ಪಿನ್ ಮಾಡಲ್ಲ. ಪಿನ್ ಮಾಡಿದರೆ ಹೀಗೇನೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಟಿ ಅವರೇ. ಥ್ಯಾಂಕ್ ಯು. ಜಾಯಿನ್ ಆಗಿಲ್ಲ, ನಾನು ನಾಳೆಯಿಂದ ಜಾಯಿನ್ ಆಗ್ತೀನಿ. ಮಲ್ಟಿ ಅವರೇ ಬೇಜಾರು ಮಾಡ್ಕೋಬೇಡಿ, ನಾಳೆಯಿಂದ ಖಂಡಿತ ಜಾಯಿನ್ ಆಗ್ತೀನಿ. ಸ್ವಲ್ಪ ಬ್ಯುಸಿಯಲ್ಲಿದ್ದೀನಿ ಈಗ. ಬ್ಯುಸಿ ರುಟೀನಾಗೆ ನಂದು ಇವತ್ತು 1 ವಾರದಿಂದ.
ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ಸೂಪರ್ ಪಡು. ಓಕೆ ಅಂತಿದ್ದಾರೆ. ಅರ್ಥ ಮಾಡ್ಕೋ. ಕೆಲವರು ಅರ್ಥ ಮಾಡಲ್ಲ, ನೀವು ಬಂದಿಲ್ಲ ಅದಕ್ಕೆ ಹಾಗೆ ಅಂತಾರೆ. ನೀವು ಅದು ಅರ್ಥ ಮಾಡ್ಕೊಡ್ತೀರಲ್ವಾ, ಅದಕ್ಕೆ ಬರ್ತೀನಿ, ಜಾಯಿನ್ ಆಗ್ತೀನಿ 1-2 ದಿನದ ನಂತರ ಟೈಮ್. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೇವತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ, ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮ್ಯಾ ಅವರೇ, ಡೈಲಿ ವಿಡಿಯೋ ಹಾಕಿ, ಡೈಲಿ ಒಂದೊಂದು ಹಾಕಿ. ಎಂತಾದರೂ ನೀವು ಎಂಥ ಪಲ್ಯ ಮಾಡ್ತೀರಿ ಏನು, ನಿಮ್ಮದು ಕುಕ್ಕಿಂಗ್ ಅಲ್ವಾ ಕನ್ನಡ ಬ್ಲಾಗ್ಸ್ ಅಲ್ವಾ, ಎಂಥದ್ದು ಹಾಕ್ಬೋದು. टुटुन दीदी गुड मॉर्निंग, कैसा हो दीदी आप, कैसा हो आप दीदी, लाइक डन, थैंक यू सो मच. नाश्ता हो गया दीदी, नाश्ता हो गया. टुटुन दीदी कैसा हो आप. थैंक यू. ठीक हूँ. ओके दीदी. जनरल नॉलेज भैया, हाय, वेलकम भैया, वेलकम. हाँ, नाश्ता हो गया भैया, वेलकम, गुड मॉर्निंग, कैसे हो आप. टिफिन आया था भैया. हाँ, हो गया आपका नाश्ता. हो गया नाश्ता. मेरा भी हो गया. ರೇವತಿ, ರಮ್ಯಾ ಸಿಸ್ ಚಿಕನ್ ಪಾಪ್ ನೋಡಿ. ರಮ್ಯಾ ಅವರೇ ನಿಮ್ಗೊಂದು ಫ್ರೆಂಡ್ ಆದ್ರು ನೋಡಿ. ಇವರು ರೇವತಿ ಅವರು, ನಿಮ್ದು ಚಿಕನ್ ಸೂಪರ್ ಅಂತೆ. ಅವ್ರು ನೋಡ್ತಾರೆ ವಿಡಿಯೋ, ಅವ್ರು ಚೆನ್ನಾಗಿ ನೋಡ್ತಾರೆ ವಿಡಿಯೋ. ರೇವತಿ ಸಿಸ್ ಸಪೋರ್ಟ್ ಕೂಡ ಮಾಡ್ತಾರೆ ಅವರು, ವಿಡಿಯೋ ನೋಡಿ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ರೇವತಿ ಸಿಸ್, ವಿಡಿಯೋ ನೋಡಿದ್ದಕ್ಕೆ ಅಂತಿದ್ದಾರೆ. ಅವ್ರು ನೋಡ್ತಾರೆ. ಡೈಲಿ ಹಾಕಿ ನೀವು ಒಂದೊಂದು ವಿಡಿಯೋ, ಡೈಲಿ ಒಂದೊಂದು ಎಂತಾದ್ರೂ ಒಂದು ವಿಡಿಯೋ ಹಾಕಿ. ನೀವು ಎಂಥದ್ದು ರೆಸಿಪಿ ಎಲ್ಲ ಮಾಡ್ತೀರಲ್ವ, ಅದನ್ನೆಲ್ಲ ಹಾಕಿ. ಲಕ್ಕಿ ಬೆಳದಿಂಗಳು, ಹೌದು ಲಕ್ಕಿ ಅರುಣ್ ಅವರೇ, ವೆಲ್ಕಮ್ ನಿಮಗೆ. ರಮ್ಯಾ ಗಿಫ್ಟ್ ಡನ್ ಅಂತಿದ್ದಾರೆ. ಟುಟುನವರು, ಅವರಿಗೆ ರಿಟರ್ನ್ ಕೊಡಿ. ಬೆಳದಿಂಗಳು, ಹಾಯ್. ಲಕ್ಕಿ ಅರುಣ್ ಅವರೇ, ತಿಂಡಿ ಆಯ್ತಾ ನಿಮ್ಮದು. ನಮಸ್ಕಾರ ನಿಮಗೂ ಕೂಡ. ನಮಸ್ತೆ. ಹೇಗಿದ್ದೀರಾ, ಟಿಫನ್ ಆಯ್ತಾ. ನಾನು ಎಲ್ಲ ಕೆಲಸ ಮಾಡಿಕೊಂಡೆ ನಾನು ಈಗ ಮಾತಾಡೋದು ಹಿಡ್ಕೊಂಡು. ಒಂದು ಕಡೆ ಕೂತ್ಕೊಳ್ಳಿಕ್ಕೆ ನಮಗೆ ಕೆಲಸ ಆಗಿಲ್ಲ, ಅದಕ್ಕೆ. ವೆಲ್ಕಮ್ ಆಪುಜಿ ಒಂಜಿ ಚಾ ಬೋಡು ಕೊರ್ಕ ಚಾ ಬಲೆ ಒಂಜಿ ಲೈಕ್ ಕೊರ್ಲೆ ಅವೇ ಚಾ ಕೊರ್ಕ ಚಾ ಪರ್ಪುಜಿ ಎಂಕಲ್ ಇಲ್ಲ ಚಾನೆ ಮಲ್ಪುಜಿ ಇಂದ ಚಾ ಕೊರ್ಪಿನ ಹೊಲ್ತು ಎಂಕಲ್. ಹಾಯ್ ಸಿಸ್ಟರ್, ಟಿಫನ್ ಆಯ್ತಾ ಅಂತಿದ್ದಾರೆ. ಯಾರು? ಪದ್ಮಾ ಸಿಂಪಲ್. ಆಗ ಬಂದು ಹೋದಿರಲ್ವಾ ಪದ್ಮಾ ಅವರೇ ನೀವು. ಹ್ಯಾಪಿ ಆ್ಯನಿವರ್ಸರಿ ರಮ್ಯಾ ಸಿಸ. ಇವತ್ತಾ? ಹೌದಾ ರಮ್ಯಾ ಅವರೇ, ಹ್ಯಾಪಿ ಆ್ಯನಿವರ್ಸರಿ ರಮ್ಯಾ ಸಿಸ್. 343 943 ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ಲಕ್ಕಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಟುಟುನ್ ಅವರು ಗಿಫ್ಟ್ ಕೊಟ್ಟರು ನಿಮಗೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ರಮ್ಯಾ ಅಂತಿದ್ದಾರೆ. ಮಲ್ಟಿ ಅವರು, ನನ್ನ ಮೆಸೇಜ್ ನೋಡಿ ಅಕ್ಕ, ಸ್ಕಿಪ್ ಮಾಡಿದ್ರಿ. ಹೌದಾ, ಸಾರಿ, ಅದು ಹೋಯಿತು. ನಾನು ಇದು ಇಲ್ಲಿ ಸಾರಿ ಸಿಸ್, ಸಾರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಮಲ್ಟಿ ಅವರು. ಹೌದು ನೋಡಿದೆ ಸಿಸ್. ಇಲ್ಲ ಅಕ್ಕ, ನೀವು ಬಂದಿಲ್ಲ ಅಂದರೆ ನಾನು ಬರ್ತೀನಿ. ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಕ್ಕ, ನೀವು ನನಗೆ ಅಂತ ಬರಲ್ಲ. ನೀವು ನನ್ನ ಅಕ್ಕದು ಲೈವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರೋದನ್ನು. ಥ್ಯಾಂಕ್ ಯು ಸೋ ಮಚ್ ಸಿಸ್, ನಿಮಗೆ ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಾವು ಬರ್ತೀವಿ. ನಮಗೆ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡಬೇಕು. ಇಲ್ಲಾದರೆ ನಮಗೂ ಕೂಡ ಮನಸ್ಸಿಗೆ ಅದು ಒಂಥರ ಇದಾಗುತ್ತೆ. ಮಾಡಬೇಕಂತ
ಮನಸ್ಸಲ್ಲಿ ಒಂದು ಇರುತ್ತೆ, ನಮಗೂ ಸಪೋರ್ಟ್ ಮಾಡ್ತಾರೆ, ನಾವು ಅವರಿಗೆ ಮಾಡಿಲ್ಲ ಅಲ್ವಾ ಅಂತ. ಆದರೂ ಈಗ ಒಂದು ಸ್ವಲ್ಪ ಟೈಮು ಇಲ್ಲದಿರೋದ್ರಿಂದ, ನಾನು ಸ್ವಲ್ಪ ಬ್ಯುಸಿಯಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಫ್ರೀ ಆಗ್ತೀನಿ, ಮಕ್ಕಳಿದ್ದಾರಲ್ವ ಎರಡು, ಹಾಗೆ ಇಲ್ಲಾಂದರೆ ಪರವಾಗಿಲ್ಲ ನನಗೆ. ನಮಸ್ಕಾರ ನಮಸ್ಕಾರ. ಸಾರಿ ಮಲ್ಟಿ ಅವರೇ, ಸಾರಿ. ಹ್ಯಾಪಿ ಆ್ಯನಿವರ್ಸರಿ ರಮ್ಯಾ ಅಂದಿದ್ದಾರೆ ನೋಡಿ ಮಲ್ಟಿ. ನನ್ನ ಮೆಸೇಜ್ ಓದ್ದೆ ಸಿಸ್, ಸಾರಿ ಮಿಸ್ ಆಯ್ತಾ ಏನಾ, ಸಾರಿ. ಸಿಸ್ ಪದ್ಮ ಸಿಸ್, ನೀವು ಇವಾಗ ಬಂದು ಹೋದ್ರಿ ಅಲ್ವಾ? ಹೌದು ಸಿಸ್ಟರ್. ಹಾಗಾದರೆ ವಾಪಸ್ ಹೋಗ್ಲಾ? ಬೇಡ ಸಿಸ್, ಯಾಕೆ ವಾಪಸ್ ಹೋಗ್ತೀರಾ? ಯಾರಾದ್ರೂ ಅದು ಪಿನ್ ಮಾಡಲಿಕ್ಕಿದ್ರೆ ಕೊಡಿ, ನಾನು ಪಿನ್ ಮಾಡ್ತೀನಿ. ಥ್ಯಾಂಕ್ ಯು ರೇವತಿ ಸಿಸ್ ಅಂತಿದ್ದಾರೆ. ರಮ್ಯವರು ಥ್ಯಾಂಕ್ ಯು. ಲಕ್ಕಿ ಮ್ಯಾನ್ ಅಂತಿದ್ದಾರೆ. ಟುಟ್ಟುನವರೇ ರಿಟರ್ನ್ ಮಾಡ್ತೀನಿ ಕಮೆಂಟ್ ನೋಡಿ ಅಂತಿದ್ದಾರೆ. ಜನರಲ್ ಪಿನ್ ಐ ಡಿ ಆ್ಯಂಡ್ ಗಿಫ್ಟ್ ಡನ್. ಓ ದೇವ, ಪಿನ್ ಐ ಡಿ ಎಲ್ಲಿ ಹೋದ್ರು? ಅವರು ಪಿನ್ ಮಾಡಿ ಅಂತ ಸೀದಾ ಹೋಗೋದವ್ರು ಬಂದೇ ಇಲ್ಲ ಅಲ್ವಾ? ಹಾಗೆ ಮಾಡಬಾರ್ದಲ್ವಾ? ಪಿನ್ ಐ ಡಿ ನೀವು ಎಲ್ಲಿ ಹೋದ್ರಿ? ಬರಬೇಕಲ್ವಾ ನೀವು? ಮಲ್ಟಿ ಅವರು ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ, ಥ್ಯಾಂಕ್ ಯು ನಿಮಗೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ರಿಟರ್ನ್ ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪಲ್ಲವಿ ಅವರು, ನಿಮ್ಮ ಅಡುಗೆ ಸಖಿಯವರು ಆಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಆಯ್ ಗುಡ್ ಮಾರ್ನಿಂಗ್ ಸೀಸ್, ಗುಡ್ ಮಾರ್ನಿಂಗ್. ಲಕ್ಕಿ ಅವರು ದಾದೆ ಒಕ್ಕುನ ಅತ್ತಿಯ ಮೆಸೇಜ್ ದಾಯ್ಪಂಡ ಪಾಪ ಅರ್ನ ಮೆಸೇಜ್ ಮಲ್ದೇರು ನಮ್ಮ ಮಲ್ಟಿ ಸಿಸ್ ಅರ್ನ ಒಂಜಿ ಮೆಸೇಜ್ ಮಿಸ್ ಆತನ್ ಪಾಪ, ಹೆಂಗೋಸ್ಕರ ಆತ ಸೋಕ್ ಮಲ್ದ ಮೆಸೇಜ್ ಮಲ್ದೇರು ಅವೇನೇ ನಾನು ಓದಿಜಿಂಡೆ ಎಂಚ. 36 ಲೈಕ್ ಡನ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿಯವರು. ಥ್ಯಾಂಕ್ ಯು ಸೋ ಮಚ್ ಸಿಸ್, ವೆಲ್ಕಮ್ ನಿಮಗೆ. ತಿಂಡಿ ಆಯ್ತಾ ನಿಮ್ಮದು? ಪಾರ್ಟಿ ಇಲ್ವಾ ರಮ್ಯಾ ಅಂತಿದ್ದಾರೆ ನೋಡಿ. ಪರವಾಗಿಲ್ಲ ಅಕ್ಕ, ಫ್ರೀ ಇದ್ದಾಗ ಬನ್ನಿ. ಬರ್ತೀನಿ ಸಿಸ್, ಬರದೇ ಇರಲ್ಲ. ಫ್ರೀ ಇರ್ತೀನಿ 2 ದಿನ ಮಾತ್ರ, ಮತ್ತೆ ಫ್ರೀ ಇರ್ತೀನಿ ನಾನು. ಬನ್ನಿ ಲಕ್ಕಿ ಯಾರನ್ನು ಕೊಡಿಸೋಣ ಅಂತಿದ್ದಾರೆ ಅವರು ನೋಡಿ. ನನಗೆ 3 ಬಿರಿಯಾನಿ ಬೇಕು. ಓ ದೇವ, ಅದು ಎಂತ ಹೊಟ್ಟೆಯ ಅಲ್ಲ ಬೇರೆಯಾ? ಅವು ಬಂಜಾತ್ ಗುರ್ಕೇನಾ? ಹಾಯ್ ರಮ್ಯಾ ಸಿಸ್ಟರ್ ಅಂತಿದ್ದಾರೆ. ನಮ್ಮ ಪದ್ಮಾಲ ಸಿಂಪಲ್ ಲೈಫ್ ಅವರು, ಪದ್ಮಾ ಅವರಿದ್ದಾರೆ. ಯಾರಿಗಾದರೂ ಪಿನ್ ಮಾಡಬೇಕಾದ್ರೆ ಮಾಡ್ತೀನಿ ನೋಡಿ. ರಮ್ಯಾ ಅವರು ಫೋರ್ನೇ ಕೊಡ್ತೀನಿ ಬಿಡಿ. ಹೌದು. ವೆಲ್ಕಮ್ ಸಿಸ್ ಅಂತಿದ್ದಾರೆ. ನಮ್ಮ ರೇವತಿ ಸಿಸ್ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ. ಹಾಯ್ ಪದ್ಮ ಸಿಸ್ ಅಂತಿದ್ದಾರೆ ರಮ್ಯಾ ಅವರು. ಪದ್ಮ ಸಿಸ್ ಟಿಫನ್ ಆಯ್ತಾ ಅಂತಿದ್ದಾರೆ ರಮ್ಯಾ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಕೊಡ್ತಾರೆ ಅವರು. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಇದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಅವ್ರದ್ದು ಲೈವ್ 9 ಗಂಟೆಗೆ ಅಲ್ವಾ ಸಿಸ್ ನಿಮ್ಮದು ಇದೆ, ಎಲ್ಲರೂ ಜಾಯ್ನ್ ಆಗಿ. ನಿಮ್ಮ ಅಡುಗೆ ಸಖಿ ಅವ್ರದ್ದು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಕೂಡ. ಪದ್ಮ ಸಿಂಪಲ್ ಟಿಫನ್ ಆಯ್ತಾ ಸಿಸ್ಟರ್? ರಮ್ಯಾ ಸಿಸ್ಟರ್ ನಿಮ್ಮದು ಅಂತ. ರಮ್ಯಾ ಅವರೇ ಟಿಫನ್ ಆಯ್ತಾ ಅಂತಿದ್ದಾರೆ. ಪದ್ಮ ಅವರು ಆಯಿತು ಪದ್ಮ ಸಿಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ ರಮ್ಯಾ ಅವರು. ಅಕ್ಷು ಅವರು ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಅಕ್ಷು ಅವರೇ ನೀವು ಎಲ್ಲಿ ಹೋಗಿದ್ದೀರಿ? ನಿಮಗೆ ಗಿಫ್ಟು ಜನರಲ್ ನಾಲೆಜ್ ಅವರು ಕೊಟ್ಟರಂತೆ ನೋಡಿ ಪಿನ್ ಐಡಿಗೆ. ನೀವು ಪಿನ್ ಮಾಡಿದ ಮೇಲೆ ಇರಬೇಕಲ್ವಾ? ಎಲ್ಲಿ ಹೋಗಿದ್ದು? ನೀವು ಪಿನ್ ಮಾಡಿ ಹೋದರೆ ನಾವು ಕೊಡೋದಿಲ್ಲಿಂದ ಎಲ್ರಿ ಯಾರಿಗೆ ಕೊಡೋದು ಗಿಫ್ಟು? ಸೂಪರ್ ರಮ್ಯಾ ಅವರು ಸೂಪರ್. ರೇವತಿ ಸೀಸ್ ನಗಡ್ತಿದ್ದಾರೆ. ಯಾಕೆ ರೇವತಿ ಸೀಸ್? ಹೊಂಗಿರನ ಅವರು ಬಂದರು. ಹೊಂಗಿರನ ಅವರು ಬ್ಲಾಗ್ಸ್ ಅವರು ಬಂದರು. ಆಯ್ ವೆಲ್ಕಮ್ ಹೊಂಗಿರನ ಅವರೇ, ಒಂದು ಲೈಕ್ ಕೊಡಿ ಪ್ಲೀಸ್. ನಿಮ್ಮ ಟಿಫನ್ ಆಯ್ತಾ ಸಿಸ್ ನಿಮ್ಮದು? ನಿಮ್ಮ ಅಡುಗೆ ಸೂಪರ್ ಅಂತಿದ್ದಾರೆ ಹೊಂಗಿರನ ಅವರು. ಆಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರೇ, ನಾನು ಎಲ್ಲಿದ್ದೀರಿ? ನಿಮ್ಮದು ಟಿಫನ್ ಏನು ತಿಂಡಿ ಇವತ್ತು ನಿಮಗೆ? ಆಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಹೊಂಗಿರನ ಅವರೇ. ತಿಂಡಿ ಆಯ್ತಾ ನಿಮ್ಮದು? ಸೂಪರ್ ಅಂತ ಇದ್ದಾರೆ ನಮ್ಮ ಅಡುಗೆ ಸಖಿಯವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಡುಗೆ ಸಖಿಯವರಿಗೆ. ಥ್ಯಾಂಕ್ ಯು. ಗಿಫ್ಟ್ ಬಂದಿದೆ ನಿಮ್ಮ ಕಡೆಯಿಂದ ನನಗೆ, ಆಗ ಥ್ಯಾಂಕ್ ಯು ನಿಮಗೆ. ಹಾಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಎಲ್ಲರೂ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಅಕ್ಷು ಅವರೇ ಎಲ್ಲಿ ಹೋಗಿದ್ದೀರಿ ಇಷ್ಟರವರೆಗೆ? ಪಿನ್ ಮಾಡಿ. ಅಕ್ಷು ಅವರು ಇಲ್ಲವೇ ಇಲ್ಲ. ಹಾಯ್ ಗುಡ್ ರೇವತಿ ಸೀಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೇವತಿ ಸೀಸ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಿಮ್ಮ ಸಪೋರ್ಟಿಗೆ ಧನ್ಯವಾದ ನಿಮಗೆ.
ನಿಮ್ಮ ಅಡುಗೆ ಸಖಿ ಅವರಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಒಂಗಿರಣ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಒಂಗಿರಣ ಅವರೇ ಗಿಫ್ಟ್ ಡನ್ ಅಂತೆ. ರಮ್ಯಾ ಅವರು ಪ್ಲೀಸ್ ರಿಟರ್ನ್ ಕೊಡಿ. ರೇವತಿ ಸಪೋರ್ಟ್ ಅಂತಿದ್ದಾರೆ. ನವ್ಯ ಕುಕಿಂಗ್ ಅವರು ಬಂದರು. ಆಯುಷ್ ಇಷ್ಟ ಅಂದರೆ ಆಯ್ ವೆಲ್ಕಮ್. ನಿಮಗೆ ತಿಂಡಿ ಆಯ್ತಾ ನವ್ಯ ಕುಕಿಂಗ್ ಅವರೇ? ಏನು ತಿಂಡಿ ಮಾಡಿದ್ರಿ ಇವತ್ತು? ನೋಡಿ ಲೈಕ್ ಕೊಡಿ ಎಲ್ಲರೂ. ನಾನು ಕೆಲಸ ಮಾಡ್ತಾನೆ ನೋಡಿ ಒರೆಸ್ಬೇಕು. ಈಗ ಒರೆಸ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಮಾಡ್ತೀನಿ ಇದ್ದೀನಿ. ರಮೇಶ್ ಗುಜರನ್ ಅವರು ಬಂದರು. ಪಡುಬಿದ್ರಿ ಓಕೆ ಗುಡ್ ಲಕ್ ಅಂತಿದ್ದಾರೆ. ಪಡುಬಿದ್ರಿ ಅವರು ಬಂದರು. ಆಯ್ ಯಾರು ಪಡುಬಿದ್ರಿ? ನಾನಾ? ಸೂಪರ್ ರಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ತಿಂಡಿ ಆಯಿತಾ? ಒಂದು ಲೈಕ್ ಕೊಟ್ರಾ? ಲೈಕ್ ಕೊಡಿ, ಕೊಟ್ಟಿಲ್ಲ ಅಂದರೆ. ರೇವತಿ ಸಿಸ್ ನೀವು ಎಲ್ಲಿ ಇರುವುದು? ಅವರು ಪುತ್ತೂರು ರೇವತಿ ಅವರು. ನಿಮ್ಮ ಅಡುಗೆ ಸೂಪರ್ ಅಂತಿದ್ದಾರೆ. ರುಚಿ ಅವರು ಬಂದರು. ಸಿಸ್ ವೆಲ್ಕಮ್ ಸಿಸ್, ವೆಲ್ಕಮ್ ನಿಮಗೆ. ಸಿಸ್ ನನಗೆ ಒಂದು ಲೈಕ್ ಕೊಡಿ ಸಿಸ್ ಪ್ಲೀಸ್. ಒಂದು ನಿಮ್ಮ ಕಡೆಯಿಂದ ಲೈಕ್ ಬರಲಿ. ಶುಚಿ ಅವರು, ನವ್ಯ ಕುಕಿಂಗ್ ಅವರು, ಅಕ್ಷು ವಿಡಿಯೋ ಸೂಪರ್ ಅಂತಿದ್ದಾರೆ. ಅಕ್ಷು ಅವರೇ ಗಿಫ್ಟ್ ಕೊಡಿ ನವ್ಯ ಅವರಿಗೆ, ವಿಡಿಯೋ ಸೂಪರ್ ಅಂತಿದ್ದಾರೆ ನೋಡಿ. ಶುಚಿ ಅವರು ಗುಡ್ ಮಾರ್ನಿಂಗ್ ಸಿಸ್ ಅಂತಿದ್ದಾರೆ. ಶುಚಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟುಟುನವ್ರು ಸೂಪರ್ ಲೈವ್, ಥ್ಯಾಂಕ್ ಯು ಸೋ ಮಚ್ ಟುಟುನವರೇ, ಥ್ಯಾಂಕ್ ಯು ಸೋ ಮಚ್. ಶುಚಿ ಅವರೇ ಹಲೋ ಫ್ರೆಂಡ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನವ್ಯ ಕುಕಿಂಗ್ ಚಾನಲ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನವ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಬೆಸ್ಟ್ ಅಂತಿದ್ದಾರೆ. ರುಚಿ ಅವರಿದ್ದಾರೆ. ಎಲ್ಲರೂ ಕನೆಕ್ಟ್ ಆಗಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನೋಡಿ, ನಾನು ಪಿನ್ ಐ ಡಿ ಅವರನ್ನು ತೆಗಿತೀನಿ. ಅವರು ಇಲ್ಲ. ಯಾರ್ಯಾದರೂ ಪಿನ್ ಮಾಡಬೇಕಾದ್ರೆ ಕೇಳಿ, ನಾನು ಮಾಡ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುಚಿ ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರುಚಿ ಅವರೇ ಥ್ಯಾಂಕ್ ಯು ಸೋ ಮಚ್. ಕುಕಿಂಗ್ ಅವರೇ ಟುಟುನ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ನವ್ಯ ಅವರು ಟುಟುನ್ ದೀದಿ ನವ್ಯ ಸಿಸ್ ಗಿಫ್ಟ್ ಡನ್ ಪ್ಲೀಸ್ रिटर्न. नव्या सीस आपको गिफ्ट डन दिया, आपने रिटर्न कर दो. नव्या कुकिंग ಚಾನಲ್ ಟುಟುನ್ ದೀದಿ ಕ್ಯೂಟ್ ಎಂಗಲ್ ನನ್ನ ಚಾನಲ್ ಪಿನ್ ಮಾಡಿ ಅಂತಿದ್ದಾರೆ. ಓಕೆ ಕ್ಯೂಟ್ ಎಂಗಲ್ ಅವರೇ ಇದ್ದೀರಲ್ವಾ? ಮಾಡ್ತೀನಿ, ಮಾಡುವ ಇರಬೇಕು ಕ್ಯೂಟ್ ಎಂಗಲ್ ಅವರೇ. ಟುಟುನ್ ಅವರು ಶುಚಿ ಗಿಫ್ಟ್ ಡನ್. ರುಚಿ ಅವರೇ ನಿಮಗೆ ಟುಟುನ್ ದೀದಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ನಯನ ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ ನೋಡಿ. ಕೊಟ್ಟಿದ್ದಾರಂತೆ ಕಮೆಂಟ್ ವಿತ್ ಟುಟುನ್ ದೀದಿ ಪಿನ್ ಐ ಡಿ ಕನೆಕ್ಟ್ ಪ್ಲೀಸ್ ಕ್ಯೂಟ್ ಎಂಗಲ್. ನವ್ಯ ರಿಟರ್ನ್ ಡನ್ ಅಂತಿದ್ದಾರೆ. ಸುಮಿ ಕುಮಾರಿ ಅವರು ಬಂದರು. ಗುಡ್ ಮಾರ್ನಿಂಗ್ ದೀದಿ. ಗುಡ್ ಮಾರ್ನಿಂಗ್ ದೀದಿ, ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ನಿಮಗೆ. ವೆಲ್ಕಮ್ ದೀದಿ. ನಾಶ್ತಾ हो गया आपका? सुमी कुमारी किचन लाइक डन. ಥ್ಯಾಂಕ್ ಯು ಸುಮಿ ಸಿಸ್. ಟುಟುನ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ಟುಟುನ್ ದೀದಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕ್ಯೂಟ್ ಎಂಗಲ್ ಪಿನ್ ಐ ಡಿ ಕ್ಯೂಟ್ ಎಂಗಲ್ ಪ್ಲೀಸ್ ರಿಟರ್ನ್. ದೀದಿ ಎಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟು ತಗೊಳ್ತಾ ಹೋಗ್ತಿದ್ದೀವಿ, ಹಾಗೆ ಮೀನು ಆಗ್ತಾ ಹೋಗ್ತಿದೆ. ಲೆಸ್ ಆಗ್ತಿದಾ? ಏನಾಗ್ತಿದೆ ಸಿಸ್? ಗಿಫ್ಟು ತಗೋತಾ ಹೋಗ್ತೀವಿ, ಹಾಗೆ ಮೀನುಸ್ ಆಗ್ತಾ ಹೋಗ್ತಿದ್ದೇವೆ. ಎಂತ ಸಿಸ್ ನನಗೆ ಅರ್ಥ ಆಗಲಿಲ್ಲ. ಬುಷಾಸ್ ಕುಕ್ಕಿಂಗ್ ಅವರು ಬಂದರು. ಆಯ್ ವೆಲ್ಕಮ್ ನಿಮಗೆ. ಬುಷ್ ನಿನ್ನೆ ಅಂತ ಅಂದರು ಹೆಸರು ನನಗೆ. ಎಂತ ಬ್ರುಷಾರ್ಸ್. ಟುಟುನ್ ಸಿಸ್ ನಿಮಗೆ ರಿಟರ್ನ್ ಗಿಫ್ಟ್ ಮಾಡಿದ್ದೀನಿ. ಟುಟುನ್ ದೀದಿ ಗಿಫ್ಟ್ ಡನ್ हो गया. ರಮ್ಯಾ ಸಿಸ್ ರೇವತಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ತಿಂಡಿ ತಿಂದ್ರ ಅಕ್ಕ? ನಿಮ್ಮದು ಹೆಸರು ಬುಷಾರ್. ತಿಂಡಿ ತಿಂದೆ ಬ್ರದರ್. ನಿಮ್ದು ಆಯ್ತಾ? ದೀದಿ ನಮ್ದಾಯಿತು. ನಿಮ್ದಾಯ್ತಾ ತಿಂಡಿ? ವೆಲ್ಕಮ್ ನಿಮಗೆ. ಟುಟುನ್ ಗಿಫ್ಟ್ ಡನ್ ಜಿ ಡನ್ ರಿಟರ್ನ್ ಪ್ಲೀಸ್. ಟುಟುನ್ ಜಿ ಗಿಫ್ಟ್ ಡನ್. ನಿಮ್ಮ ಅಡುಗೆ ಸಖಿ ಪ್ಲೀಸ್ ರಿಟರ್ನ್. ಟುಟುನ್ ಸಿಸ್ ಗಿಫ್ಟ್ ಡನ್. ರಮ್ಯಾ ಕನ್ನಡ ಬ್ಲಾಗ್ಸ್. ಟುಟುನ್ ಸಿಸ್ ಗಿಫ್ಟ್ ಡನ್. ರಮ್ಯಾ ಬುಷರ್ ಬ್ರೂ ಬೋಲೋ ಗಿಫ್ಟ್ ರಿಟರ್ನ್ ಮಾಡಿ. ಬುಷರ್
ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಕ್ಯೂಟ್ ಎಂಗಲ್, ಪ್ಲೀಸ್ ರಿಟರ್ನ್ ಕ್ಯೂಟ್ ಎಂಗಲ್. ನಿಮ್ಮ ಅಡುಗೆ ಸಖಿ ಸೂಪರ್ ನಯನಾ ಅವರು. ಭೂಷರ್ ರಿಟರ್ನ್ ಗಿಫ್ಟ್ ನೋಡಿ. ಭೂಷರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ನವ್ಯ ಕುಕ್ಕಿಂಗ್ ಅವರು ಮತ್ತು ಕ್ಯೂಟ್ ಎಂಗಲ್ ಅವರು ರಿಟರ್ನ್ ಮಾಡಿ. ವೆರಿ ವೆರಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶುಚಿ ರುಚಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ನಾನು ಕೆಲಸ ಮಾಡ್ತಾ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಮೆಸೇಜ್ ಮಿಸ್ ಆದರೆ ಸಾರಿ ಎಲ್ರಿಗೂ, ಯಾಕಂದರೆ ಕೆಲಸನೂ ಆಗಬೇಕಲ್ವಾ, ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಕಡೆ ಮನೆಯಲ್ಲಿ ಆಗಬೇಕಲ್ವಾ ಕೆಲಸ, ಇಲ್ಲಾಂದರೆ ಬೈತಾರೆ ಬಂದು ಕೆಲಸ ಆಗಿಲ್ಲ ಅಂತ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಬನ್ನಿ 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 ಬನ್ನಿ. ಯಾರೆಲ್ಲ ಐಡಲ್ ಇದ್ದೀರಾ ಮೆಸೇಜ್ ಮಾಡಿ. ಏನು ಮೆಸೇಜ್ ಬರ್ತಾ ಇಲ್ವಾ? 10 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಎಂತ ಮೆಸೇಜ್ ಐಡಲ್ ಆಯ್ತಾ ಎಂತ ಗೊತ್ತಿಲ್ಲ ಅಲ್ವಾ, ಏನಾಯಿತು? ಆಲ್ ಮೆಸೇಜ್ ಅಂತ ಕೊಟ್ಟೆ. ಓ ಹೌದು, ಸಾರಿ ಮೆಸೇಜ್ ನೋಡಿ ಅದು ಆಗಿದೆ, ಐಡಲ್ ಆಗಿದೆ. ಸಾರಿ ಎಲ್ರಿಗೂ ಸಾರಿ. ಮೆಸೇಜ್ ಅಂತ ಸ್ಟ್ರಕ್ ಆಗಿತ್ತು. ಭೂಷಾರ್ ಬ್ರೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ರಮ್ಯ ಅವರು ಟುಟನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅಶೋಕ್ ಅವರು ಬಂದರು. ಆಯ್ ಸಾರಿ ಸೌಮ್ಯ ಅವರೇ, ಮೆಸೇಜ್ ಸ್ಟ್ರಕ್ ಆಗಿತ್ತು, ಅದೇ ನೋಡೋದು ಏನಾಯಿತು, ಮೆಸೇಜ್ ಸ್ಟ್ರಕ್ ಆಯಿತು, ಯಾಕೆ ಬರ್ತಾ ಇಲ್ಲ ಅಂತ ನೋಡ್ತಿದ್ದೀನಿ. ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ಸೂಪರ್ ಅಂತಿದ್ದಾರೆ. BMHS ಅವರು ಬಂದರು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಸಿಸ್ ನಿಮ್ಮದು? ಸೌಮ್ಯ ಅವರೇ ತಿಂಡಿ ಆಯ್ತಾ ನಿಮ್ಮದು? ರಂಗೋಲಿ ಅವರೇ ಟುಟುನ್ ಪಿನ್ ID ಜಾಯಿನ್ ಡನ್ ಅಂತಿದ್ದಾರೆ. ಪಿನ್ ID ಜನ್ ನೋಡಿ ಕ್ಯೂಟ್ ಎಂಗಲ್ ಅವರೇ. ಟುಟುನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಟುಟುನ್ ದೀದಿ ನಿಮ್ಮ ಅಡುಗೆ ಸಖಿ ಡನ್, ಪ್ಲೀಸ್ ರಿಟರ್ನ್ ಕರೋ. ಹೆಲೋ ಫ್ರೆಂಡ್ಸ್ ಅಂತಿದ್ದಾರೆ. ಶುಚಿ ರುಚಿ ಅವರು ನೈಸ್ ಅಂತಿದ್ದಾರೆ. ನೋಡಿ ಶುಚಿ ರುಚಿ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ ಆಗ್ತಾರೆ. ಶುಚಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಶುಚಿ ರುಚಿ ಗಿಫ್ಟ್ ಡನ್. ಟುಟುನ್ ದೀದಿ ಪ್ಲೀಸ್ ರಿಟರ್ನ್. ಟುಟುನ್ ದೀದಿ ನಿಮ್ಮ ಅಡುಗೆ ಸಖಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಭೂಷರ್ ಜಿ ರಿಟರ್ನ್ ಮೀ ಅಂತಿದ್ದಾರೆ. ಭೂಷರ್ ಜಿ ರಿಟರ್ನ್ ಮೀ ರಿಟರ್ನ್. ಸುಮಿ ಕುಮಾರಿ ಪ್ಲೀಸ್ ಪಿನ್ ID ರಿಟರ್ನ್ ಪ್ಲೀಸ್. ಪಿನ್ ID ಆಲ್ರೆಡಿ ರಿಟರ್ನ್. ಟುಟುನ್ ದೀದಿ ಪ್ಲೀಸ್ ಚೆಕ್ ಕರೋ. ಕ್ಯೂಟ್ ಎಂಗಲ್ ರಿಟರ್ನ್ ಮೀ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಇದ್ದೀರಾ? ನಿಮಗೆ ಸುಮಿ ಕುಮಾರಿ ಗಿಫ್ಟ್ ಡನ್. ಜನರಲ್ ನಾಲೆಜ್ ರಿಟರ್ನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯಾ ಕಿಸ್ಕೋ ದೇ ದಿಯಾ ಆಪ್ ಗಿಫ್ಟ್ ಸೂಪರ್ ಅಂತಿದ್ದಾರೆ. ನಮ್ಮದು ಅದೇ ಕತೆ, ಒಂದು ಕೈ ಕೆಲಸ ಒಂದು ಕೈ ಫೋನು. ನಂದು ಕೂಡ ಅದೇ ಸಿಸ್, ಎಂತ ಒಂದು ಕೈ ಮಕ್ಕಳು ಅದೇ ಸೂಪರ್. ಸುಚಿ ಟಿಫನ್ 94 ಡನ್ ಅಂತಿದ್ದಾರೆ. ಸುಮಿ ಸಿಸ್ ಸಬ್ಬಾಗಿದ್ದೀನಿ, ನನಗೂ ಸಬ್ಬಾಗಿ ಅಂತಿದ್ದಾರೆ ಸೌಮ್ಯ ಅವರು. ಸುಮಿ ಸಿಸ್ ಗಿಫ್ಟ್ ಡನ್. ಸೌಮ್ಯ ಅಶೋಕ್ ರಂಗೋಲಿ ಪ್ಲೀಸ್ ರಿಟರ್ನ್ कीजिए ಸುಮಿ. ಎಂತ ಮಾಡುದು, ಈ ಕಡೆ ಕೆಲಸ ಆಗಬೇಕು, ಆ ಕಡೆ ನಮ್ದು ಇದು ಆಗ್ಬೇಕಲ್ವಾ. ನಂದಿ AP ಅವರು ಬಂದರು. ನಂದಿನಿ AP ಅವರು ಆಯ್ ಅಂತಿದ್ದಾರೆ. ಶುಚಿ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕುಮಾರ್ ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ನ್ಯೂ ಮೆಂಬರ್ ಎಲ್ಲ ತುಂಬ ಜನ ಇದ್ದಾರೆ ಪ್ರೀತಿ ಅವರೇ. ನನಗೆ ನ್ಯೂ ಮೆಂಬರ್ ಅವರು, ನೀವು ಕನೆಕ್ಟ್ ಆಗಿಲ್ಲ ಅಂದರೆ ನೋಡಿ. ನೀರು ಬೋಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಿನಿ ಅವರೇ. ಆಯ್ ಅಂತಿದ್ದಾರೆ. ನಂದಿನಿ ಅವರು AP ಅವರು. ಥ್ಯಾಂಕ್ ಯು ಸೋ ಮಚ್ ನಂದಿನಿ ಅವರೇ. ವೆಲ್ಕಮ್ ನಿಮಗೆ. ಸೂಪರ್ ಬೆಸ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂದಿನಿ ಗಿಫ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ಯಾ
क्या क्या बे ಬಾಯಿ ದೇಕೊಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಅಡುಗೆ ಸಖಿ ಅವರು ಥ್ಯಾಂಕ್ ಯು ಸೋ ಮಚ್ ಸುಮಿ ಅವರು ಎಂಗಲ್ ರಿಟರ್ನ್ ಮೀ ಅಂತಿದ್ದಾರೆ ಕ್ಯೂಟ್ ಎಂಗಲ್ ಇದ್ದೀರಾ ಕ್ಯೂಟ್ ಎಂಗಲ್ ಇದ್ದೀರಾ ರಿಟರ್ನ್ ಪ್ಲೀಸ್ ರಿಟರ್ನ್ ಕ್ಯೂಟ್ ಎಂಗಲ್ ಜಾಯ್ಸಪ್ ಮಲೆನಾಡು ಅವರು ಬಂದ್ರಂತೆ ಥ್ಯಾಂಕ್ ಯು ಸೋ ಮಚ್ ಜಾಯ್ಸಪ್ ಮಲೆನಾಡು ಅವರೇ ವೆಲ್ಕಮ್ ನಿಮಗೆ ರುಚಿ ಅವರು ಹಾಯ್ ಅಶ್ವಿನಿ ಅಂತಿದ್ದಾರೆ ಅಶ್ವಿನಿ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಂದು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಮೆಸೇಜ್ ಸ್ಟ್ರಕ್ ಆಗಿದೆ ನೋಡಿ ಕ್ಯೂಟ್ ಎಂಗಲ್ ಅವರೇ ರಿಟರ್ನ್ ಕೊಡಿ ಸುಮಿ ಅವರೇ ರೇವತಿ ಸಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರು ಜಾಯ್ಸಪ್ ಬ್ರೂ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಜಾಯ್ಸಪ್ ಅವರೇ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ ಹಾಯ್ ರೇವತಿ ಸಿಸ್ ಅಂತಿದ್ದಾರೆ ಸುಚಿ ಅವರು ಕ್ಯೂಟ್ ಎಂಗಲ್ ಅವರು ಸುಮಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ಏನಾ ನಿಕಾಲ್ ಚಡ್ಡಿ ಎಂತಕ್ಕೆ ನೀನು ಹಾಗೆ ಮಾಡೋದು ತೆಗಿ ತೆಗಿ ऊपर बैठो थैंक यू सो मच थैंक यू सो मच ಬಾಲೆಗ್ ದಾದಾ ಆಪುಂಡು ಗ್ಯಾಪ್ ಆಯೆ ಎಂದತೆ ಅಂಚನೆ ನಾಂಡಲ ಮಲ್ತೊಂದಿತ್ತಾರೆ ಅವು ಕೊರು ಕೊಡು ಮನ್ಪಿನಾಯಿ ನಿಮ್ಮ ಜಿ ರಿಟರ್ನ್ ಡನ್ ಅಂತಿದ್ದಾರೆ ಸುಮಿ ಕುಮಾರಿ ಜಿ ರಿಟರ್ನ್ ಕರೋ ಅಂತಿದ್ದಾರೆ ಸುಮಿ ಕುಮಾರಿ ಪ್ಲೀಸ್ ನಿಮ್ಮ ಅಡುಗೆ ಸಖಿ ಪ್ಲೀಸ್ ರಿಟರ್ನ್ ಕರೋ ಒಂದು ಕೈಯಲ್ಲಿ ಮಗು ಮತ್ತೊಂದು ಕೈಯಲ್ಲಿ ಫೋನು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನಾವು ಹೌಸ್ ವೈಫು ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವ ಹೌದು ಒಂದು ಕೈಯಲ್ಲಿ ಮಗು ಒಂದು ಕೈಯಲ್ಲಿ ಕೆಲಸ ಒಂದು ಕೈಯಲ್ಲಿ ಮೊಬೈಲ್ ಓ ದೇವಾ ಎಲ್ಲ ಕೆಲಸ ಆಗಲೇಬೇಕಲ್ವ ಸುಮಾ ಟೀ ಆಯ್ತಾ ಅಂತಿದ್ದಾರೆ ಅಶ್ವಿನಿ ಟುಟುನ್ ಜಾಯಿನ್ ಪ್ಲೀಸ್ ಅಂತಿದ್ದಾರೆ ಟುಟುನ್ ದೀದಿ ಗಿಫ್ಟ್ ರಿಟರ್ನ್ ಕರೋ ಟುಟುನ್ ದೀದಿ BMHS ಗಿಫ್ಟ್ ರಿಟರ್ನ್ ಕರೋ ಪ್ಲೀಸ್ ಡನ್ हो गया ಥ್ಯಾಂಕ್ ಯು ಟುಟುನ್ ಜಿ ಅಂತಿದ್ದಾರೆ BMH ಅವ್ರು ನಮಸ್ತೆ ಅಂತಿದ್ದಾರೆ ಸೂಪರ್ ಅಂತಿದ್ದಾರೆ ನೋಡಿ ಮೆಸೇಜ್ ಮಾಡ್ತೀರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಅಶ್ವಿನಿ ಅವರೇ ಒಂದು ಲೈಕ್ ಕೊಡಿ ಜಾಯ್ಸಪ್ ಮಲೆನಾಡು ಅವರೇ ಒಂದು ಲೈಕ್ ಕೊಡಿ ಎಲ್ಲರೂ ಒಂದು ಲೈಕ್ ಕೊಟ್ಟು ಸಹಕರಿಸಿ ನನಗೆ ಕ್ಯೂಟ್ ನಮಸ್ತೆ ಅಂತಿದೆ ರುಚಿ ಅವರು ಸೂಪರ್ ಅಂತಿದ್ದಾರೆ ಈಗ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂಪರ್ ಸುಚಿ ಸೂಪರ್ ಅಶ್ವಿನಿ ಟುಟುನ್ ಜಿ ಪ್ಲೀಸ್ ಅಂತಿದ್ದಾರೆ ಪ್ಲೀಸ್ ಅಶ್ವಿನಿ ಅವರೇ ಒಂದು ಲೈಕ್ ಕೊಡಿ ಎಲ್ಲರೂ ಒಂದು ಲೈಕ್ ಕೊಡಿ ಜಾಯ್ಸ್ ಮಲೆನಾಡು ಅವರು ರಿಟರ್ನ್ ಪ್ಲೀಸ್ ಐ ಜಾಯ್ನ್ಡ್ ಅಂತಿದ್ದಾರೆ ಜಾಯ್ಸಪ್ ಮಲೆನಾಡು ರಿಟರ್ನ್ ಮೀ ಐ ಜಾಯ್ನ್ಡ್ ಅಂತಿದ್ದಾರೆ ಜಾಯ್ಸಪ್ ಮಲೆನಾಡು ಅವರೇ ಇದ್ದೀರಾ ನೋಡಿ ಸುಮಿ ಕುಮಾರಿ ಅವರಿಗೆ ಕೊಡಿ ರಿಟರ್ನ್ ಅಶ್ವಿನಿ ಜಿ ರಿಟರ್ನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ ಅಶ್ವಿನಿ ಜಿ ರಿಟರ್ನ್ ಡನ್ ಅಂತಿದ್ದಾರೆ ನೀವು ಕೊಡಿ ಅವರಿಗೆ ಜಾಯಿನ್ ಪ್ಲೀಸ್ ಅಂತಿದ್ದಾರೆ BMHS ಜಾಯಿನ್ ಪ್ಲೀಸ್ ಅಂದಿದ್ದಾರೆ ಸುಮಿ ಕುಮಾರಿ ಜಿ ರಿಟರ್ನ್ ಕರೋ ಸುಮಿ ಕುಮಾರಿ ಜಿ ನಿಮ್ಮ ಅಡುಗೆ ಸಖಿ ಪ್ಲೀಸ್ ರಿಟರ್ನ್ ಕರೋ ಸೂಪರ್ ಅಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಾರಿ ಬಂದೆ
ಥ್ಯಾಂಕ್ ಯು ಸೂಪರ್ ಅಂದೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಸೂಪರ್. ಅಶ್ವಿನಿ ಓಕೆ. BMHS ಅವರು ಅಂತಿದ್ದಾರೆ ರಿಟರ್ನ್ ಡನ್ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. ಅಶ್ವಿನಿ 905 ಗಿಫ್ಟ್ ಡನ್. ವಾಚ್ ಮೈ ಚಾನಲ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೋಡಿ ಅಶ್ವಿನಿ ಅವರೇ ನಿಮಗೆ BMHS ಅವರು. ರಮ್ಯಾ ಸಖಿ ಅವರು ಸೂಪರ್ ಸಪೋರ್ಟ್ ಓಕೆ ಅಂತಿದ್ದಾರೆ. ಸುಮಿ ಕುಮಾರಿ ಅವರು ಯಾರೆಲ್ಲ ಐಡಲ್ ಇದ್ದೀರಾ. ಜಾಯ್ಸ್ ಅಪ್ ಮಲ್ಯಾಂಡ. ಅಶ್ವಿನಿ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ಅಶ್ವಿನಿ ಅವರು ಗಿಫ್ಟ್ ಡನ್. ಥ್ಯಾಂಕ್ ಯು ಸುಮಿ ಜಿ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು. ಹೀಗೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಎಲ್ರಿಗೂ ಸಪೋರ್ಟ್ ಆಗಬೇಕು. ಎಲ್ಲರೂ ಪಾಪ ಕಷ್ಟಪಟ್ಟು ಮಾಡ್ತಾರೆ. ನೋಡಿ ನನ್ನಾಗೆ ನಾನು ನೋಡಿ ನೆಲ್ಲ ಒರೆಸೋದು ಮೆಸೇಜ್ ಓದುವುದು ಅದೇ ನಮ್ಮದು ಕೆಲಸ. ಆ ಕಡೆ ಮಗ ಇದ್ದಾನೆ ನಂದು. ಟುಟ್ಟುನ್ ದೀದಿ ಥ್ಯಾಂಕ್ ಯು ಅಂತಿದ್ದಾರೆ. ನೋಡಿ BMHS ಅವರು ಸೂಪರ್ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಅವರೇ BMHS ಗಿಫ್ಟ್ ಆ್ಯಂಡ್ ಕಮೆಂಟ್ ಡನ್ ಅಂತಿದ್ದಾರೆ. ಜಾಯ್ಸ್ ಅಪ್ ರಿಟರ್ನ್ ಮೀ ಅಂತಿದ್ದಾರೆ. ಸುಮಿ ಕುಮಾರ್ ಜಾಯ್ಸಪ್ ಅವರೇ ರಿಟರ್ನ್ ಕೊಡಿ. ಸುಮಿ ಕುಮಾರಿ ಕಿಚನ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಉಧರ್ बैठो बेटा, उधर बैठो जा. ಸೂಪರ್ ಉಧರ್ बैठो ಟಿವಿಗೆ ಬಸ್ ಜಾ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಂದೆ. ಥ್ಯಾಂಕ್ ಯು ಸೋ ಮಚ್. ಜಾಯ್ಸ್ ಅಪ್ ರಿಟರ್ನ್ ಮೀ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜಾಯ್ಸ್ ಜಿ ರಿಟರ್ನ್ ಮೀ. ಜಾಯ್ಸ್ ಅಪ್ ಅವರೇ ಇದ್ದೀರಾ. ಸುಮಿ ಕುಮಾರ್ ರಿಟರ್ನ್ ಪ್ಲೀಸ್. ಜಾಯ್ಸ್ ಅಪ್ ಅವರೇ ಇದ್ದೀರಾ. ಜಾಯ್ಸ್ ಅಪ್ ಸಿಸ್ ಗಿಫ್ಟ್ ಆ್ಯಂಡ್ ಕಮೆಂಟ್ ಡನ್ ಅಂತಿದ್ದಾರೆ. ಅಶ್ವಿನಿ ಅವರು. बेटा उधर बैठो बेटा. तू उधर बैठो. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುಮಿ ಕುಮಾರಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕರೋ ಅಂತಿದ್ದಾರೆ ನಮ್ಮ BMHS ಅವರು. ಸುಮಿ ಕುಮಾರಿ ಜಿ ರಿಟರ್ನ್ ಕರೋ. BMHS ಅವರಿಗೆ ಅಪ್ಪು ಯಶೋ तुझा टीवी देख जा. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಖಿ ಯು ಆಲ್ಸೋ ರಿಟರ್ನ್ ಮೀ ಅಂದಿದ್ದಾರೆ. ಸಖಿ ಯಾವ ಆಲ್ಸೋ ರಿಟರ್ನ್ ಮೀ ಅಂದಿದ್ದಾರೆ. ರಿಟರ್ನ್ ಕೊಟ್ಟಿದ್ದಾರಂತೆ ನೋಡಿ. ಸುಮಿಜಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ನನಗೊಂದು ಲೈಕ್ ಆದ್ರೂ ಕೊಡಿ ಅಲ್ವಾ. ನಿಮ್ಮ ಕಡೆಯಿಂದ ಲೈಕ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಲೈಕ್ ಇದ್ದು ಏನು ಇಲ್ಲ ಆದ್ರೂ ನನಗೆ ಲೈಕ್ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಜಾಯ್ಸಪ್ಪ ಅವರೇ ಒಂದು ಲೈಕ್ ಕೊಟ್ರ ನೀವು. ಸುಮಿ ಕುಮಾರಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಜಾಯ್ಸಪ್ಪ ಅವ್ರು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರು, ಅದಕ್ಕೆ ಅವರು ಮಾತಾಡಿಲ್ಲ. ಅಪ್ಪು ಅಮ್ಮ ಪುಟ ಯಶು ಕಿದಾರಾಯ್ತು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೇವತಿ ಗಿಫ್ಟ್ ಡನ್ ಅಂತಿದ್ದಾರೆ. ರೇವತಿ ಅವ್ರದ್ದು ಸಪೋರ್ಟ್ ID ಕೊಡ್ತಾರ ಕೇಳಿ ರಿಟರ್ನ್. ಸುಮಿ ಕುಮಾರ್ ಕಿಚನ್ ಅವರು BMH ರಿಟರ್ನ್ ಡನ್ ಅಂತಿದ್ದಾರೆ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಜಾಯ್ಸಪ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಫಿಶ್ ಫ್ರೈ ಮಾಡ್ತಿದ್ದೀನಿ. ನೀವು ಅನ್ಕೋಬಹುದು ಇವಳು ಯಾವಾಗಲೂ ಮೀನು ತಿಂತಿದ್ದಾರೆ ಅಂತ. ಸ್ವಲ್ಪ ಇತ್ತು ಅದನ್ನ ಮಾಡುವ ಅಂತ. ಸೂಪರ್ ಅಂದಿದ್ದಾರೆ.
ಕೂರ್ಗ್ ಓಂ ಕಿಚನ್ ಬ್ಲಾಗ್ಸ್ ಅವರು ಬಂದರು. ಹಾಯ್ ವೆಲ್ಕಮ್ ವೆಲ್ಕಮ್. ಹಾಯ್ ಸಿಸ್ಟರ್ ವೆಲ್ಕಮ್. ನಿಮಗೆ ಹೊಸದಾಗಿ ಬಂದಿದ್ದೀರಾ, ನಿಮಗೆ ವೆಲ್ಕಮ್. ಬನ್ನಿ, ಜಾಯ್ನ್ ಆಗಿ. ನಿಮಗೆ ಬ್ಲೂ ಕೊಡ್ತೀನಿ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕೂರ್ಗ್ ಅವರೇ ಲೈಕ್ ಡನ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆಲ್ಕಮ್. ನಿಮಗೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ BMHS ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೂರ್ಗ್ ಅವರೇ, ಕೂರ್ಗ್ ಓಂ ಕಿಚನ್ ಬ್ಲಾಗ್ಸ್ ಅವರೇ, ಇಲ್ಲಿದ್ದವರಿಗೆ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತಾರೆ ಹೊಸಬ್ರು. ನೀವು ಕೂಡ ಕನೆಕ್ಟ್ ಆಗಿ ಕೂರ್ಗ್ ಕಿಚನ್ ಅವರಿಗೆ. ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಅಶ್ವಿನಿ ಸೂಪರ್. ರೇವತಿ ಸಿ ಸೂಪರ್. ಥ್ಯಾಂಕ್ ಯು ರೇವತಿ ಸೀಸ್. ನೀವು ಇವತ್ತು ತುಂಬಾ ಹೊತ್ತು ಇದ್ದಿದ್ದಕ್ಕೆ ಧನ್ಯವಾದ ನಿಮಗೆ ನನ್ನ ಕಡೆಯಿಂದ. ಏನು ಖಾಲಿ ಆಯ್ತು, ಜಾದ ತಿನ್ಬಾರ್ದು. ನಾನು ಕೊಡಲ್ಲ, ಅಷ್ಟು ತಿನ್ಬಾರ್ದು ಅಂದಿದ್ದೀನಲ್ವಾ ನಾನು. ನೋ ಫಿಶ್ ಫ್ರೈ ಕೊಡ್ತೀನಿ. ಫಿಶ್ ಫ್ರೈ ಬೈಟೋದ ಕೊಡ್ತೀನಿ. ನೈ ಚಕ್ಕರೆ नो, ज़्यादा खाने का लूज मोशन हो जाएगा बाद में. हाँ, इंजेक्शन देने का बाद में. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ರೇವತಿ ಸಿಸ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರೇವತಿ ಸಿಸ್ ಪ್ಲೀಸ್ ಗಿಫ್ಟ್ ರಿಟರ್ನ್ ಅಂತ ಅವ್ರದ್ದು ಸಪೋರ್ಟ್ ID ನಿಮ್ಮ ಅಡುಗೆ ಸಖಿ. ಸಾರಿ, ಸುಮ್ಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೀವು ಯಾಕೆ 3-4 ಮಾತನ್ನು ಮಿಕ್ಸ್ ಮಾಡಿ ಮಾತಾಡ್ತೀರಾ ಮಗನ ಹತ್ರ? ಅವನು ಒಮ್ಮೊಮ್ಮೆ ಹಿಂದಿಯಲ್ಲಿ ಮಾತಾಡ್ತಾನೆ, ಒಮ್ಮೊಮ್ಮೆ ಕನ್ನಡದಲ್ಲಿ ಮಾತಾಡ್ತಾನೆ, ಒಮ್ಮೊಮ್ಮೆ ತುಳುವಿನಲ್ಲಿ ಮಾತಾಡ್ತಾನೆ. ಅವನದು 4 ಲ್ಯಾಂಗ್ವೇಜ್ ಇದೆ ಅವನಿಗೆ. ಅವನು 4 ಲ್ಯಾಂಗ್ವೇಜು ಒಟ್ಟಿಗೆ ಮಾತಾಡ್ತಾನೆ ಒಮ್ಮೊಮ್ಮೆ. ಅದಕ್ಕೆ ಅವನು ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡ್ತೀನಿ. ನಿಮ್ಮ ಅಡುಗೆ ಸಖಿಯವರೇ ಕನೆಕ್ಟ್ ಆಗಿದ್ದೀನಿ. ಈಗ ಹಿಂದಿಯಲ್ಲಿ ಅಂದ ಚಾಯಿ ಅಂದ. ಅದಕ್ಕೆ ಹಿಂದಿ ಅಂದ್ರೆ ಹಿಂದಿ, ಕನ್ನಡದಲ್ಲಿ ಮಾತಾಡ್ತಾನೆ, ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾನೆ ಅವನು. ಅದಕ್ಕೆ ನಾನು ಕೂಡ ಎಲ್ಲ ಲ್ಯಾಂಗ್ವೇಜ್ ಮಾತಾಡುದು ಮಗ. ಇನ್ನೊಬ್ಬ ಚೆನ್ನಾಗಿ ಮಾತಾಡ್ತಾನೆ, ಇವನು ಎಲ್ಲ ಮಿಕ್ಸ್ ಮಾಡ್ತಾನೆ. ಟೈಲರ್ ಅವರು ಬಂದ್ರು. ಯಾರು ಟೈಲರ್ ಎಂಚೊಲ್ಲರು ಬುಷಾ ಅವರು ಕುಕಿಂಗ್ ಚಾನಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟೈಲರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಟೈಲರ್ ರೇ, ಥ್ಯಾಂಕ್ ಯು ಸೋ ಮಚ್. 57 ಬುಷರ್ ಗಿಫ್ಟ್ ಡನ್. ವಿಡಿಯೋ ನೋಡಿ ಬುಷಾರ್ ಅವರೇ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಟೈಲರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಫಿಶ್ ಫ್ರೈ ಮಾಡ್ತಿದ್ದೀನಿ. ನಾನು ಯಶ್ವಿದು ಟಿವಿ ತಾಯಿ ಬಂದ್ ಮಾಡ್ತೀನಿ. ಬಂದ್ ಮಾಡಿ ಚಾನಲ್ नहीं आएगी. टीवी बंद करने का किसने बोला तेरे को? हाँ, ಥ್ಯಾಂಕ್ ಯು ಸೋ ಮಚ್ ಟೈಲರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸುಮಿ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಬರ್ತೀನಿ ಬೇಟ, ಬರ್ತೀನಿ. ಪೂಚಮ್ಮ ಪೀಚ್ ಚಾಲ ಆಯ್ತು ನೋಡು. ಥ್ಯಾಂಕ್ ಯು ಸೋ ಮಚ್. ಇವಾಗ ಓಂ ಕಿಚನ್ ಗಿಫ್ಟ್ ಡನ್. ವಾಚ್ ಮೈ ಚಾನಲ್ ಪ್ಲೀಸ್ ಕಮೆಂಟ್ ಸೂಪರ್ ಅಂತಿದ್ದಾರೆ. ಬುಕ್ರಾ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಕೂರ್ಗ್ ಅವರು
ಬುಷಾ ಅವರೇ ಕನೆಕ್ಟ್ ಆಗಿದ್ದಾರಂತೆ. ಬುಷಾರ್ ಅವರೇ ಬಾಬು ಕನೆಕ್ಟ್ ಆಗಿದ್ದಾರಂತೆ ನೋಡಿ. ಕೊಡಿ ಎಲ್ರಿಗೂ ಗಿಫ್ಟ್ ಕನೆಕ್ಟ್ ಆಗಿದ್ದಾರೆ ನೋಡಿ. ಬುಷಾರ್ ಅವರೇ ನಿಮಗೆ ಕನೆಕ್ಟ್ ಆಗಿದ್ದಾರೆ ನೋಡಿ. ಕೂರ್ಗ ಅವರು ರೇವತಿ ಸಿಸ್ ನಿಮ್ಮ ಅಡುಗೆ ಶಕಿ ಲೈಕ್ ಡನ್ ಅಂತಿದ್ದಾರೆ ನೋಡಿ. ಕೊಟ್ಟರು ಸಿಸ್ ನಮಗೆ ಇವತ್ತು. ಸಿಸ್ ನೀವು ಕೂಡ ಒಂದು ವಿಡಿಯೋ ಹಾಕಿ ರೇವತಿ ಈರ್ಲ ಒಂಜಿ ಪಾಡ್ಲೆ ವಿಡಿಯೋ ಗಿಫ್ಟ್ ಬರ್ಕೊಡು. ಗಿಫ್ಟ್ ಯಾಂಡ್ ಎತ್ಕೊಳ್ತದಲ್ಲೇ. ಸೂಪರ್ ಅಂತಿದ್ದಾರೆ. ಎಸ್ ಆರ್ ಟೈಲರ್ ರಿಟರ್ನ್ ಮೀ ಐ ಜಾಯಿನ್ಡ್ ಯು ಅಂತಿದ್ದಾರೆ. ಎಸ್ ಆರ್ ಟೈಲರ್ ಅವರೇ ರಿಟರ್ನ್ ಆಗಿದ್ದಾರಂತೆ. ಸುಮಿ ಕುಮಾರಿ ಪ್ಲೀಸ್ ಜಾಯಿನ್ಡ್ ರಿಟರ್ನ್ ಕರೋ. ಸುಮಿ ಕುಮಾರಿ ದೀದಿ ಕೋ. ಬಿ ಎಂ ಎಸ್ ಅವರೇ ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ಕೂರ್ಗ್ ಹೋಮ್ ಕಿಚನ್ ಬ್ಲಾಗ್ ಅವರು. ಪ್ರೀತಿ ಕುಮಾರ್ ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಮೈ ಚಾನಲ್ ಅಂತಿದ್ದಾರೆ. ಸಂಜನಾ ಅವರು ಹಾಯ್ ಹಲೋ ವೆಲ್ಕಮ್. ಸಂಜನಾ ಅವರೇ ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. टिफिन आयता यशो तेरे को मारेगी मई मारेगी अभी. हाँ मम्मी नहीं आएगी टीवी डालने का. देखो यशो टीवी चालू हो गया. बंद मत करो बेटा. थैंक यू सो मच. ಫಾಸ್ಟಿಂಗ್ ಸಿಸ್ಟರ್ ಓಕೆ ಥ್ಯಾಂಕ್ ಯು ಸಾರಿ. ಹೇಗಿದ್ದೀರಾ ಸಿಸ್ಟರ್? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಟಿಫನ್ ಆಯ್ತಾ ನಿಮ್ಮದು? ನಿಮ್ಮ ಅಡುಗೆ ಸಖಿಯವರೇ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಕೂರ್ಗ ಅವರು ನಿಮ್ಮ ಅಡುಗೆ ಸಖಿಯವರೇ ಕನೆಕ್ಟ್ ಆಗಿದ್ದಾರಂತೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ ಎಲ್ರಿಗೂ ರಿಟರ್ನ್ ಕೊಡಿ ಅವರವರ ಗಿಫ್ಟು. ಯಾರೆಲ್ಲ ಇದ್ದೀರಾ ನಾನ್ ವೆಜ್ ತಿಂತೀರಾ ಅವ್ರು ಬನ್ನಿ. ಫಿಶ್ ಮಾಡ್ತಾ ಇದ್ದೀನಿ ಫ್ರೈ, ಬನ್ನಿ ತಿಂದು ಹೋಗಿ. ಯಪ್ ಬಾಬಾ ಏ ದೇವಾ ಎಂತ ಮಾಡ್ತೀಯ ನೀನು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗು ಅವರ ಅಡಿಗೆ ನಿಮ್ಮ ಅಡುಗೆ ಸಖಿಯವರೇ ಗಿಫ್ಟ್ ಡನ್ ಅಂತೆ. ಕೂರ್ಗು ಅವರೇ ಹೋಮ್ ಗಿಫ್ಟ್ ಆ್ಯಂಡ್ ಕಮೆಂಟ್ ಬಂದಿಲ್ಲ ಅಂತಿದ್ದಾರೆ ನೋಡಿ. ಕೂರ್ಗು ಅವರೇ ಕಮೆಂಟ್ ಬಂದಿಲ್ಲ ಅಂತೆ ನೋಡಿ, ಚೆಕ್ ಮಾಡಿ. ಅಡುಗೆ ಸಖಿಯವರಿಗೆ ಎಂಕು ಪುರುಸೊತ್ತು ಇಜ್ಜಿಯೇ ಸಿಸು ಒಂಜಿ ವಿಡಿಯೋ ಪಾಡ್ಲೆ ಸಿಸಿರು. ಬಿ ಎಮ್ ಎಸ್ ಅವರೇ ಕನೆಕ್ಟ್ ಆಗಿದೆ ರಿಟರ್ನ್ ಕೊಡಿ. ಸಂಜನಾ ಅವರು ಪೇಸ್ಟಿಂಗ್ ಸಿಸ್ಟರ್ ಅಂತಿದ್ದಾರೆ. ನಾನು ಗಿಫ್ಟು ಕೊಟ್ಟಿದ್ದೀನಿ ಕೂರ್ಗು ಓಂ ಅವರೇ ಅಂತಿದ್ದಾರೆ. ಬಿ ಎಮ್ ಎಚ್ ಎಸ್ ಅವರು ಕೊಟ್ಟಿದ್ದಾರೆ ಅಂತಲೇ ರೀ. ಬುಷ್ರಾ ಅವರೇ ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಕೊಡಿ ಅಂತಿದ್ದಾರೆ. ಗುರುಪ್ರದಿ ಆಯ್ ನಮಸ್ಕಾರ. ಉಂಡಿಯೇ ಎನ್ನ ಪರಿಚಯ ಉಂಡೆ ರೇಗು ಲೈಕ್ ಕೊಡ್ತೆ. ಇರ್ನ ಪರಿಚಯ ಉಂಡು ಅಣ್ಣ ದಾಣೆ ಪರಿಚಯದಂತೆ ಇರ್ ಬರ್ಪುಜಾರತ ಆತೆ. ಗುರುಪ್ರದಿ ಅಣ್ಣ ಸೂಪರ್ ಸಪೋರ್ಟಲ್ಲಿದ್ದಾರೆ. ಚಾಂಡೆ ಗುರು ಅಣ್ಣ ಇರ್ನ ದಾದ ತಿಂದೀನಿ ದಾದ ಸ್ಪೆಷಲ್ ಇತ್ತಿದ್ದೀರ ಇಲ್ಲಾಡು ಇಂಟು ಸ್ಪೆಷಲ್ ಉಂಡು ಏಟು ಬೋರ್ಡು ಆತ ಉಂಡು ಸ್ಪೆಷಲ್ ಮಲ್ದು ಫಿಶ್ ಫ್ರೈ ಮತ್ತೊಂದಿಲ್ಲ ಫಿಶ್ ಫ್ರೈ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಗುರುಪ್ರದಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಕೂರ್ಗು ಓಂ ಕಿಚನ್ ಅವರು ಥ್ಯಾಂಕ್ ಯು ಸೋ ಮಚ್. ಸೂಪರ್ ನೈಸ್ ಸೂಪರ್ ಅಂತಿದ್ದಾರೆ ನಮ್ಮ ಗುರುಪ್ರದಿ ಅಣ್ಣ. ಎಸ್ ಆರ್ ಟೈಲರ್ ರಿಟರ್ನ್ ಮೀ ಅಂತಿದ್ದಾರೆ. ಎಸ್ ಆರ್ ಟೈಲರ್ ಅವರು ಹೋದ್ರೇನಾ ಪ್ಲೀಸ್ ಅವರು ಲೈಕ್ ಹಾಂ ಸೂಪರ್ ಅಂತಿದ್ದಾರೆ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಕೂರ್ಗು ಓಂ ಕಿಚನ್ ಅವರೇ ಥ್ಯಾಂಕ್ ಯು ಸೋ ಮಚ್. ಗುರುಪ್ರದಿ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗುರುಪ್ರದಿ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಪ್ರದಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರೆಸಿಪಿ ಕಮೆಂಟ್ ಮಾಡಿದ್ದೀನಿ. ಕೂರ್ಗು ಅವರೇ ನಿಮಗೆ ಕಮೆಂಟ್ ಹಾಕಿದ್ದಾರೆ. ಬಿ ಎಮ್ ಎಚ್ ಎಸ್ ಅವರು
ಸಂಜನಾ ಅವರು ಕ್ಯೂಟ್ ಎಂಗಲ್ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಇದ್ದೀರಾ? ಕ್ಯೂಟ್ ಎಂಗಲ್ ಇದ್ದೀರಾ? ನೋಡಿ ಸಂಜನಾ ಅವರು ಕನೆಕ್ಟ್ ಆಗಿದ್ದಾರೆ. ಕೂರ್ಗ್ ಅವರು ಥ್ಯಾಂಕ್ ಯು. BMH ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ಗುರುಪ್ರದಿ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೊ ಮಚ್. ಗುರುಪ್ರದಿ ರಿಟರ್ನ್ ಮೀ ಐ ವಿಲ್ ಜಾಯ್ನ್ ಯು ಅಂತಿದ್ದಾರೆ. ಸುಮಿ ಕುಮಾರ್ ಅವರು ಗುರುಪ್ರದಿ ಅನ್ನ ಇರಿಗೆ ಗಿಫ್ಟ್ ಕೊಡ್ತಾ ಇರ್ತೋಲೆ. ಸುಮಿ ಕುಮಾರ್ ಯಾರಿಗೆ ರಿಟರ್ನ್ ಮಲ್ಪ್ಲೆ. ಭೂಷಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಭೂಷಾರ್ ಅವರು ಇಲ್ವಾ ಅಂತ ಸಿಸ್ ಬರ್ಬೋದು ಈಗ ನೋಡುವ. ಅಕ್ಕ ತಿಂಡಿ ಪುಂಡಿಯೇ? ಓ ಪುಂಡಿ ಸೂಪರ್. ನಮ್ಮ ರಮ್ಯ ಸಿಸ್ ಅವರು ಥ್ಯಾಂಕ್ ಯು ಸೋ ಮಚ್. ರಮ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ಬಿಸ್ಲೆ ಪಾರ್ಟ್ ವಿಡಿಯೋಗೆ ಕೊಟ್ಟಿದ್ದೀನಿ ನೋಡಿ ಸಿಸ್ಟರ್ ಅಂತಿದ್ದಾರೆ. ಬಿಸಿಲೆ ಅಪ್ಪ ಹೋಗ್ಬೇಡ್ವಾ ಎಲ್ಲಿಗೋ, ಬಾ ಇಲ್ಲಿ. ಪೊಲೀಸ್ ಬಂದ್ರು ನೋಡಲ್ಲಿ ಬಿಟ್ಕೊಂಡು ಹೋಗ್ತಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗ್ ಅವ್ರು ಕೊಟ್ಟಿದ್ದಾರಂತೆ ನೋಡಿ. ಸುಮಿ ಕುಮಾರ್ ಅವರು ಗುರುಜಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಗುರು ಅಣ್ಣ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ. ಸೋಮಶೇಖರ್ ಅವರು ಬಂದರು. ರಮ್ಯಾ ಸಿಸ್ಟರ್ ಏನು ಊಟ ಅಂತಿದ್ದಾರೆ ನೋಡಿ. ಸೋಮಶೇಖರ್ ಅವರೇ ವೆಲ್ಕಮ್ ನಿಮಗೆ. ನಿಮ್ಮ ಅಡುಗೆ ಸಖಿ ಅವರು ಥ್ಯಾಂಕ್ ಯು ಸೋ ಮಚ್. ಮುಷ್ರಾ ಅವರೇ ಕನೆಕ್ಟ್ ಆಗಿದ್ದೀನಿ ನೋಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂದರೆ BMHS ಅವರು. ಗುರುಪ್ರದಿ ರಿಟರ್ನ್ ಮೈ ಗಿಫ್ಟ್ ಅಂತಿದ್ದಾರೆ. ರಿಟರ್ನ್ ಕೊಡಿ ಗುರು ಅಣ್ಣ, ನಿಮಗೆ ಗಿಫ್ಟ್ ಸಿಕ್ಕಿದೆ ನೋಡಿ. ಕೂರ್ಗ್ ಅವರು ಸೂಪರ್ ಅಂತಿದ್ದಾರೆ. ಸುಮಿ ಕುಮಾರ್ ಗುರುಜಿ ರಿಟರ್ನ್ ಮೀ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಸೂಪರ್ ಅಂತಿದ್ದಾರೆ. BMHS ಗುರುಪ್ರದಿ ಚಾನಲ್ ವಾಚ್ ಮಾಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಅವರ ಚಾನಲನ್ನು ನಾನು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಸ್ ಟೈಲರ್ ರಿಟರ್ನ್ ಮೀ ಅಂತಿದ್ದಾರೆ. ಎಸ್ ಟೈಲರ್ ನೈ ಇದ್ದಾರೆ ಹೋದ್ರೇನಾ ಅವರು. ಸುಮಿ ಅವರು ಗಯಾ. ಸುಮಿ ಸಿಸ್ಟರ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕೂರ್ಗು ಅವರು ಸುಮಿ ಸ್ಟಾರ್ ಕೂರ್ಗು ಕುಕಿಂಗ್ ಹೋಮ್ ಕಿಚನ್ ಪ್ಲೀಸ್ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ ಉನ್ಕೋ. ಪೊಲೀಸ್ ಫ್ಯಾಮಿಲಿ ಕನೆಕ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಮಗನಿಗೆ. ಹೌದಾ ಅವನು ಪೊಲೀಸ್ಗೆಲ್ಲ ಎದುರಲ್ಲಪ್ಪ ದೇವ. ಜೋರಿದ್ದಾನೆ ಅವನು. ನನ್ನ ಮಗ ಅಂದರೆ ತುಂಬ ಜೋರಿನ ಅವನು. ಸಣ್ಣ ದೊಡ್ಡ ಒಂದು ಪಾಪ, ಸಣ್ಣ ಒಂದು ಜೋರು. ಯಶೋ ಪೊಲೀಸ್ ಬಂದ್ರು ನೋಡಿಲಿ ಬಣ್ಣ ಬಾ ಇಲ್ಲಿ. ಹೋಗ್ಬೇಡ ಇಲ್ಲಿಗೂ. ಪೊಲೀಸು ಹಾ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅವನಿಗೆ ಎಂತಾದರೂ ಒಂದು ಬೇಕೇ ಬೇಕು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೃಷ್ಣ नहीं बेटा नहीं, तू वो ऐसा मत करो, ये सब नहीं चाहिए. ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಸಪೋರ್ಟ್ ಮಾಡಿ. ದೀಲಲ್ಲ ಪಾಪು ದೀಲಲ್ಲ ಅಂಡ್ ಅರ್ಥಾಬ್ ಜಾ. ವಿಶ್ವ ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಅಂತಿದ್ದಾರೆ. ಕೂರ್ಗ್ ಓಮ್ ಕಿಚನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೂರ್ಗ್ ಅವರೇ. नहीं चाहिए उधर रखो. हाँ ಫಿಶ್ ಫ್ರೈ ಮಾಡ್ತಿದ್ದೀನಿ. ಯಾರೆಲ್ಲ ತಿನ್ನಲ್ಲ ಸಾರಿ ಬನ್ನಿ ತಿನ್ನಿ ತಿನ್ನುವವರು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಎಲ್ಲರೂ ಒಮ್ಮೆಲೆ ಹೋದ್ರಿ. ಯಾಕೆ ಎಂತ ಬೇಕಾ ನಿಮಗೆ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏನು ಬೇಕಂತ ನೀನು ಇಷ್ಟು ಆಟ ಮಾಡ್ತೀಯಾ? ಕೊಟ್ಟಲ್ವಾ ಎಲ್ಲ ತಿನ್ನಲಿಕ್ಕೆ? ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ.
ಗಿಟ್ಟಿ ಗಿಟ್ಟಿ ಕೋಕರಿ ಗಿಟ್ಟಿ ಎಷ್ಟು ಸಿಟ್ಟಿಗೆ ಏನು ಕಮ್ಮಿ ಇಲ್ಲ ನಿಮಗೆ. ಯಾರೆಲ್ಲ ಐಡಲ್ಲಿ ಇದ್ದೀರಾ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಿ ಎಮ್ ಎಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಕೂರ್ಗು ಓಮ್ ಕಿಚನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಯಶೋ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಏನು ಮೆಸೇಜ್ ಬರ್ತಿಲ್ವಾ? ಎಲ್ಲರೂ ಹೋದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಕೂರ್ಗು ಅವರೇ ಮುಂಚೆನೆ ಬಂದಿದ್ರೆ ತುಂಬ ಗಿಫ್ಟ್ ಸಿಕ್ತಿತ್ತು. ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ವೀಣಾ ಆರಾಧ್ಯ ಅವರು. ಕೂರ್ಗು ಕಿಚನ್ ಸಬ್ಬಾಗಿ ರಿಟರ್ನ್ ಮಾಡ್ತೀನಿ ಅಂದಿದ್ದಾರೆ. ಹಾಲಲ್ಲಿ ಯಾರಿದ್ದಾರೆ? ಯಾರಲ್ಲಿ ಎಲ್ಲಿ ಇದ್ದಾರೆ? ಬುರುಷ ಅವರವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಅಡುಗೆ ಸಖಿ ಅವರು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು. ನೀವು ಎಲ್ಲಿ ಹೋಗಿದ್ದೀರಿ? ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಏನಪ್ಪು ವಿನಾರಾಧ್ಯ ಅವರು ಬ್ಲಾಗಿಂಗ್ ಸಬಾಗಿ ಅಂತಿದ್ದಾರೆ ನೋಡಿ. ಓಕೆ ನಾನು ಕೊಡ್ತೀನಿ ಅಂತಿದ್ದಾರೆ. ಓಕೆ ಕೊಡಿ ಕೊಡಿ ಕೊಡಿ. ಅವ್ರು ಕೊಟ್ಟಿದ್ದಾರೆ ನೋಡಿ. ಯಾರೆಲ್ಲ ಕೊಟ್ಟಿದ್ದಾರೆ ಅವರಿಗೆಲ್ಲ ಕೊಡಿ. ಏನು ಬೇಕು ಏನು ಬೇಕಂತ ಅಲ್ಲಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬುಷ್ರಾ ಅವರೇ ಗಿಫ್ಟ್ ಆಗಿದ್ದೀನಿ ರಿಟರ್ನ್ ಕೊಡಿ ಅಂದಿದ್ದಾರೆ. ನಿಮ್ಮ ಅಡುಗೆ ಸಖಿ ಸೂಪರ್. ಓಕೆ ಕೂರ್ಗು ಕಿಚನ್ ಥ್ಯಾಂಕ್ ಯು ಅಂದಿದ್ದಾರೆ. ವರ್ಲ್ಡ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಸಿಕ್ಸ್ಗೆ ಲೈವ್ ಇದೆ ಬನ್ನಿ ಅಂತಿದ್ದಾರೆ. ವೀಣಾ ಅವ್ರದ್ದು 6ಗೆ ಇದೆ ಈವ್ನಿಂಗ್. ಎಲ್ಲರೂ ಜಾಯ್ನ್ ಆಗಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ವೀಣಾ ಆರಾಧ್ಯ ಸಿಸ್ಟರ್. ನೋಡಿ ಅವ್ರದ್ದು 6ಗೆ ಲೈವ್ ಇದೆ, ಎಲ್ಲರೂ ಜಾಯ್ನ್ ಆಗಿ. ಸೂಪರ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವ್ರದ್ದು ಮಾರ್ನಿಂಗ್ ಇದೆ 9ಗೆ 9 ಹಾಂ. ವೀಣಾ ಆರಾಧ್ಯ ಅವರು ಥ್ಯಾಂಕ್ ಯು 26 ಅಂತಿದ್ದಾರೆ. ಮಗ ಅಂದರೆ ನಿನ್ನ ಥರ ಇರಬೇಕಲ್ವಾ, ಉಪದ್ರ ಕೊಡುವ ಮಗ. ಸೂಪರ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ. ಥ್ಯಾಂಕ್ ಯು ಸೋ ಮಚ್. ಬ್ಲಾಗಿಂಗ್ ಸಬ್ಬಾಗಿ ಅಂತಿದ್ದಾರೆ. ನನ್ನ ಥರ ಇರಬೇಕು ಮಗ ಅಂದರೆ. ಹೋಗ್ರಿ
ಸುಪ್ರೀತಾ ಬಂದರು. ಆಯ್ ಚುಪ್ಪಿ ಆಯ್ ದೇವಕ್ಳು ಎಂಚಲ್ಲೇರು ಒಣಸಾಂಡ ದಾದ ಸ್ಪೆಷಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗ ಅವರು ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಮಕ್ಕಳು ಸ್ಕೂಲ್ಗೆ ಗಂಡ ಕೆಲಸಕ್ಕೆ ಹೋದ್ಮೇಲೆ ಲೈವ್ ಬನ್ನಿ ಎಲ್ಲರೂ. ನನ್ನ ಮಕ್ಕಳು ಒಬ್ಬ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಅವನು ಸಣ್ಣವನು 3 ಇಯರ್ಸ್, ಒಬ್ಬ ಹೋಗಿದ್ದಾನೆ. ಇವರಿಗೆ ಈ ವರ್ಷ ಅಡ್ಮಿಷನ್ 15 ತಾರೀಕು ಅಡ್ಮಿಷನ್ ಮಾಡ್ತೀನಿ ಇವನಿಗೂ ಕೂಡ, ಮತ್ತೆ ಸ್ವಲ್ಪ ಫ್ರೀ ಇರುತ್ತೆ. ಸುಪ್ರೀತಾ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ಕೂರ್ಗ ಅವರು ವೀಣಾ ಅವರು ಪ್ಲೀಸ್ ಸಬ್ ಆಗಿ ನೀವು ಇದ್ದೀರಾ ಅಂತಿದ್ದಾರೆ. ಕೂರ್ಗೋ ಸೂಪರ್ ಸಪೋರ್ಟ್, ಅದಕ್ಕೆ ಸೂಪರ್ ಸಪೋರ್ಟ್. ಬುಷಾರ್ ಅವರು ಬ್ಲಾಗಿಂಗ್ ವರ್ಡ್ ನಗಾಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಏನು ಮಾಡೋದು, ಮಕ್ಕಳನ್ನು ಮ್ಯಾನೇಜ್ ಮಾಡಬೇಕು, ಗಂಡ ಕೆಲಸಕ್ಕೆ ಹೋಗ್ಬೇಕು. ಗಂಡ ಕೆಲಸಕ್ಕೆ ಬರುವಾಗ, ಗಂಡ ಮನೆಗೆ ಬರುವಾಗ ಎಲ್ಲ ರೆಡಿಯಾಗಿ ಇರಬೇಕು, ಹಸ್ಬೆಂಡ್ ಮನೆಗೆ ಬರುವಾಗ. ಇಲ್ಲ ಅಂದರೆ ಅದಕ್ಕೂ ಕೂಡ ಬೈತಾರೆ. ಚುಪ್ಪಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅವ್ರದ್ದು ಸಪೋರ್ಟ್ ID ಸಿಸ್. ಚುಪ್ಪಿ ಗಿಫ್ಟ್ಗಳು ಸೂಪರ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ನಾನು ಮ್ಯಾನೇಜ್ ಮಾಡ್ತೀನಿ. ನಾನೆಲ್ಲ ಅಡಿಗೆ ಎಲ್ಲ ರೆಡಿಯಾಗಿದೆ ನಮ್ಮದು. ಈಗ ಫಿಶ್ ಫ್ರೈ ಕೂಡ ಆಯಿತು ನೋಡಿ. ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಆಯಿತು ನಂದು. ವೀಣಾ ಆರಾಧ್ಯ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಹೆಂಗಲ್ಲ ಅವರು ಸೂಪರ್ ಅಂತಿದ್ದಾರೆ. ಓಕೆ ಕ್ಯೂಟ್ ಅಂತಿದ್ದಾರೆ. ನಮಗೂ ಅನುಕೂಲ ಆಗುತ್ತೆ, ಅದಕ್ಕೆ ಎಲ್ಲರೂ ಹೋದ್ಮೇಲೆ ಲೈವ್ ಮಾಡಿ ಅಂದಿದ್ದು. ಹೌದಾ, ಅವರು ಏನು ಮಾಡೋದು, ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಅವರನ್ನು ಎಲ್ಲಿ ಕಲಿಸೋದು ನಾವು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಂದ್ರಾ ಅಂತಿದ್ದಾರೆ ನೋಡಿ. ಬುಷಾರ್ ಅವರೇ ರಿಟರ್ನ್ ಮಾಡಿದ್ರಾ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡಿದ್ರಾ ರಿಟರ್ನ್? ಕ್ಯೂಟ್ ಆ್ಯಂಗಲ್ ಚೆಕ್ ಮಾಡಿ ಡನ್ ಅಂತೆ. ಹುಷಾರ್ ಅವ್ರು ಮಾಡಿದಾರಂತೆ ನೋಡಿ. ಮಾಡಿದ್ದೀನಿ, ಚೆಕ್ ಮಾಡಿ ಅಂತಿದ್ದಾರೆ. ಹೆಣ್ಮಕ್ಳಿಗೆ ಅದೇ ಅಲ್ವಾ, ಕೆಲಸ ಒಂದು ಆಗಲೇಬೇಕು. ಎಂತ ಬೇಕಾದರೂ ಆಗಲಿ, ಮನೆಯದ್ದು ಕೆಲಸ ಒಂದು ಆಗಬೇಕು. ಓಕೆ ಸಿಸ್ಟರ್, ಥ್ಯಾಂಕ್ ಯು ಅಂತಿದ್ದಾರೆ. ಬ್ಲಾಗಿಂಗ್ ಸಬ್ಬಾಗಿ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಸಿಸ್, ನಿಮ್ಮ ಅಡುಗೆ ಸಖಿ ಅವರು. ಕ್ಯೂಟ್ ಆ್ಯಂಗಲ್ ರಿಟರ್ನ್ ಡನ್, ಥ್ಯಾಂಕ್ ಯು ಅಂತಿದ್ದಾರೆ. ಕೂರ್ಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಓಂ ಕಿಚನ್ ಅವರೇ. ಅದಕ್ಕೆ ಅನ್ನೋದಲ್ವಾ ನಾವು, ಯಾರು ಗಿಫ್ಟ್ ವಾಪಸ್ ತಗೋಬೇಡಿ. ಎಲ್ಲರೂ ಕಷ್ಟಪಟ್ಟು ಬರ್ತಾರೆ, ಎಷ್ಟು ಏನೇನೋ ಕೆಲಸ ಇಟ್ಕೊಂಡು ಬರ್ತಾರೆ. ಯಾರ್ದು ಗಿಫ್ಟ್ ವಾಪಸ್ ತಗೋಬೇಡಿ ಪಾಪ. ಅದರಲ್ಲಿ ನಾನು ಕೂಡ ಸೇರಿದೆ, ನನಗೂ ಕೂಡ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಅಡುಗೆ ಸಖಿ ಅವರು. ಥ್ಯಾಂಕ್ ಯು ಕೂರ್ಗ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಯಶೋ ನೀಚೆ ಸೂಪರ್. ಥ್ಯಾಂಕ್ ಯು ಸೋ ಮಚ್.
ಯಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧರ್ಮಸ್ಥಳ ವಿಡಿಯೋವನ್ನು ದಯವಿಟ್ಟು ಮೂಲಕ ತಿಳಿಸಿ ಅಂತಿದ್ದಾರೆ. ನನ್ನ ತುಂಬ ಗಿಫ್ಟ್ಗಳನ್ನು ವಾಪಸ್ ತಗೊಂಡಿದ್ದಾರೆ ಸಿಸ್ಟರ್. 80 ಗಿಫ್ಟ್ ವಾಪಸ್ ತಗೊಂಡಿದ್ದಾರೆ. ಯಾರು ಯಾವಾಗ ಕೂರ್ಗವರೇ? ಒಂದೇ ದಿನಕ್ಕೆ 80? ಸ್ವಲ್ಪ ಜನ ಸಬ್ ಕೇಳ್ತಾರೆ. ಹೌದು, ಡನ್ ಆದಮೇಲೆ ನಮ್ಮದು ಕ್ಯಾನ್ಸಲ್ ಮಾಡ್ತಾರೆ. ನಂದು ಆಗಿತ್ತು, ನಮ್ಮದು ಕೂಡ ಆಗುತ್ತೆ. ಎಷ್ಟು ಯಾವಾಗ? ಒಂದೇ ದಿನಕ್ಕೆ 80 ಆಗಿಲ್ಲಪ್ಪ. ಮುತ್ತುರಾಮ ಅವ್ರು ಬಂದರು. ಆಯ್ ಒಂದು ಲೈಕ್ ಕೊಡಿ ಮುತ್ತುರಾಮ ಅವರೇ. ಎಲ್ಲ ಒಂದೇ ದಿನಕ್ಕೆ ಆಯ್ತಾ ಸಿಸ್ಟಮ್ದೆಲ್ಲ? ನಂದು 100ರ ಮೇಲೆ ಆಗಿದೆ ಇಷ್ಟರವರೆಗೂ. ಹಾಗೆ ಮಾಡಬಾರ್ದು, ಯಾರು ಕೂಡ ಮಾಡಬಾರ್ದಪ್ಪ. ಹಾಗೆ ಯಾಕೆ ಮಾಡ್ತಾರೆ? ದೀಪಾ ಸಾಯಿ ಸಿಸ್ ಅಂತಿದ್ದಾರೆ. ವೆಲ್ಕಮ್ ಸಿಸ್, ವೆಲ್ಕಮ್. ಒಂದು ಲೈಕ್ ಕೊಡಿ ಪ್ಲೀಸ್. ಮುತ್ತುರಾಮ್ ಅವರೇ ಒಂದು ಲೈಕ್ ಪ್ಲೀಸ್ ನಿಮ್ಮ ಕಡೆಯಿಂದ. ದೀಪಾಸ್ ಅವರೇ ಒಂದು ಲೈಕ್. ಗುಡ್ ಮಾರ್ನಿಂಗ್ ನಿಮಗೆ. ನಂದು ಹಾಗೆ ಡೈಲಿ ಆಗುತ್ತೆ. ನಂದು ಡೈಲಿ ಇವತ್ತು 1 ಆಗಿದೆ, ನಿನ್ನೆ 8 ಆಗಿದೆ, ಮೊನ್ನೆ 9 ಆಗಿದೆ. ಸ್ವಲ್ಪ ಮುಂದುವರೆದ್ರೆ ಬರುತ್ತೆ ನಮಗೆ. ಮೆಸೇಜ್ ಡಿಲೀಟ್ ಮಾಡಬೇಡಿ. ಟ್ರೈನ್ ಅವರು ಬಂದರು. ಟ್ರೈನ್ ಅವರೇ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ವೆಲ್ಕಮ್ ಟ್ರೈನ್ ಅವರೇ. ನಾನು ಬಿಸಿ ಇದ್ದೆ ಟ್ರೈನ್ ಅವರೇ. 2 ದಿನ ಬಿಸಿ ಇದ್ದೀನಿ. ನಿಮ್ಮ ಲೈವ್ಗೆ ಜಾಯಿನ್ ಆಗಲಿಕ್ಕೆ ಆಗ್ತಾ ಇಲ್ಲ. ಯಾರ್ದು ನಿಮ್ದಂತೆಲ್ಲ ಎಲ್ರದ್ದು ಜಾಯಿನ್ ಆಗ್ತಾ ಇಲ್ಲ. ನಾನು ನನ್ನ ಮಗನಿಗೆ ಎಕ್ಸಾಮ್ ಇರುವ ಕಾರಣ ಟ್ರೈನ್ ಅವರೇ ನಾನು ಜಾಯಿನ್ ಆಗ್ತಾ ಇಲ್ಲ. ಅವರಿಗೆ ಸಾರಿ. ನಾನು ನಾಳೆಯಿಂದ ಜಾಯಿನ್ ಆಗ್ತೀನಿ ಎಲ್ರಿಗೂ. ಅಕ್ಕ ಶಶಿ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪಾಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸೂಪರ್ ಸಪೋರ್ಟ್. ಅಕ್ಷು ಅವರು ಓಕೆ ಇರಿ ಮಾಡ್ತೀನಿ ಅಂತಿದ್ದಾರೆ. ಅಕ್ಷು ಅವರು ಓಕೆ ಇರಿ ಮಾಡ್ತಾರಂತೆ ನೋಡಿ. ಗಿಫ್ಟ್ ಎಲ್ಲರದ್ದು ಲೆಸ್ ಆಗಿದೆ ಸಿಸ್ಟರ್. ನಮ್ದು ಕೂಡ ಆಗುತ್ತೆ ಉಂಟು. ಏನ್ ಮಾಡುದು, ಲೆಸ್ ಆಗ್ತಾನೆ ಇದೆ. ನಾವು ಅಂದ್ಕೊಳ್ಳೋದು ಒಮ್ಮೊಮ್ಮೆ 20-80 ಲೆಸ್ ಆಗ್ಲಿಕ್ಕೆ ಇಲ್ಲ. ಅದು ಇವರು ಮಾಡುದಲ್ಲ ಅಂತ ಅನ್ಸುತ್ತೆ ನನಗೆ. ರಾಮ್ ಗಿಫ್ಟ್ ಡನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಶೋ ಒಲ್ಪಲ್ಲ ದೀಪಾ ಅವರೇ ಕನೆಕ್ಟ್ ಆಗಿದ್ದೀನಿ. ರಿಟರ್ನ್ ಕೊಡಿ. ದೀಪಾ ಸಿಸ್ ಕನೆಕ್ಟ್ ಡನ್ ನೋಡಿ. ರಿಟರ್ನ್ ಕೊಡಿ. ಗುರುಗು ವಿದ್ ಅವರಿಗೆ ಕ್ರೂಸ್ ಅವರಿಗೆ ಹೇಳ್ತಾ ಇದ್ದಾ ಮಾಡ್ಬಾರ್ದಲ್ವಾ? ಇದೆಲ್ಲ ಮಾಡಿದಕ್ಕೆ ಬಲ್ಲಪ್ಪು ಅಪ್ಪು ಬಲ್ಲ ಮಾಡಿದಕ್ಕಮ್ಮ ಬಲೆ ಇದಾಡೋಕೆ ಅನ್ಯಾಗತ್ತವಲ್ಲ. ಇಷ್ಟ ಅಲ್ಲ ಅಕ್ಕ, ನಂದು ಸಬ್ಬು ಹೋಗಿದ್ದು. ಹೌದು, ಸಬ್ಬೆ ಹೋಗ್ತದೆ. ಅಕ್ಕ ಶಶಿ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ ಅಂತಿದ್ದಾರೆ ನೋಡಿ. ಶಶಿ ಅವರೇ ಕನೆಕ್ಟ್ ಆಗಿದ್ದಾರಂತೆ, ರಿಟರ್ನ್ ಕೊಡಿ. ಮುತ್ತು ಅವರೇ ಕನೆಕ್ಟ್ ಡನ್ ಆಗಿದೆ. ಮುತ್ತು ಅವರೇ ಡನ್ ಅಂದೆ. ಮುತ್ತುರಾಮ್ ಅವರೇ ಇದ್ದೀರಾ? ಬಾಬು
ಲೈವ್. ಥ್ಯಾಂಕ್ ಯು ಸೋ ಮಚ್. ಸಾರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಸಾರಾ ಬ್ಯೂಟಿ ಅವರೇ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಿಮಗೆ ಮ್ಯೂಟ್ ಆಗಿದ್ದು ಗೊತ್ತೇ ಇಲ್ಲ, ಸಾರಿ. ಒಂದು ಲೈಕ್ ನಿಮ್ಮ ಕಡೆಯಿಂದ ಬರಲಿ. ಅಲ್ಲ ಇದ್ದೀನಿ. ಶಾರಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ಕೂರ್ಗ ಅವರು ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ. ಕೂರ್ಗ ಅವರು ಅವರಿಗೆ ರಿಟರ್ನ್ ಕೊಡಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಾರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೂರ್ಗ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ. ಶಾರಾ ಅವರೇ ಅವರಿಗೆ ರಿಟರ್ನ್ ಕೊಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ, ಬನ್ನಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಂತಿದ್ದಾರೆ ಭೂಷರ್ ಅವರು. ಥ್ಯಾಂಕ್ ಯು ಯಾರಿಗೆ ಸಿಸ್? ಥ್ಯಾಂಕ್ ಯು ಯಾರಿಗೆ ಸಿಸ್? ನಿಮ್ಮ ಕಡೆಯಿಂದ ಯಾರಿಗೆ ಥ್ಯಾಂಕ್ಸ್? ಹಾರ್ಟ್ ಯಾರಿಗೆ? ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ. ದೀಪಾ ಅವರೇ ರಿಟರ್ನ್ ಕೊಡಿ ಅಂತಿದ್ದಾರೆ. ದೀಪಾ ಅವರೇ ಕೊಟ್ರಾ? ಅವರು ಕೊಡ್ಲಿಕ್ಕೆ ಹೋದ್ರೆ ನಾನು ನೋಡಿ ಕೊಡ್ಬೋದು. ಈಗ ಅವ್ರು ಕೊಡ್ಬೋದು. ರಿಟರ್ನ್ ಕೊಡ್ಲಿಕ್ಕೆ ಹೋಗಿರ್ಬೇಕು ಅವರು. ನಿಮಗೇನೆ ಮ್ಯಾಮು, ನೀವು ಇಟ್ಕೊಳ್ಳಿ. ಥ್ಯಾಂಕ್ ಯು ಆರ್ಟ್ ಕೊಟ್ಟಿದ್ದಕ್ಕೆ ಸಿಸ್ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ಬನ್ನಿ 9:30ಗೆ ಇದೆ ನೈಟ್, ಬನ್ನಿ. ಗಿಫ್ಟ್ ಆರ್ಟ್ ಕೊಡುವಷ್ಟು ಥ್ಯಾಂಕ್ಸ್ ಸೋ ಮಚ್. ನಿಮ್ಮದು ಆರ್ಟ್ ಸಿಕ್ಕಿದ್ದಕ್ಕೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷು ಶಶಿ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ. ಅಕ್ಷು ಶಶಿ ಅವರು ಇಲ್ವಾ ಅಂತ. ಕೂರ್ಗು ಗುಡ್ ಪ್ಲೇ ಡನ್ ಅಂತಿದ್ದಾರೆ ನೋಡಿ ಸಾರಾ ಅವರು. ಕೂರ್ಗು ಅವರೇ ನಿಮಗೆ ಡನ್ ಅಂತೆ ನೋಡಿ. ಸಾರಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕೂರ್ಗು ಅವರು. ಅಕ್ಷು ಅವರು ಇಲ್ವಾ ಅಂತ ಸಿಸ್ ನೋಡಿ, ಅವರು ಇಲ್ಲ. ಯಾರೋ ಒಂದು ಲೈಕ್ ಕೊಟ್ಟರು, 50 ಆಯಿತು ನೋಡಿ ಇವತ್ತು. ಲೈಕ್ ಯಾರೋ ಕೊಟ್ಟರು, ಕೆಲವರು ಕೊಡಲಿಲ್ಲ, ಇಲ್ಲಾದರೆ ಹೆಚ್ಚಾಗ್ತಿತ್ತು. ಸಾರಾ ಅವರು ಆಯ್ ಅಂತಿದ್ದಾರೆ ನೋಡಿ. ಸಾರಾ ಅವರೇ ಸ್ವಲ್ಪ ಬೇಗ ಬಂದಿದ್ರೆ ನಿಮಗೆ ಗಿಫ್ಟ್ ಸಿಕ್ತಿತ್ತು. ತುಂಬ ಮಂದಿ 50 ಮಂದಿ ಬಂದು ಹೋದ್ರು ನೋಡಿ. ಕೂರ್ಗ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಯಾರು ಕೊಟ್ಟಿತ್ತು ನನಗೆ ಹಾರ್ಟ್? ಸಾರಾ ಅವರು ಬ್ಯೂಟಿ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಂಚುರಿ ನೋಡಿ 50. ಜಗದೀಶ್ ಅವರು ಬಂದರು. ಜಗದೀಶ್ ಅವರೇ ಟಿಪ್ ಆಯ್ತಾ? ತಿಂಡಿ ಆಯ್ತಾ? ಲೈಕ್ ಕೊಟ್ಟಿದ್ದು ನೀವೇನಾ? ಥ್ಯಾಂಕ್ ಯು. ತಿಂಡಿ ತಿಂಡಿ ಆಯ್ತಾ ನಿಮ್ಮದು? ಹೌದು, ನಂದು ಲೇಟ್ ಆಯಿತು. ಹೌದು ಲೇಟ್ ಆಯಿತು. ಇಲ್ಲಾಂದರೆ ತುಂಬ ಜನ ಇದ್ದರು ನೋಡಿ. ನಾನು ಸಿಸ್ಟರ್. ಥ್ಯಾಂಕ್ ಯು ಗುರುಗು ಅವರೇ ನಮಗೆ ಆರ್ಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮದು ಲೈವ್ ಇಲ್ವಾ? ಏನೆಲ್ಲ ಮಾಡಿದ್ರಿ ಲಂಚ್ಗೆ? ಇವತ್ತು ಮೀನು ಫ್ರೈ ಇದೆ ಲಂಚ್ಗೆ, ಮತ್ತು ದಾಲ್ ರೈಸ್, ಬೀನ್ಸ್ ಪಲ್ಯ. ನಾನು ದಾಲ್ ಮಾಡಿದಾಗ ದಾಲ್ ಮಾಡ್ತೀನಲ್ವಾ, ಆವಾಗ ದಾಲ್ ಸಾರು ಮಾಡುವಾಗ ಒಂದು ಪಲ್ಯ ಬೇಕೆ, ಇಲ್ಲಂದ್ರೆ ಆಗೋದಿಲ್ಲ. ಮೀನು ಫ್ರೈ ಇತ್ತು, ಮೀನು ಸ್ವಲ್ಪ ಇತ್ತು ಫ್ರಿಜ್ಜಲ್ಲಿ, ನಿನ್ನೆ ತಿಂದಿಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ದೀಪಸ್ ಡೈಲಿ ಡಿಶ್ ಬ್ಲಾಗ್ ಅವರು. ನಮಗೆ ಒಂದೇ ಅಡುಗೆ, ಮಧ್ಯಾಹ್ನ ಮತ್ತು ನೈಟಿಗೆ ಒಂದೇ ಅಡುಗೆ ಮಾಡೋದು, ನಾವು ಎರಡೆರಡು ಮಾಡೋದಿಲ್ಲ, ಅಡುಗೆ ಒಂದೇ. ಪಿನ್ ಐ ಡಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪಿನ್ ಐ ಡಿ ಇದ್ದಾರೆ ನೋಡಿ. ಪಿನ್ ಐ ಡಿ ಗಿಫ್ಟ್ ಕೊಡಿ ನೋಡಿ. ಡೈಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಐ ಡಿ ಅವರೇ, ಭೂಷರ್ ಅವರೇ, ಸಾರಾ ಅವರಿಗೆ ಗಿಫ್ಟ್ ಕೊಡಿ. ಪ್ರವೀಣ್
ಅವರು ಬಂದರು. ಪ್ರವೀಣ್ ನಾಯ್ಕ್ ಅವರು ಗುಡ್ ಆಫ್ಟರ್ನೂನ್ ಪ್ರವೀಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ, ವೆಲ್ಕಮ್. ನನ್ನ ಕಡೆಯಿಂದ ಬ್ಲೂ ಕೊಡ್ತೀನಿ, ಕನೆಕ್ಟ್ ಆಗಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ದೀಪಾಸ್ ಅವರು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ಧನ್ಯವಾದ ನಿಮಗೆ. ಸಂಜನಾ ಅವರು ಸೂಪರ್ ಬೂಸಸ್ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಪಿನ್ ಐ ಡಿ ಅವರೇ ಇದ್ದೀರಾ, ಕನೆಕ್ಟ್ ಆಗಿ ಇದ್ದಾರೆ ನೋಡಿ. ಸಂಜನಾ ಅವರು ಮತ್ತು ಸಾರಾ ಬ್ಯೂಟಿ ಅವರು, ಅವರಿಗೆ ರಿಟರ್ನ್ ಕೊಡಿ. ಕೂರ್ಗ್ ಅವರು, ಜಗದೀಶ್ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ. ಜಗದೀಶ್ ಅವ್ರದ್ದು ಸಪೋರ್ಟ್ ಐ ಡಿ ಅವರು ಕೊಡಲ್ವಾ ಏನೋ ಗೊತ್ತಿಲ್ಲ. ಸಪೋರ್ಟ್ ಐಡಿಯಾ ಜಗದೀಶ್ ಅವ್ರದ್ದು? ಹೌದು ಇವರು ಸೂಪರ್. ನಾನು ಹಸ್ಬೆಂಡಿಗೆ ಕದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ನಾನು ಲೈವ್ ಮಾಡೋಕ್ಕೆ ಆಗಲ್ಲ. ಹೌದಾ? ಎಲ್ಲರೂ ನನಗೆ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ ಸಿಸ್, ನೀವು ನನಗೆ ವೀಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ. ನನಗೆ ನೀವು ಸಪೋರ್ಟ್ ಮಾಡಿದರೆ ನಾನು ನಿಮಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ. ನಮಗೆ ಒಂದು ಕಮೆಂಟ್ ಹಾಕಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ವೀಡಿಯೋ ನೋಡ್ತೀನಿ, ದಿನಕ್ಕೆ ಒಂದಾದರೂ ವೀಡಿಯೋ ನೋಡ್ತೀನಿ. ನೀವು ಕಮೆಂಟ್ ಹಾಕಿ. ಹೌದು, ಹಸ್ಬೆಂಡ್ ಅವ್ರದ್ದು ಕೆಲವರದ್ದು ಸಪೋರ್ಟ್ ಇರುತ್ತೆ, ಕೆಲವರದ್ದು ಇರುವುದಿಲ್ಲ. ಏನು ಮಾಡೋದು? ನಮಗೆ ಮನೆಯಲ್ಲಿ ಕೂತ್ಕು ಏನು ಮಾಡಲಿಕ್ಕಾಗುತ್ತೆ? ನಮಗೂ ಕೈಯಲ್ಲಿ. ಯಾವಾಗಲೂ ಅವರನ್ನೇ ಕೊಡಿ ಅನ್ನುವಾಗ ನಮಗೆ ಕೂಡ ಬೇಜಾರಾಗುತ್ತೆ. ರವಿ ನಾಯಕ್ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ ಅಂತಿದ್ದಾರೆ. ರವಿ ನಾಯಕ್ ಅವರಿಗೆ ಪ್ರವೀಣ್ ಅಲ್ವಾ, ರವಿ ಅಲ್ಲ. ಸೂಪರ್ ಅಂತಿದ್ದಾರೆ. ಯಾರೆಲ್ಲ ಇದು ಲೈಕ್ ಕೊಟ್ಟಿಲ್ಲ, ಥ್ಯಾಂಕ್ಸ್ ಮ್ಯಾಮ್ ಅಂತಿದ್ದಾರೆ. ಥ್ಯಾಂಕ್ ಯು. ನನಗೆ ನೀವು ಮೆಸೇಜ್ ಹಾಕಿ, ನನ್ನದು ಇವತ್ತು ಹಾಕಿದ್ದ ವಿಡಿಯೋಗೆ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ, ಇದು ವಿಡಿಯೋ ನೋಡ್ತೀನಿ ನಿಮ್ಮದು. ಸಾರಾ ಬ್ಯೂಟಿ ಅವರೇ ಭೂಷರ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಇದ್ದೀರಾ ಭೂಷರ್ ಅವರೇ? ಗಿಫ್ಟ್ ಕೊಡಿ, ಇದ್ದಾರೆ ಕೊಡಿ ಭೂಷರ್ ಅವರೇ ಅವರಿಗೆ ಗಿಫ್ಟ್. ಸಾರಾ ಅವರಿಗೆ ಮತ್ತು ಸಂಜನಾ ಅವರಿಗೆ. ದೀಪಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಕೊಟ್ಟು ಸಹಕರಿಸಿ ನನಗೆ. एक दूसरे की हेल्प तो ले ही सकते हैं। आखिर बकरा फैमिली की इज्जत का सवाल जो है। दादाजी की बात तो एकदम है। अगर ये क्रिकेट और डांस की लड़ाई और चली तो ना ट्रॉफी तुझे मिलेगी ना मुझे। इसलिए ये टाइम हाथापाई करने का नहीं, हाथ पकड़ने का है। क्या मतलब ये थैंक यू सो मच, थैंक यू. ದೀಪಾ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ. ದೀಪಾ ಅವರೇ ನಿಮಗೆ ಕನೆಕ್ಟ್ ಆಗಿದ್ದಾರಂತೆ, ಕೊಟ್ರಾ? ದೀಪಾ ಡಿಸ್ ಬ್ಲಾಗ್ ಅವರೇ ಕೊಟ್ಟಿದ್ದೀರಾ ಅವರಿಗೆ, ಕೂರ್ಗ್ ಅವರಿಗೆ. ಸಾರಾ ಅವರೇ ಸಬ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಕೂರ್ಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆಯಿತು ಭೂಷರ್, ಥ್ಯಾಂಕ್ ಯು ಅಂತಿದ್ದಾರೆ. ಡನ್ ಆಯ್ತಂತೆ ಅವ್ರ ಕಡೆಯಿಂದ, ನೀವು ಕೊಟ್ಟಿದ್ರಲ್ವಾ, ಚೆಕ್ ಮಾಡಿ ನೀವು. ಸೂಪರ್ ಅಂತಿದ್ದಾರೆ ಕೂರ್ಗ್ ಓಮ್ ಕಿಚನ್ ಅವರು. ಸೂಪರ್ ಅಂತಾರೆ, ಥ್ಯಾಂಕ್ ಯು ಸೋ ಮಚ್ ಕೂರ್ಗ್ ಓಮ್ ಕಿಚನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಎಷ್ಟು ಗಂಟೆಗೆ ಇರುತ್ತೆ ಲೈವ್ ಕೂರ್ಗ್ ಕಿಚನ್ ಅವರೇ? ನೀವು ಮಾಡ್ತೀರಾ ಇಲ್ಲ ವಿಡಿಯೋಸ್ ಮಾಡೋದು ಮಾತ್ರನಾ? ಕಾವ್ಯಸ್ ರೆಸಿಪೀಸ್ ಅವರು ಬಂದರು, ಲೈಕ್ ಡಾನ್ಸ್ ಇಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವೆಲ್ಕಮ್ ನಿಮಗೆ, ವೆಲ್ಕಮ್. ನನ್ನ ಕಡೆಯಿಂದ ನಿಮಗೆ ವೆಲ್ಕಮ್. ಗುಡ್ ಆಫ್ಟರ್ನೂನ್ ನಿಮಗೆ. ಪ್ರವೀಣ್ ನಾಯ್ಕ್ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ಪ್ರವೀಣ್ ನಾಯ್ಕ್ ಅವರು ಹೋಗಿದ್ರೇನಾ? ಅವರು ಇಲ್ಲ ನೋಡಿ, ಅವರು 2 ಮೆಸೇಜ್ ಹಾಕಿ ಹೋದ್ರು. ನಾನು ಬ್ಲೂ ಕೊಡಬಾರ್ದಿತ್ತೇನಾ? ಅವ್ರಿಗೆ. ಅವರು 2 ಮೆಸೇಜ್ ಹಾಕಿ ಹೋದ್ರು. ನಾನಾಗಲ್ಲ ಪಾಪ, ಎಲ್ಲರೂ ಬರ್ತಾರಲ್ವಾ. ಜಗದೀಶ್ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ಜಗದೀಶ್ ಅವ್ರದ್ದು ಸಪೋರ್ಟ್ ಐ ಡಿ ಇರಬೇಕು, ಅವರು ಕನೆಕ್ಟ್ ಆಗಲ್ಲ ಸಿಸ್. ಸಪೋರ್ಟ್ ಐ ಡಿ ಇರಬೇಕು ಅವ್ರದ್ದು. ಓಕೆ, ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ. ಇವತ್ತು ಹಾಕಿದ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಸಿಸ್. ನಾನು ವಿಡಿಯೋ ನೋಡ್ತೀನಿ, ನಿಮ್ಮದು ಒಂದು ನೋಡ್ತೀನಿ ಅಷ್ಟೇ. ದಿನಕ್ಕೆ ಹೆಚ್ಚು ನೋಡ್ಲಿಕ್ಕೆ ಆಗಲ್ಲ, ಒಂದೊಂದು ನೋಡ್ತೀನಿ. ಏನಾದರೂ ಹೇಗಾದರೂ ಮಾಡಿ ನೋಡ್ತೀನಿ.
ಥ್ಯಾಂಕ್ ಯು ದೀಪಾ ಸಿಸ್ಟರ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ ದೀಪಾ ಅವರು. ಒಂದು ಕೊಡ್ತೀನಿ, ಒಂದು ವಿಡಿಯೋ ಡೈಲಿ ನೋಡ್ತೀನಿ, ಸೂಪರ್ ಸಪೋರ್ಟ್ ಅಂತಿದ್ದಾರೆ ದೀಪಾಸ್ ಅವರು. ಸೂಪರ್ ಸಪೋರ್ಟ್ ಅಂತಿದ್ದಾರೆ ದೀಪಾಸ್ ಅವರು, ಥ್ಯಾಂಕ್ ಯು ಸೋ ಮಚ್. इस बार तो संध्या मेरे हाथ से टूट के निकल ही गई। अच्छा होगा कि सुबह डांस कर लेता बर्थडे। ವೆಲ್ಕಮ್ ಸಿಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕಾವ್ಯ ರೆಸಿಪೀಸ್ ಅವರೇ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಕೊಡಿ. ಕಾವ್ಯ ಅವರೇ ಇದ್ದೀರಾ? ರಿಟರ್ನ್ ಕೊಡಿ. ಹಾರ್ಟ್ ಕೊಟ್ಟಿದ್ದಾರೆ ಸಾರಾ ಅವರು, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು. ನಿಮ್ಮ सही कहा दादाजी, अंदाज अपना अपना। अरे तो मुंह लगता है क्यों खड़े हो दोनों? जाओ और अपने अपने टैलेंट का जलवा दिखाओ। ಥ್ಯಾಂಕ್ ಯು ಸೋ ಮಚ್. ಕೂರ್ಗು ಓಮ್ ಕಿಚನ್ ವ್ಲಾಗ್ ಡನ್ ಅಂತಿದ್ದಾರೆ ನೋಡಿ, ಆರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ನಿಮಗೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಕೂರ್ಗು ಅವರೇ ಒಂದು ಕಮೆಂಟ್ ಹಾಕಿ ನನಗೆ ನೆನಪಲ್ಲಿ, ನಾನು ವಿಡಿಯೋ ನೋಡ್ತೀನಿ. ನಾನು ಇದು ನೋಡ್ತೀನಿ ಅಂತ ನೀವು ಇದನ್ನ ಎಂತ ಗೊತ್ತುಂಟಾ, ನಾನು ಎಲ್ಲ ಸ್ಕಿಪ್ ಮಾಡದೆ ನೋಡ್ತೀನಿ ಅಂದರೆ ಎಲ್ಲ ನೋಡ್ತೀನಿ, ಅರ್ಧ ನೋಡಿ ಇಡಲ್ಲ, ಅರ್ಧ ನೋಡೋದಿಲ್ಲ, ಎಲ್ಲ ನೋಡ್ತೀನಿ. ಕಾವ್ಯ ಅವರು ಆರ್ಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆರ್ಟಿಗೆ ಧನ್ಯವಾದ ನಮ್ಮ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ದೀಪಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ದೀಪಸ್ ಅವರು ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆರ್ಯ ಅವರು ಬಂದರು, ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಆರ್ಯ ಅವರು. ನೋಡಿ ಆರ್ಯ ಅವರಿಗೆ ಬ್ಲೂ ಕೊಡ್ತೀನಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ನೀವು ಆಗಿ ಆರ್ಯ ಅವರಿಗೆ, ಅವರು ಕೂಡ ಕೊಡ್ತಾರೆ, ನೀವು ಕೂಡ ಆಗಿ. ಹಲೋ ವೆಲ್ಕಮ್ ನಿಮಗೆ, ವೆಲ್ಕಮ್ ಆರ್ಯ ಅವರೇ. ಓಕೆ ಸಿಸ್ಟರ್ ಥ್ಯಾಂಕ್ ಯು ಅಂತಿದ್ದಾರೆ. ಕುರ್ಗು ಅವರು ಥ್ಯಾಂಕ್ ಯು ಸೋ ಮಚ್. ಯಾಕೆ ಥ್ಯಾಂಕ್ ಯು, ನೀವು ಸಪೋರ್ಟ್ ಮಾಡ್ತೀರಾ, ನೀವು ಸಪೋರ್ಟ್ ಮಾಡುವಾಗ ನಾವು ಮಾಡಬಾರ್ದಾ? ಆರ್ಯ ನೀವು ಕೊಡಿ ಅಂತಿದ್ದಾರೆ. ಸಾರಾ ಬ್ಯೂಟಿ ವರ್ಲ್ಡ್ ಅವರು ಥ್ಯಾಂಕ್ ಯು ಸೋ ಮಚ್. ರೇವತಿ ಸಿಸ್ ಬೇಲೆ ಆಂಡಿ ಸಿಸ್ ಬೇಲೆ ಆದ ತುಲೆ ಬಾಲೆದ ಎಕ್ಸಾಮ್ದ ಒಂತೆ ಬರೇ ಒಂದುಲ್ಲೆ ತುಲೆ ಎಕ್ಸಾಮ್ಗೂ ಬೈಯಾಗ ಬರ್ಪೆ ಓದರ ಸುಳ್ಳು ಪನ್ನಿಜ್ಜಿ ತುಲೆ ಎಕ್ಸಾಮ್ ಇದೆ ಅವನಿಗೆ, ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅವನಿಗೆ. ಎಲ್ಲ ನೋಡಬೇಕಲ್ವಾ, ಮಕ್ಕಳದ್ದು ನೋಡಬೇಕಲ್ವಾ, ನಮ್ಮದು ಯೂಟ್ಯೂಬ್ ಇದೆ ಅಂತ ಮಕ್ಕಳನ್ನು ಇದು ಮಾಡಬಾರ್ದು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸಾರಾ ಅವರೇ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ದೀಪಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಂದು ರೇವತಿ ಥೀಸಿಸ್ ಎಕ್ಸಾಮು ಅಂಚದು ಒಂತೆ ಬರೆದು ದಿಯಡ ಬತ್ತದಾವೆ ಬರೇಪೆತ್ತ ಅಂದು ಪೂರ ಬೇಲೆ ಅದು ಕುಳ್ಳೀನಿ. 163 ಸಾರಾ ಮೀ ಅವರೇ ಅಂತಿದ್ದಾರೆ, ಡನ್ ಅಂತಿದ್ದಾರೆ ನೋಡಿ ಸಾರಾ ಅವರಿಗೆ.
क्या हुआ? 15 ನಿಮಿಷ ಇದ್ದೀನಿ. ನಾನು ಮ್ಯೂಟಲ್ಲಿ ಮತ್ತೆ ನಾನು ಹೋಗುವಾಗ ಮಾತಾಡಲ್ಲ. ನನಗೆ ಸ್ಕೂಲಿಗೆ ಹೋಗ್ಲಿಕ್ಕುಂಟು, ಟೈಮ್ ಆಯಿತು. 15 ನಿಮಿಷ ಇದ್ದೀನಿ. ಯಾರೆಲ್ಲ ಗಿಫ್ಟ್ ಕೊಡಲಿಕ್ಕೆ ಇದೆ ಅವರೆಲ್ಲ ವಾಪಸ್ ತಗೊಳ್ಳಿ. ಇದ್ದೀನಿ 15 ನಿಮಿಷ ಮಾತಾಡಲ್ಲ ಅಷ್ಟೇ, ಇದ್ದೀನಿ. ಮತ್ತೆ ಕಟ್ ಮಾಡ್ತೀನಿ. ಜಲ್ಕಿ ಕಾಣಿ ಜಲ್ಕಿ ರಸೋ ಜಲ್ಕಿ ಪಕೋड़ी वाला चुपकी चिक्कू चली गई नानी के घर, पता यथा के साधन 1 2 3 4 स्वर को उनकी मात्रा से मिलाए. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಆರ್ಯ ಅವರೇ ರಿಟರ್ನ್ ಕೊಡಿ ಅಂತಿದ್ದಾರೆ. ಕೂರ್ಗ್ ಅವರು ನೋಡಿ, ಆರ್ಯ ಅವರೇ ರಿಟರ್ನ್ ಕೊಡಿ ಅವರಿಗೆ. ಆರ್ಯ ಅವರೇ ಕೊಡಿ ರಿಟರ್ನ್. भाई अपने घर में एक कमरे से दूसरे कमरे में बैठकर ऐसे खाना खाने में पिकनिक जैसी फीलिंग आ जाती है. वो तो है. चल अब तेरी बारी. खरीद ले जो भी खरीदना है. क्या करे चीकू? मुझे नहीं पता. मैं तो कहता हूँ तूने किया भी तो तूने ही. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪ ಅವರೇ, ಥ್ಯಾಂಕ್ ಯು ಆರ್ಯ ಅವರೇ. ರೇವತಿ ಅವರೇ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ರೇವತಿ ಅವ್ರದ್ದು ಸಪೋರ್ಟ್ ಐ ಡಿ. ರೇವತಿ ಅವರೇ ಕೊಡ್ತೀರಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗ್ ಅವರು ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಅವರು ಥ್ಯಾಂಕ್ ಯು ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ಆರ್ಯ ಅವರು चलो बेटा उठा बाबू, चलो ना, चलो उठो उठो जल्दी उठो. ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ರಮ್ಯಾ ಅವ್ರು ಬಂದರು, ಸಪೋರ್ಟ್ ಮಾಡ್ತಾ ಇರಿ. ನಾನು ಹೋಗ್ತೀನಿ ಬರ್ತೀನಿ, ನೀವು ಇರಿ. ನಾನು 15 ನಿಮಿಷ ಇದ್ದೀನಿ. तीन घंटे हो गए अभी तक इसका फोन नहीं आया. कहीं तूने कुछ गड़बड़ तो नहीं कर दी ना? लड़ाई हो गई तो कहीं ऐसे घर के अंदर तो नहीं. ए चलो बेटा चलो बाबू, चल चल जल्दी चल. ओहो ये दोनों फोन क्यों नहीं उठा रहे हैं? ये सब बता दीजिए. मुझे अपने घर जाना है. ನಾನು ಹೋಗ್ತೀನಿ, ಬರಲ್ವಾ ನೀನು? आपको मेरी जरूरत है. ओके मैडम, जैसा आप कहें. चलिए. ಚಲೋ ತೀ ಬಂದಿಯಾ? ಬಾ ಬಾ ಹೋಗುವ. ಟಪ್ಪಿ ತಿಂದು ಬಿಸಿಲಿದೆ. ಏನು ಬೇಕು? ಸಕ್ಕರೆ ಇದೆ, ಸಕ್ಕರೆ ಕಾಣೆ ಅದೇ. ನೀವು ಯಾರಿಗೆ ಗಿಫ್ಟ್ ಕೊಟ್ಟಿಲ್ಲ ಕೊಡಿ ಅವರಿಗೆ. ನಾನು ಹೋಗ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ದಿಶೋಜ್ ಅವರೇ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜಾ ದಿಶೋಜ ಅವರೇ. ಯಾನು ಪೋಂದಿಲ್ಲೆ ಸಾಲಿಗೆ ಒಂದು 1/4 ಗಂಟೆ ಉಳ್ಳೆ ఒక పోపాను ಬಂದು ಮಲ್ಪೇಡಿಗೆ. तेरे साथ मत लगा. ಎಂತ ಮಗ ಹೋಗುವ. ಚಪ್ಪಲ್
ಚಪ್ಪಲ್ ನಿಮ್ಮದು ಚಪ್ಪಲ್ ಹಾಕು ಚಪ್ಪಲ್ ಮಾಡಿ ಬೇಗ ಬೇಗ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನು ಹೋಗ್ತಿದ್ದೀನಿ ನೋಡಿ, 15 ನಿಮಿಷ ಇದ್ದೀನಿ ನಾನು, ಮತ್ತೆ ಹೋಗ್ತೀನಿ. ಸ್ವಲ್ಪ 15 ನಿಮಿಷ ಇದ್ದೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್. ಥ್ಯಾಂಕ್ ಯು ಎಲ್ರಿಗೂ. ದಿಶೋಜಾ ಅವರೇ, ತಿಂಡಿ ಆಯಿತಾ ನಿಮ್ಮದು? ಏನು ತಿಂಡಿ ಇವತ್ತು? ತಿಂಡಿ ಏನು? ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಟೈಮ್ ಆಗ್ತದಲ್ವ, ಅದಕ್ಕೆ ಹೊರಟೆ. ನಾನು ಇದ್ದೀನಿ, 1 ಗಂಟೆಗೆ ಆಫ್ ಮಾಡ್ತೀನಿ. ಅದನ್ನು ಮಾತಾಡಲ್ಲ. बहुत दिन के बाद घर हो गया? अच्छा रेडी? नहीं, अभी छप्पर डालने का। हाँ, अंदर से हो गया। अंदर से हो गया। हाँ, अच्छा हो गया. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. प्रशांत अभी जल्दी छोड़ता है तेरे को स्कूल? जल्दी स्कूल छुट्टी? हाँ, अभी गर्मी का टाइम है ना। हाँ, इसलिए सुबह जल्दी जाने का. ಹೋಗ್ತಾ ಇದ್ದೀನಿ 1 ಗಂಟೆಗೆ ಮಾಡ್ತೀನಿ. ಎಲ್ಲರದ್ದು ಗಿಫ್ಟ್ ವಾಪಸ್ ತೊಗೊಳ್ಳಿ. ಯಾರೆಲ್ಲ ಕೊಟ್ಟಿದ್ದೀರಾ ಅವರಿಗೆ ಕೊಡಿ. ಯಾರೆಲ್ಲ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನ್ ಕೊಡಿ. ಅವರವರ ಗಿಫ್ಟ್ ಅವರವರಿಗೆ ಕೊಡಿ. चाबी ಎಲ್ಲಿದೆಯಾ? उसको क्या भाई इधर आ। कल पुछो देख चीची नो नो ಎಷ್ಟು ಬಿಸಿಲಿದೆ ನೋಡಿ. ತುಂಬಾ ಬಿಸಿಲು ಹೋಗ್ಲಿಕ್ಕಾಗಲ್ಲ ರೋಡಲ್ಲಿ, ಅಷ್ಟು ಬಿಸಿಲಿದೆ. ನನಗೆ ಮೆಸೇಜ್ ಎಲ್ಲ ತೋರುವುದಿಲ್ಲ. ನಂದು ಟೈಮ್ ಆಗಿಲ್ಲಲ್ವ, ಅದಕ್ಕೆ ನಾನೀಗ 1 ಗಂಟೆ ತನಕ ಮಾಡ್ತೀನಲ್ವ, ಅದಕ್ಕೆ ಇಟ್ಟಿದ್ದೀನಿ. ಇಲ್ಲಾದರೆ ಕಟ್ ಮಾಡ್ತಿದ್ದೆ. ಮೆಸೇಜ್ ಎಲ್ಲ ತೋರಲ್ಲ ಓದಲಿಕ್ಕೆ. ತುಂಬಾ ಬಿಸಿಲಿದೆ, ತುಂಬ ಬಿಸಿಲಿದೆ. ಸ್ವಾಮಿಕರ್ ಅಡ್ಡಬುರ್ ಬೀಗ ಅಡ್ಡಬುರ್ಲೆ ಆಂಡ ಹೋಯ್ ಚಲ. ತುಂಬ ಬಿಸಿಲಿದೆ, ತುಂಬ ಅಂದರೆ ಕಣ್ಣು ಬಿಡಲಿಕ್ಕಾಗಲ್ಲ, ಅಷ್ಟು ಬಿಸಿಲು. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ. ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ತುಂಬ ಬಿಸಿಲಪ್ಪ. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು, ಕಣ್ಣು ಬಿಡ್ಲಿಕ್ಕೆ ಆಗಲ್ಲಪ್ಪ ದೇವಾ. ನಾನು ಸ್ಕೂಲ್ ಹತ್ರ ಬಂದೆ ನೋಡಿ. ನಾನು ಇವಾಗ ಕಟ್ ಮಾಡ್ತೀನಿ. ಸ್ಕೂಲ್ ಹತ್ರ ಬಂದೆ ನಾನು. ಮೆಸೇಜ್ ನೋಡಲಿಕ್ಕೂ ಆಗಲ್ಲ. ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು, ಉರಿ ಬರುತ್ತೆ. ಎಷ್ಟು ಬಿಸಿಲು ಅಂದರೆ ದೇವಾ. ನನ್ನ ಚೋಟು ಕೂಡ ಬಂದಿದ್ದಾನೆ ನನ್ನ ಕಡೆಯಿಂದ. ಇದು ನಮ್ಮದು ಶಾಲೆದು ಸ್ವಿಮ್ಮಿಂಗ್ ಪೂಲ್. ಇದು ನಮ್ಮ ಶಾಲೆ, ನಮ್ಮದು ಸ್ಕೂಲ್ ನೋಡಿ. ನನ್ನ ಮಗನಿದ್ದು, ನನ್ನ ಮಗನ ಸ್ಕೂಲ್. ಓಕೆ.